ಆತ್ಮೀಯ ಹೊಸಕುರಲ್ ವೀಕ್ಷಕ ಬಾಂಧುಗಳಿಗೆಲ್ಲ ನಮಸ್ಕಾರ. ನಮ್ಮ ಸಾಧಕರು ಪರಿಶ್ರಮದ ಹಾದಿಯ ಸಂತೃಪ್ತಿಯ ಬದುಕು ಈ ಒಂದು ಕಾರ್ಯಕ್ರಮದ ಈ ವಾರದ ವಿಶೇಷವಾದಂಥ ಸಾಧಕರು ಬಹುಶಃ ಹೆಂಡತನಕ್ಕೆ ಗರಿಮೆಯನ್ನು ಕೊಡುವಂತಹ ಸಾಧಕಿಯನ್ನು ಈ ವಾರ ನಿಮ್ಮ ಮುಂದೆ ನಾವು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿದ್ದೇವೆ. ಸ್ನೇಹಿತರೆ, ಹಿರಿಯರೊಂದು ಹೇಳಿದ ಮಾತಿದೆ, ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಅಂದು, ಹೆಣ್ಣೊಂದು ಕಲಿತರೆ ಮುಚ್ಚುವ ಶಾಲೆಯನ್ನು ಉಳಿಸಬಹುದು ಇಂದು. ಅದೆಷ್ಟೋ ಮುಗ್ಧ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಬಹುದು ಎಂದೆಂದು. ಈ ಒಂದು ಪೀಠಿಕೆಯೊಂದಿಗೆ ಇವತ್ತು ನಮ್ಮ ಜೊತೆ ವಿಶೇಷದಲ್ಲಿ ವಿಶೇಷ ಸಾಧನೆಯನ್ನು ಮಾಡುತ್ತಾ ಎಲ್ಲ ಶಿಕ್ಷಕ ವೃಂದಕ್ಕೂ ಗೌರವದ ನಮನಗಳನ್ನು ಸಲ್ಲಿಸುತ್ತಾ ಒಬ್ಬ ಅತ್ಯಮೂಲ್ಯ ರತ್ನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಇವತ್ತು ನಮ್ಮ ಜೊತೆ ಈ ವಾರದ ಮುಖ್ಯ ಅತಿಥಿಗಳಾಗಿ ಮುಖ್ಯ ಕಾರ್ಯಕ್ರಮದ ವಾಹಿನಿಯಲ್ಲಿ ನಮ್ಮ ಸಾಧಕರು ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮ ಜೊತೆ ಭಾಗವಹಿಸಲಿಕ್ಕಿದ್ದಾರೆ ಶ್ರೀಮತಿ ಗೀತಾ ಜುಡಿಟ್ ಸಲ್ಡಾನ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಲಿದ್ದಾರೆ. ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕ ಬಂಧುಗಳೇ, ನಮ್ಮ ಸಾಧಕರು ಕಾರ್ಯಕ್ರಮದ ಈ ವಾರದ ವಿಶೇಷ ಅತಿಥಿ ಬಹುಶಃ ಮಂದಹಾಸದ ಚೆಲುವೆ ಅಂತ ಹೇಳ್ಬೋದು. ತಾವೆಲ್ಲರೂ ಗಮನಿಸಿರ್ಬೋದು, ಇತ್ತೀಚೆಗೆ ಬೋಳಾರ ವೆಸ್ಟ್ ಶಾಲೆಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂಥ ಕಥನವನ್ನು, ಏನೂ ಅರಿಯದಂತಹ ಅಲೆಮಾರಿ ಜನಾಂಗದ ಒಂದು ಮುಗ್ಧ ಮಕ್ಕಳನ್ನು ಮರಳಿ ಮತ್ತೆ ಶಾಲೆಗೆ ಎಂಬ ನೆಲೆಯೊಂದಿಗೆ ಸದೃಢ ನಿರ್ಧಾರದೊಂದಿಗೆ ಆ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ಕರುಣಿಸುವಲ್ಲಿ ಕೃಪೆ ತೋರಿದವರು ನಮ್ಮ ಶಿಕ್ಷಕಿಯಾದಂಥ ಶ್ರೀಮತಿ ಗೀತಾ ಜುಡಿಟ್ ಸಲ್ಡಾನ್ ಅವರು. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಸ್ನೇಹಿತರೆ, ಬಹುಶಃ ಎಲೆಮರೆಯ ಕಾಯಿಯ ಹಾಗೆ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಕೇವಲ ತನ್ನ ಶಿಕ್ಷಕ ವೃತ್ತಿಯಲ್ಲ, ಅದು ನನ್ನ ಜೀವನದ ಪ್ರವೃತ್ತಿ ಎಂಬ ನಾಣ್ಣುಡಿಯೊಂದಿಗೆ ಸವಾಲಿನೊಂದಿಗೆ ಬದುಕಿನ ಯಾವುದೇ ಏರುಪೇರುಗಳಲ್ಲಿ ಕೂಡ ತಮ್ಮ ವೃತ್ತಿ ಜೀವನದ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಸಾಧನೆಯ ಶಿಖರದ ಪರಿಶ್ರಮದ ಹಾದಿಯ ಸಂತೃಪ್ತಿ ಬದುಕನ್ನು ನಡೆಸ್ತಾ ಇದ್ದಾರೆ. ಅವರು ಶ್ರೀಯುತ ದಿವಂಗತ ಲೂಯಿಸ್ ಸಲ್ಡಾನ ಮತ್ತು ಶ್ರೀಮತಿ ಸೆವ್ರಿನ್ ಸಲ್ಡಾನ ಇವರ ಪ್ರೀತಿಯ ಮಗಳು, 6 ಮಕ್ಕಳಲ್ಲಿ ಕೊನೆಯ ಮಗಳು. ಇದೀಗ ಅವರು ತನ್ನ ಪತಿ ರಿಚರ್ಡ್ ಡಿಸೋಜಾ ಮತ್ತು ತನ್ನ ಮಕ್ಕಳ ಜೊತೆ ಬಹಳ ಸಂತೃಪ್ತಿಯ ಬದುಕನ್ನು ನಡೆಸ್ತಾ ಇದ್ದಾರೆ. ಇಂಥ ಒಂದು ಅಭೂತಪೂರ್ವ ಅವಿಸ್ಮರಣೀಯವಾದಂತಹ ಅವರ ಕಥೆಯನ್ನು ಅವರಿಂದಲೇ ಕೇಳೋಣ. ಇವತ್ತು ಗೀತಕ್ಕ ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಬಹುಶಃ ಆಗಲೇ ನಾನು ಹೇಳಿದಾಗೆ ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಅಂತೇಳಿ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನಿಮ್ಮಂಥ ಶಿಕ್ಷಕರು ಬಹುಶಃ ಇವತ್ತಿನ ಸಾಮಾಜಿಕ ಜೀವನದಲ್ಲಿ ವೃತ್ತಿಯನ್ನು ಪ್ರವೃತ್ತಿಯಾಗಿ ಮಾಡಿಕೊಂಡು ತನ್ನ ಆತ್ಮಸ್ಥೈರ್ಯ ಮತ್ತು ತನ್ನ ಆತ್ಮತೃಪ್ತಿಗೋಸ್ಕರ ಈ ರೀತಿಯ ಸಾಧನೆಗಳನ್ನು ಮಾಡಿರುವಂಥದ್ದು ನಮ್ಮಂಥ ಎಲ್ಲ ನಾರಶಕ್ತಿಗಳಿಗೆ ಪ್ರೇರಣೆ. ಇಂಥ ಒಂದು ಗೀತಕ್ಕನ ಬದುಕು ಹೇಗಿತ್ತು, ನಿಮ್ಮ ಬಾಲ್ಯ ಹೇಗಿತ್ತು, ನಿಮ್ಮ ಯೌವನ ಹೇಗಿತ್ತು ಮತ್ತು ನೀವು ನಡೆದು ಬಂದಂಥ ದಾರಿ ಹೇಗಿತ್ತು, ಇದನ್ನು ಇವತ್ತು ನಮ್ಮೆಲ್ಲ ವೀಕ್ಷಕರು ನಿಮ್ಮ ಬಾಯಿ ಮೂಲಕ ನಿಮ್ಮ ಮುಖಾಂತರವೇ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ನಿಮ್ಮ ಬದುಕಿನ ಹಾದಿಯ ಬಗ್ಗೆ ಒಂದಿಷ್ಟು ನಮಗೆ ತಿಳಿಸ್ತೀರಾ ಮೇಡಮ್? ಖಂಡಿತ. ನನ್ನ ಬಾಲ್ಯ ಅಂತ ಹೇಳಿದರೆ ಬಹಳ ಸುಂದರ ನನ್ನ ಬಾಲ್ಯ. ಅದರ ಬಗ್ಗೆ ಹೇಳುವುದಂದರೆ ಒಂದು ಖುಷಿ. ಕೆಲವೊಮ್ಮೆ ನಾನು ಬೇಸರ ಆಗೋದಿಲ್ಲ, ನನಗೆ ದೇವರು ನನ್ನನ್ನು ಹ್ಯಾಪಿಲಿ ಇಡ್ತಾರೆ ಯಾವಾಗಲೂ, ಥ್ಯಾಂಕ್ ಗಾಡ್. ಬಟ್ ಬೇಸರ ಏನಾದಾಗ ನಾನು ನನ್ನ ಬಾಲ್ಯವನ್ನು ಮೆಲುಕಾಡಿದಾಗ ಏನು ನನಗೆ ಐ ಆಮ್ ಸ್ಪೀಚ್ಲೆಸ್. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಾನು ಬಾಲ್ಯದಲ್ಲಿ ನಾವು ಬಡತನದಲ್ಲಿ ಜೀವನ ಮಾಡಿದ್ದು. ಬಡತನ ಇದ್ದರೂ ಆ ಬಡತನದಲ್ಲಿ ಏನೋ ಒಂದು ಬಹಳ ಒಂದು ಶ್ರೀಮಂತಿಗೆ, ಯಾವ ಶ್ರೀಮಂತಿಗೆ? ಹೃದಯ ಶ್ರೀಮಂತಿಗೆ, ಮನಸ್ಸಿನ ಶ್ರೀಮಂತಿಗೆ, ದೇವರು ಕೊಟ್ಟ ಟ್ಯಾಲೆಂಟ್ಸ್ ತುಂಬ ಇತ್ತು, ಅದರ ಶ್ರೀಮಂತಿಗೆ ಬಹಳಷ್ಟು ಇತ್ತು. ನಾನು ಶಾಲೆ ಕಲಿಸುವಾಗ ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಬಹಳಷ್ಟು ಪೋಖ್ರಿ ಮಗು, ಬಹಳಷ್ಟು ಪೋಖ್ರಿ ಅಂದರೆ ಬಹಳಷ್ಟು ತುಂಟ ಹುಡುಗಿ, ಶಾಲೆಯಲ್ಲಿ ಲೀಡರ್ ನಾನು. ತುಂಟ ಹುಡುಗಿ ಅಂದರೆ ಮಧ್ಯಾಹ್ನ ಊಟ ಆದ ಕೂಡಲೇ ಮರ ಹತ್ತುದು. ನಮ್ಮದು ದೊಡ್ಡ ಒಂದು ಯಾವುದು ಹಲಸಿನ ಹಣ್ಣಿದು ಮರ ಉಂಟು, ಆ ಮರ ಹತ್ತುದು. ಮಕ್ಕಳೆಲ್ಲ ಹೋಗಿ ಹೇಳುದು, ಗೀತ ಮರ ಹತ್ತಿದ್ದಾಳೆ ಟೀಚರ್ ಅಂತ. ಟೀಚರ್ ಓಡಿಬಾರ್ದು, ಬಾ ಕೆಳಗೆ ಬಾ, ಕೈಯಲ್ಲಿ ಇಳಿ ಟೀಚರ್ ಹೇಳೋದು. ನಾನು ಹೇಳುದು, ಬೆತ್ತ ಬಿಸಾಡಿ ಬರ್ತೇನೆ ಅಂತ. ಅದು ಬೆತ್ತ ಬಿಸಾಡಿ ಬಾ ಟೀಚರ್ ಆಚೆ ಕೊಟ್ಟ ಮೇಲೆ ಮತ್ತೆ ಬರುದು. ಬಂದ ಕೂಡಲೇ ಮಕ್ಕಳು ಇವರೆಲ್ಲ ನನ್ನನ್ನು ಹಿಡಿಯೋದು,
ಟೀಚರ್ ರಪ ರಪ ಎರಡು ಆಗಿನ ಕಾಲದಲ್ಲಿ ಒಂದು ಶಿಕ್ಷಣವೇ ಚಂದ, ಬಹಳ ಚಂದ. ಅಷ್ಟು ಪೆಟ್ಟು ಕೊಟ್ಟದ್ರಿಂದ ನಾವು ಇವತ್ತು ಗಟ್ಟಿಯಾಗಿದ್ದೇವೆ. ಆಮೇಲೆ ಆ ಮಕ್ಕಳಿಗೆ ಹೇಳು, ನಿಮ್ಮನ್ನು ಮತ್ತೆ ನೋಡ್ತೇನೆ ನಾನು ಅಂತ. ಅಂದ್ರೆ ಅಲ್ಲಿ ಕೂಡ ರೌಡಿಸಮ್ ಇತ್ತು ನಿಮ್ಮದು. ಕ್ಲಾಸಲ್ಲಿ ಲೀಡರ್ ನಾನು, ಅಲ್ಲಿ ಏನು ಮತ್ತೆ ಅವರದೇ ಹೆಸರು ಬರೆಯೋದು ಆ ರೀತಿ ಅಲ್ಲ. ಆ ಟೈಮಲ್ಲಿ ಬಹಳ ನೆನಪು ನನಗೂ ಆಗ್ತಾ ಇದೆ. ಕ್ಲಾಸ್ ಒಳಗಡೆ ಮಾತಾಡಿದ ಕೂಡಲೇ ಬೋರ್ಡ್ ಅಲ್ಲಿ ಹೆಸರು ಬರೆಯೋದು, ಅವರ ನೋಡುವಂಥದ್ದು ಬಹಳ ಅದ್ಭುತ ಬರುವಂತ. ಆಮೇಲೆ ಗಿಡಗಳ ಹುಚ್ಚು ನನಗೆ ಬಹಳ ಬಾಲ್ಯದಿಂದಲೇ. ನನ್ನ ಟೀಚರ್ ಫ್ಲೋರಿನ್ ಟೀಚರ್, ಡಾಟಿ ಟೀಚರ್, ಮಂಗಳೂರು ನನ್ನ ಲೇಡಿ ಸೈಂಟ್ ಎಲೋಷಿಯಸ್ ಉರ್ವ ಶಾಲೆಯಲ್ಲಿ ನಾನು ಕಲ್ತದ್ದು. ನಾನು ಅಲ್ಲಿದ್ದು ಓಲ್ಡ್ ಸ್ಟೂಡೆಂಟ್. ದೆನ್ ಲೇಡಿಯಲ್ಲಿ ನಾನು ಕಲ್ತದ್ದು. ಆವಾಗ ಅಲ್ಲಿ ನಮಗೆ ಗಿಡ ನೆಡ್ಲಿಕ್ಕಿತ್ತು. ನನ್ನದೊಂದು ಅಶೋಕ ಮರ ಆವಾಗ ನೆಟ್ಟದ್ದು. ನಾನೊಂದು 3ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ಇರುವಾಗ ನೆಟ್ಟ ಮರ ಈಗ ಬಹಳ ಒಂದು ದೊಡ್ಡ ಹೆಮ್ಮರ ಆಗಿದೆ. ನಾನು ಆಚೆ ಉರುವದಾಚೆ ಹೋಗುವಾಗ ಆ ಮರದ ಹತ್ರ ಈಗಲೂ ನನ್ನ ಗಾಡಿ ಇಟ್ಟು ಹೋಗಿ ಮಾತಾಡಿ ಬರ್ತೇನೆ. ಬಹಳ ಖುಷಿ ನನಗೆ. ಮಧುರ ಬಾಂಧವ್ಯ. ಗಿಡಗಳನ್ನು ಅಲ್ಲಿ ನನ್ನ ಟೀಚರ್ಸ್ ಆ ಒಂದು ಗಿಡ ಬೆಳೆಸುವಂತ ಆ ಒಂದು ಪರಿಕಲ್ಪನೆಯನ್ನು ಹಾಕಿದ್ದರಿಂದ ಇವತ್ತು ನಾನು ದೊಡ್ಡ ಆದ್ಮೇಲೆ ಕೆಲವು ವರ್ಷಗಳ ಹಿಂದೆ ನನ್ನ ತಾರಸಿಯಲ್ಲಿ ಸಹ ತೋಟ ಮಾಡಿದೆ. ಒಂದು ಸಂದರ್ಭದಲ್ಲಿ ಬಹಳ ಪ್ರಚಾರದಲ್ಲಿತ್ತು. ಅದನ್ನ ನೋಡ್ಲಿಕ್ಕೋಸ್ಕರನು ಒಂದಷ್ಟು ಮಕ್ಕಳು ಹಿರಿಯರೆಲ್ಲ ಬರ್ತಾ ಇದ್ದಾರೆ. ಅವರು ಬಂದು ಅದನ್ನು ಶೂಟ್ ಮಾಡಿ ಕೊಂಡೋಗಿದ್ದಾರೆ. ಚಾನಲ್ ಅವರು ನಮ್ಮ ಏನು ಲೋಕಲ್ ಚಾನಲ್ ಬರ್ತದೆ ನೋಡಿ, ಅಲ್ಲಿಂದ ಎಲ್ಲ ಬಂದು. ಮತ್ತೆ ನಾನು ಹಾಸನದಲ್ಲಿದ್ದೆ, ಸಕಲೇಶ್ಪುರದಲ್ಲಿ. ಅಲ್ಲಿ ಇರುವಾಗ ಸಹ ಅಲ್ಲಿದು ಹಾಸನದಿಂದ ಆಕಾಶವಾಣಿಯವರು ಸಹ ಬಂದಿದ್ರು. ಮತ್ತೆ ಬೇರೆ ಚಾನಲ್ನವರೆಲ್ಲ, ಡಿಶ್ನವರೆಲ್ಲ ಎಲ್ಲ ಇದು ಮಾಡಿ ಹಾಕಿದ್ರು. ಸುಮಾರು ಒಂದು 45-50 ರೀತಿಯ ವೇಸ್ಟ್ ಮೆಟೀರಿಯಲ್ ಅಲ್ಲಿ ತರಕಾರಿ ಎಲ್ಲ ಮಾಡಿದ್ದ ಒಂದು ಸಾಧನೆ ಆಗೋದು. ಅದು ಈ ಬಾಲ್ಯದಲ್ಲಿ ನನ್ನ ಟೀಚರ್ ನನ್ನ ಹಚ್ಚೋತಿದ್ದು. ಬಾಲ್ಯದಲ್ಲಿ ಬಹಳ ನಾನು ಎಲ್ಲ ಆಟೋಟದಲ್ಲಿ ಫಸ್ಟ್ ಆಟೋಟ ಎಲ್ಲದಲ್ಲಿ ಆಡೋದು ಎಲ್ಲ ಭಾರಿ ಪೋಖ್ರಿ. ಗಂಡು ಮಕ್ಕಳು, ನಮ್ದು ಕೋ ಎಜುಕೇಶನ್. ಶಶಿಕಾಂತ ಅಂತ ಒಬ್ಬ ನನ್ನ ಬಾಲ್ಯದ ಸ್ನೇಹಿತರೆಲ್ಲ ನಮ್ಮ ಗೀತಕ್ಕನಿಗೆ ನೆನಪಾಗ್ತಾ ಇದ್ದಾರೆ. ಶ್ರೀಕಾಂತ್ ನಾನು ಈಗ ಅವರು ಪೆಟ್ರೋಲ್ ಪಂಪ್ ಅಲ್ಲಿ ಕೆಲಸದಲ್ಲಿ ಇದ್ದಾನೆ. ಕೆಲವೊಮ್ಮೆ ನನ್ನ ಅಕ್ಕನ ಹತ್ರ ಮಾತಾಡ್ತಾನೆ ಅಂತೆ ಅವನು, ಗೀತಾ ಹೇಗಿದ್ದಾಳೆ ಅಂತ. ಅವನನ್ನು ಹಿಡಿದು ಹೊಡಿಯುದು ನಾನು. ಅವನ್ನ ಆಟ ಆಡುವಾಗ ನಮ್ಮ ಬಾಲನ್ನೆಲ್ಲ ಹಿಡ್ಕೊಂಡು ಓಡುದು, ತುಂಬಾ ಇದು ಮಾಡುದು. ಬಾಲ್ಯ ಅಂತೂ ನಮ್ಮದು ಅಷ್ಟು. ಕಬಡ್ಡಿ ಆಡ್ತಿದ್ದೇವೆ ನಾವು ಮಕ್ಕಳೊಟ್ಟಿಗೆ. ಕಬಡ್ಡಿ ಹೇಳುವಾಗ ಈಗ ನಾನು ಮಕ್ಕಳೊಂದಿಗೆ ಕಬಡ್ಡಿ ಆಡ್ತೇನೆ. ಈಗ ನಾನು ಟೀಚರ್ ಹೋದ ತಿಂಗಳು ಸಹ ನಾನು ಆಡಿದ್ದೇನೆ ಕಬಡ್ಡಿ ಮಕ್ಕಳೊಟ್ಟಿಗೆ. ಅದೆಲ್ಲ ನನ್ನ ಬಾಲ್ಯ ಅಂತ ಹೇಳಿದ್ರೆ ತುಂಬ ಪೋಖ್ರಿತನದ ಜೊತೆಗೆ. ಮತ್ತೆ ಆವಾಗ ನನ್ನನ್ನು ಟೀಚರ್ಸ್ ಎಲ್ಲ ಬೇರೆ ಬೇರೆ ಕಡೆ ಕಾಂಪಿಟೇಷನ್ಸ್ಗೆ ಕರ್ಕೊಂಡು ಹೋಗ್ತಿದ್ರು. ಎಲ್ಲ ನಮ್ಮ ಶಾಲೆಯನ್ನು ಬಹಳ ಒಂದು ನಂದು ಟ್ವಿಂಕ್ಲಿಂಗ್ ಸ್ಟಾರ್ ಆವಾಗ ಆಗಿನದ್ದು. ಆಗ ಇಷ್ಟು ಎಲ್ಲ ಏನೆಲ್ಲ ವ್ಯವಸ್ಥೆ ಎಲ್ಲ ಇಲ್ಲ. ನಾನೊಂದು ಸಿಂಗಿಂಗ್ ಕ್ಲಾಸಿಗೆ ಹೋದವಳಲ್ಲ, ಒಂದು ಡ್ಯಾನ್ಸ್ ಕ್ಲಾಸಿಗೆ ಹೋಗೋದಲ್ಲ. ಒಂದು ಸ್ಕೂಲ್ ಡೇ ಆಗುವಾಗ ನನಗೆ 6-7 ಡ್ಯಾನ್ಸ್ಗಳು ಮೇಡಮ್, 6-7 ಡ್ಯಾನ್ಸ್ ನನ್ನ ಮ್ಯಾನೇಜ್ ಮಾಡ್ತಾ ಇದ್ರಿ. ಅದನ್ನ ಮ್ಯಾನೇಜ್ ನಾನಲ್ಲ, ಎಲ್ಲ ಈ ಟೀಚರ್ನವರು. ಒಂದು ಡ್ಯಾನ್ಸ್ ಆಗಿ ಓಡಿ ಬರುವಾಗ ಒಮ್ಮೆ ರಮ್ಮ ಜಾರಿಸುದು, ಇನ್ನೊಂದು ರಬಕ್ಕಲ್ಲಿ ಹಾಕುದು. ಎಷ್ಟೋ ಸರಿ, ಎಷ್ಟೊಂದು ಖುಷಿ. ಅದು ನನ್ನ ಅಮ್ಮ ಬಡವರು. ನನ್ನ ಅಮ್ಮನ ಹತ್ರ 3 ಸೀರೆ. ಪಾಪ ಅಮ್ಮನ ಹತ್ರ ಸೀರೆ ಇಲ್ಲ. ನನ್ನ ಟೀಚರ್ ನೋಡ್ದೆ ಸೀರೆ. ಅವರ ಸೀರೆಯನ್ನು ಹಾಕಿಯನ್ನೇ ಕೋಲಾಟ ಡ್ಯಾನ್ಸ್, ಆ ಡ್ಯಾನ್ಸ್, ಇದು ಕುಮ್ಮಿ ಡ್ಯಾನ್ಸ್, ಎಷ್ಟು ಡ್ಯಾನ್ಸ್ಗಳು ನನಗೆ. ಮತ್ತೆ ಎಲ್ಲ ಕಡೆ ನನ್ನನ್ನು ಟೀಚರ್ ಆವಾಗ ಕರ್ಕೊಂಡು ಹೋಗ್ತಿದ್ರು. ಡಾಟಿ ಟೀಚರ್ ಅಂತ ಈಗ ಸಹ ಉರ್ವದಲ್ಲಿ ಇದ್ದಾರೆ ಅವರು. ನನ್ನನ್ನು ಎಲ್ಲ ಬೇರೆ ಶಾಲೆಗಳಿಗೆ ಕಾಂಪಿಟೇಷನ್ಸ್ಗಳಿಗೆಲ್ಲ ಕೊಂಡೋಗೋದು, ಪ್ರೈಸ್ ತರೋದು ಶಾಲೆಗೆ. ನಾನು ಆವಾಗಂದಲೇ ದೇವರು ನನಗೆ ಇಂಥ ಎಲ್ಲ ಟ್ಯಾಲೆಂಟ್ ಕೊಟ್ಟು. ಬಟ್ ನನ್ನ ಮನೆಯಲ್ಲಿ ನಮಗೆ ಪಾಪ ಏನು ಪ್ರೋತ್ಸಾಹ ಆಗಲಿ ಏನು ಇಲ್ಲ. ನನ್ನ ಅಕ್ಕನವರು ಅವರೆಲ್ಲ ಪ್ರೋತ್ಸಾಹ ಮಾಡ್ತಿದ್ರು. ನಮ್ಮ ಬಡತನದ ಪರಿಸ್ಥಿತಿ ಹೇಗಿತ್ತು ನಿಮ್ಮ ಕುಟುಂಬ? ಅಂದ್ರೆ ನೀವೆಷ್ಟು ಮಕ್ಕಳು? ನಿಮ್ಮ ಬಾಲ್ಯದ ಜೊತೆಗೆ ಬಹುಶಃ ಶಾಲೆಯ ಒಂದಷ್ಟು ನಿಮ್ಮ ಸವಿನೆನ ಮಧುರ ನೆನಪುಗಳು. ನಿಮ್ಮ ಮುಖ ಫ್ಲಶ್ ಆಗ್ತಾ ಇದೆ. ಅದು ಬಾಲ್ಯದ ನೆನಪುಗಳೇ ಹಾಗೆ ಒಂದು ರೀತಿ ನಮ್ಗೆ ವಿಶೇಷವಾದಂತಹ ಸಂದರ್ಭವನ್ನ ಕೊಡುವಂಥದ್ದು. ಬಾಲ್ಯದ ಜೊತೆಗೆ ತಾವು ಹೇಳಿದ ಹಾಗೆ ಯವನಕ್ಕೆ ಕಾಲಿಟ್ರೆ. ಆಗ ನಿಮ್ಮ 6 ಮಕ್ಕಳು ಅಂತ ಹೇಳಿದ್ರು. ಇಟ್ ವಾಸ್ ವೆರಿ ವಂಡರ್ಫುಲ್. 6 ಮಕ್ಕಳ ಜೀವನ ಮತ್ತೆ ನಿಮ್ಮ ಯೌವನ ಮತ್ತು ನಿಮ್ಮ ಯಜಮಾನರ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಇದು ನನ್ನ ಅಮ್ಮ, ಇವರಿಗೆ 88 ವರ್ಷ. ವಾವ್, ಶಿ ಇಸ್ ಲುಕಿಂಗ್ ಲೈಕ್ ಸ್ವೀಟ್ 16. ಸಂಸ್ಕೃತಿಯಲ್ಲಿ ಕಲಿಸಿ ನಮ್ಮನ್ನು ಎಲ್ಲ ಬಡತನದಲ್ಲಿ ಸಹ ವಿ ಆರ್ ರಿಚ್ ಇನ್ ವ್ಯಾಲ್ಯೂಸ್. ತುಂಬಾ ರಿಚ್ ಇದ್ದೆವು. ಬಡತನ ಹಣದ ವಿಚಾರದಲ್ಲಿ ನಾವು ಪುವರ್ ಇದ್ರೂ ನಮಗೆ ಮೌಲ್ಯ, ಬಹಳ ಒಂದು ಉತ್ತಮವಾದ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಟ್ಟಿದ್ದಾರೆ ನಮ್ಮಮ್ಮ. ಮತ್ತೆ ಇವರು ನನ್ನ ದೊಡ್ಡ ಅಕ್ಕ, ಮತ್ತೆ ಅವರ ಫ್ಯಾಮಿಲಿ, ಇನ್ನೊಂದು ಅಕ್ಕ, ಇನ್ನೊಂದು ಅಣ್ಣ, ಇವರು ಇನ್ನೊಂದು ಅಕ್ಕ, ಇನ್ನೊಂದು ಅಕ್ಕನ ಫ್ಯಾಮಿಲಿ. ಇದು ನನ್ನ ಫ್ಯಾಮಿಲಿ. ನನ್ನ ಹಸ್ಬೆಂಡ್ ಮತ್ತೆ ನನ್ನ 2 ಮಕ್ಕಳಿದ್ದಾರೆ. ನನ್ನ ದೊಡ್ಡ ಮಗ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾನೆ, ರಿತೀಶ್ ಅಂತ. ನಮ್ಮದು ಒಂದು ಸೌಂಡ್ ಸಿಸ್ಟಮ್, ದೆನ್ ಈವೆಂಟ್ ಮ್ಯಾನೇಜ್ಮೆಂಟ್ ಇದೆಲ್ಲ ವ್ಯವಸ್ಥೆ ನಮ್ಮಲ್ಲಿ ಇದೆ. ದೆನ್ ನನ್ನ ಚಿಕ್ಕ ಮಗ ದುಬೈಯಲ್ಲಿದ್ದಾನೆ, ನಿತೇಶ್ ಜೋಯಲ್ ಅಂತ. ಅವನು ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಹಸ್ಬೆಂಡ್ ನಮ್ಮ ಜೊತೆ ಇದ್ದಾರೆ. ನನ್ನ ಎಲ್ಲ ಒಂದು ಕೆಲಸ ಕಾರ್ಯಕ್ಕೆ ಸಹಕಾರಿ ಮತ್ತು ಮೋಟಿವೇಶನ್ ನನ್ನ ಹಸ್ಬೆಂಡ್.
ಅವ್ರು ಇಲ್ಲದಿದ್ರೆ ನಾನು ಇವತ್ತು ಈ ಒಂದು ಮದುವೆ ಆದ್ಮೇಲೂ ಇಷ್ಟೆಲ್ಲ ಇದಕ್ಕೆ ಬರ್ಲಿಕ್ಕೆ ಖಂಡಿತ ಸಾಧ್ಯ ಇರ್ತಿರ್ಲಿಲ್ಲ. ನಾನೊಂದು LT ಗೈಡ್ ಆಗಿದ್ದೇನೆ. LT ಗೈಡ್ ಅಂತ ಹೇಳಿದ್ರೆ ಲೀಡರ್ ಟ್ರೈನರ್, ಬಹಳ ಒಂದು ಅತ್ಯುನ್ನತ, ದಟ್ ಈಸ್ ಈಕ್ವಲ್ ಟು PhD. ಆ ಒಂದು ನಮ್ಮ ಸ್ಕೌಟ್ ಗೈಡಲ್ಲಿ ನಮ್ಮದು ಎಷ್ಟೋ ಶಿಕ್ಷಕರಿದ್ದಾರೆ. ಬಟ್ ಈ LT ಒಂದು ಪದವಿ ಪಡೆದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆರಳೆಣಿಕೆಯಷ್ಟು. ಅದರಲ್ಲಿ ನಾನು ಒಬ್ಬಳು. ದೇವರು ನನಗೆ ಅದೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಧನ್ಯವಾದ. ಇದಕ್ಕೆಲ್ಲ ನನ್ನ ಮನೆ ಎಲ್ಲ ಬಿಟ್ಟು ನಾನು ಒಂದೊಂದು ವಾರ 10 ದಿನ ಟ್ರೈನಿಂಗಿಗೆ ಹೋಗಬೇಕಿತ್ತು. ಬ್ಯಾಂಗ್ಳೂರ್ ಆಗಲಿ, ಮಧ್ಯಪ್ರದೇಶಕ್ಕೆ ಆಗಲಿ, ಡೆಲ್ಲಿಗೆ, ಅಲ್ಲಿ ಇಲ್ಲಿ ಎಲ್ಲ ನಾನು ಹೋಗ್ತಿದ್ದೆ. ಆವಾಗ ನನ್ನ 2 ಚಿಕ್ಕ ಮಕ್ಕಳಿದ್ದಾಗ ನನ್ನ ಹಸ್ಬೆಂಡ್ ಅವರನ್ನೆಲ್ಲ ಏನು ಮಾಡ್ತಿದ್ರು, ಮಾಡ್ತಿದ್ರು. ಮತ್ತೆ ನನ್ನ ಮದರ್ ಇನ್ ಲಾ ಇದ್ರು, ನನ್ನ ಅತ್ತೆ ಇದ್ರು, ಅವರು ಬೆಡ್ ರಿಡನ್ ಆಗಿದ್ರು, ಅವರು ನನ್ನ ಜೊತೆ ಇದ್ರು. ಅವರನ್ನು ನೋಡಿಕೊಂಡು ನನ್ನ ಕುಟುಂಬ ಸಂಸಾರವನ್ನೆಲ್ಲ ಒಂದು 10 ವರ್ಷದ ಹಿಂದೆ ಅವರು ತೀರ್ಕೊಂಡ್ರು. ಅವರು ಮಲಗಿದ 2 ಮಕ್ಕಳ ಜೊತೆ ಅವರು ಒಂದು ಮಗುವಿನಾಗೆ ಇದ್ರು. ಮನೆಯಲ್ಲಿ ಅಂದರೆ ನನಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಷ್ಟೊಂದು ಪಾಶ್ ವ್ಯವಸ್ಥೆ ಅಂತೇಳಿ ಇರಲಿಲ್ಲ. ಬಹಳ ಸಂದಿಗ್ಧ ಪರಿಸ್ಥಿತಿ, ಮಕ್ಕಳು ಚಿಕ್ಕವರು, ಅತ್ತೆ ಮಲಗಿದಲ್ಲಿ ಅದೆಲ್ಲವನ್ನು ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಟ್ರೈನಿಂಗಿಗೆ ಹೋಗೋದು, ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗೋದು, ಸ್ಕೌಟ್ ಗೈಡ್ದು ಟ್ರೈನಿಂಗ್ ಕೊಡೋದು ಟೀಚರ್ಸ್ನವರಿಗೆ. ಸುಮಾರು 1000 ಮೇಲೆ ಟೀಚರ್ಸ್ನವರಿಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದೇನೆ. ಎಲ್ಲರಿಗೂ ಲೀಡರ್ಶಿಪ್ ಕ್ವಾಲಿಟಿದ್ದು ಟ್ರೈನಿಂಗ್ ಕೊಟ್ಟಿದ್ದೆ. ಐ ಫೀಲ್ ವೆರಿ ಪ್ರೌಡ್ ಟುಡೇ. ಅವರೆಲ್ಲ ಸ್ಟೂಡೆಂಟ್ಸ್ ನಂದು ನೋಡ್ತಿರ್ಬೋದು. ಮತ್ತು ಶಾಲೆಗಳಲ್ಲಿ ನಾನು ಸ್ಕೌಟ್ ಗೈಡ್ ಇವಾಗಲೂ ನಾನು ದಳವನ್ನು ಮಾಡಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇನೆ. ಆ ಮಕ್ಕಳನ್ನು ವಿವಿಧ ಕಡೆಗೆಲ್ಲ ಕಾಂಪಿಟೇಷನ್ಸ್ಗೆ ಆಗಲಿ ಎಲ್ಲ ಕಡೆ ಶಿಬಿರಕ್ಕೆಲ್ಲ ಹೋಗ್ತಾ ಇದ್ದಾರೆ. ನಿಮ್ಮ ಮಗ ಸಹ ಅದರಲ್ಲಿ ನೀವು ಸಹ ತುಂಬಾ ಅವರ ಹಿಂದೆ ಎಲ್ಲ ಕೆಲಸ ಮಾಡೋದು ನಮಗೆ ಗೊತ್ತುಂಟು. ಹೀಗೆ ಇದೆಲ್ಲ ನಂದು ಬಾಲ್ಯದಲ್ಲಿ ಬಹಳಷ್ಟು ನಾನು ಕೆಲಸ ಮಾಡಿ ನನ್ನ ಹೈಸ್ಕೂಲ್ ಜೀವನ ಮಾಡುವಾಗ, ಬಾಲ್ಯ 7th ಸ್ಟ್ಯಾಂಡರ್ಡ್ ಆದಮೇಲೆ ನನ್ನ ಅಮ್ಮ 7th ಸಾಕು ಮಗ, ಇನ್ನು ಹೈಸ್ಕೂಲೆಲ್ಲ ಓದಲಿಕ್ಕೆ ನಮಗೆ ಆಗೋದಿಲ್ಲ, ನಮಗೆ ಕಲಿಸಲಿಕ್ಕೆ ನಮ್ಮ ಬಡತನದಲ್ಲಿ ಆಗೋದಿಲ್ಲ ಹೇಳುವಾಗ ನಾನು ತರಕಾರಿ ಬುಟ್ಟಿಯಲ್ಲಿ ಇಟ್ಟು ನಮ್ಮ ಉರುವಾದಿಂದ ಬಿಜಯ್ ಮಾರ್ಕೆಟಿಗೆ ಬಸಳೆ ಸೊಪ್ಪು ಎಲ್ಲ ತರಲೆಯಲ್ಲಿ ಇಟ್ಕೊಂಡು ಅದನ್ನು ಮಾರಾಟಕ್ಕೆ ಕೊಂಡೋಗ್ತಿದ್ದೆ. ವಿಜಯ್ ಮಾರ್ಕೆಟಿಗೆ ಕೊಂಡೋಗಿ ಅದನ್ನು ಮಾರ್ತಿದ್ದೆ ಮ್ಯಾಮ್. ಅದರ ಜೊತೆಯಲ್ಲಿ ನಾನೊಂದು ಕೇಳ್ಪಟ್ಟೆ, ನಮ್ಮ ಪ್ರದೀಪ್ ಕಲ್ಕೂರವರ ಇದರಲ್ಲಿ ರಜೆಯಲ್ಲಿ ಎಲ್ಲ ಖುಷಿ ಅನುಭವಗಳು. ಸ್ನೇಹಿತರೆ, ಒಂದು ಮಾತಿದೆ, ಬಡವನಾಗಿ ಹುಟ್ಟುವುದು ಸಹಜ, ಆದ್ರೆ ಬಡವನಾಗಿ ಸಾಯಬಾರ್ದು ಅಂತೇಳಿ. ಕೇವಲ ದುಡ್ಡು, ಅಂತಸ್ತು ಅಥವಾ ಕೀರ್ತಿ ಮಾತ್ರ ಬಡತನ ಅಥವಾ ಶ್ರೀಮಂತಿಕೆ ಅಟ್ಟಹಾಸ ಅಲ್ಲ. ನಮ್ಮ ಗೀತಕ್ಕನ ಪ್ರತಿ ಮಾತಿನಲ್ಲಿ ಕೂಡ ಅವರ ಬಾಲ್ಯದಿಂದ ತಾಯಿ ಇರ್ಬೋದು, ಗುರುಗಳಿರ್ಬೋದು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತೇವೆ. ಅವರಿಗೆ ಆ ಗುರುಗಳ ಬಗ್ಗೆ ಇರುವಂಥ ಶ್ರದ್ಧೆ, ತನ್ನ ತಾಯಿ, ತನ್ನ ಅತ್ತೆ, ಸಂಪೂರ್ಣವಾದಂಥ ಕುಟುಂಬದ ಜೊತೆಗೆ ಅವರ ಸಂತೃಪ್ತವಾದಂಥ ಜೀವನವನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಬಹುಶಃ ಅವರ ಜೀವನದ ಕಥನದಲ್ಲಿ ಈ ಬಗ್ಗೆ ಕೂಡ ನಾವು ಮತ್ತಷ್ಟು ತಿಳ್ಕೊಳ್ಳೋಣ. ಮೇಡಮ್, ನನಗೆ 7th ನಂತರ ಓದಬೇಕು, 7th 6th 7th ಓದಬೇಕಂದ್ರೊಳಗೆ ಈ ಬುಟ್ಟಿ ತಲೆಯಲ್ಲಿ ಇಟ್ಕೊಂಡು, ನಮ್ಮ ಹತ್ರ ಇಲ್ಲ ತರಕಾರಿ, ನಾವು ಬೇರೆಯವ್ರ ಹತ್ರ ಬೆಳೆಸ್ತಾರೆ ನೋಡಿ, ಅವ್ರ ಹತ್ರ 10 ಕಟ್ಟು 5 ಕಟ್ಟೆಲ್ಲಿ ತಗೊಳ್ಳೋದು. ಅದನ್ನು ತಗೊಂಡು ಅದನ್ನು 4 ರೂಪಾಯಿಗೆ 5 ರೂಪಾಯಿಗೆ ಮಾರಿದಾಗ ಅದರಲ್ಲಿ 1 ರೂಪಾಯಿ ಸಿಗ್ತದೆ. ಅದು ನಮಗೆ ಆ 1 ರೂಪಾಯಿ ಇಟ್ಕೊಂಡು ನಾನು ಪುಸ್ತಕಕ್ಕೆ, ನನ್ನ ಯೂನಿಫಾರ್ಮಿಗೆ, ಅದು ಆಗ 1 ರೂಪಾಯಿ 2 ರೂಪಾಯಿ ಅಂದ್ರೂ ಬಾಡಿ ಅದನ್ನು ಮಾಡ್ತಿದ್ದೆ. ಅದು ಅಕ್ಟೋಬರ್ ರಜೆಯಲ್ಲಿ ಹೋಗ್ತಿದ್ದದ್ದು. ಆಮೇಲೆ ಶಾಲೆಗೆ ಹೋಗೋದು, ಮತ್ತೆ ಏಪ್ರಿಲ್ ಮೇಲೆ ಮತ್ತೆ ಹೋಗೋದು. ಹೈಸ್ಕೂಲಿಗೆ ಹೇಗೆ ಹೋದೆ ಅಂದರೆ, ಹೈಸ್ಕೂಲಲ್ಲಿ ನಾನು ಕಲ್ತದ್ದು ಮತ್ತು ಕಾಲೇಜ್ ಕಲ್ತದ್ದು ನಾನು ಮನೆಗೆ ಪೇಪರ್ ಹಾಕಿ. ನಮ್ಮ ಪ್ರದೀಪ್ ಕಲ್ಕೂರ ಸರ್ ಗೊತ್ತುಂಟು ನಿಮಗೆ, ಪ್ರತಿಷ್ಠಾನದ ಅಧ್ಯಕ್ಷರು, ಅವರು ಮೊನ್ನೆ ನನಗೆ ಸನ್ಮಾನ ಸಹ ಮಾಡಿದ್ರು. ಮತ್ತು ನವನೀತ್ ಶೆಟ್ಟಿ, ಇವರಿಬ್ಬರು ಒಂದು ಪೇಪರ್ ಇದ್ದು ಏಜೆನ್ಸಿ ಇತ್ತು ಅವರಿಗೆ. ಆವಾಗ ನಾನು ಅವ್ರ ಹತ್ರ ಹೋಗಿ ನನಗೂ ಒಂದು ಕೆಲಸ ಕೊಡಿ ಅಂತ ಹೇಳುವಾಗ ಬಹಳ ಖುಷಿಯಿಂದ ಪಾಪ ನನಗೆ ಕೆಲಸ ಕೊಟ್ಟರು. 20 ರೂಪಾಯಿ ಸಂಬಳ ಆಗಿನ ಕಾಲದಲ್ಲಿ, 600 ರೂಪಾಯಿ ತಿಂಗಳಿಗೆ ಸಿಗ್ತಿತ್ತು. ಈ 600 ರೂಪಾಯಲ್ಲಿ ನಾನು ಹೈಸ್ಕೂಲಿದ್ದು ನನ್ನ ಪುಸ್ತಕ, ನನ್ನ ಯೂನಿಫಾರ್ಮ್, ನನ್ನ ಎಲ್ಲ ಕೆಲಸ ಕಾರ್ಯ ಅದರಲ್ಲಿ ಹಾಕ್ತಿತ್ತು ನನಗೆ. ಮತ್ತು ನಾನು ಶಾಲೆಗೆ ಹೋಗ್ತಿದ್ದೆ. ಕಾಲೇಜನ್ನು ಸಹ ಹಾಗೆ, ಕಾಲೇಜಿಗೆ ಹೋಗುವಾಗ ಸಹ ನನ್ನ ಸ್ಟೂಡೆಂಟ್ಸ್ ಯಾವ ಗಲ್ಲಿಯಲ್ಲಿ, ನಾನು ನಮ್ಮದು ದೇರೆಬೈಲ್ ಸಿಟಿಯಲ್ಲಿ, ದೇರೆಬೈಲ್ ಆ ಸಿಟಿಯಲ್ಲಿ ಎಲ್ಲೆಲ್ಲ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಆ ಏರಿಯಾ ಬಿಡೋದು, ಯಾಕಂದ್ರೆ ಮರುದಿನ ಹೋಗಿ ಬೆಂಚಲ್ಲಿ ಕೂತ್ಕೊಳ್ಬೇಕು ಕಾಲೇಜಲ್ಲಿ. ಹಾಗೆ ಅಂತ ಒಂದು ಆದ್ರೂ
ನಾನು ಕಳ್ಳತನ ಮಾಡಲಿಲ್ಲ, ಮೋಸ ಮಾಡಲಿಲ್ಲ, ಅಥವಾ ಇನ್ನೊಬ್ಬರ ಹತ್ರ ಬೇಡಲಿಲ್ಲ. ದೇವರು ನನಗೆ ಕೈಕಾಲು ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಯುಕ್ತಿ ಉಂಟು, ಬುದ್ಧಿ ಉಂಟು. ಅದನ್ನು ಉಪಯೋಗಿಸಿ ನಾನು ಇವತ್ತು ಶಾಲೆಗೆ ಹೋಗಿದ್ದೇನೆ, ನಾನು ಕಲ್ತಿದ್ದೇನೆ. ಇವತ್ತು ದೇವರು ನನಗೆ ಈ ಮಟ್ಟಕ್ಕೆ ತಂದಿದ್ದಾದರೆ ಗಾಡ್ಸ್ ಗ್ರೇಸ್ ಇಸ್ ವೆರಿ ಮಚ್ ಇನ್ ಬಿಹೈಂಡ್ ಮೀ. ಅವರ ಮರ್ಸಿಫುಲ್, ಅವರ ಕೊಟ್ಟದ್ದರಿಂದ, ಅವರ ಮರ್ಸಿ ಇದ್ದದ್ದರಿಂದ ಇವತ್ತು ನಾನು ಈ ಮಟ್ಟಕ್ಕೆ ಮುಟ್ಟಿದ್ದೇನೆ. ಇವತ್ತು ನಾನೊಂದು ಶಿಕ್ಷಕಿ ಆಗಿದ್ದೇನೆ. ನಾನು ಐ ಫೀಲ್ ಪ್ರೌಡ್. ಈಗ ನಾನು ಶಿಕ್ಷಕಿ ಜೀವನದಲ್ಲಿ ಸಹ ನನಗೆ ಬಹಳ ಖುಷಿ ಆಗ್ತಾ ಇದೆ. ಆತ್ಮೀಯರೇ, ಬಹುಶಃ ಗೀತಾ ಜುಡಿತ್ ಸಲ್ಡಾನ್ ಅವ್ರ ಜೊತೆ ಮಾತಾಡಬೇಕಿದ್ರೆ ಮೈ ರೋಮಾಂಚನವಾಗ್ತಾ ಇದೆ. ನಮ್ಮನ್ನೇ ನಾವು ಕಳ್ಕೊಳ್ತಾ ಇದ್ದೇವೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ವ್ಯವಸ್ಥೆ ಇದ್ದು, ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇದೆ, ಮಕ್ಕಳು ಈ ಶಿಕ್ಷಣವನ್ನು ಯಾವ ರೀತಿ ಪಡೀತಾ ಇದ್ದಾರೆ ತಾವೆಲ್ಲ ಗಮನಿಸ್ತಾ ಇರ್ಬೋದು. ಆದರೆ ಒಂದು ಹೆಣ್ಣು ಮಗಳಾಗಿ, ನಾರಿ ಶಕ್ತಿಯಾಗಿ, ನಮ್ಮೆಲ್ಲರ ಜೊತೆ ಪ್ರೇರಣೆಯಾಗಿ, ಅವರ ನಗರ ಪ್ರದೇಶದಲ್ಲಿದ್ದರೂ ಕೂಡ ಅವರ ಮಾತಲ್ಲಿ ನೀವು ಕೇಳಿದ್ದೀರಿ, ತಾನು ಸ್ವಾವಲಂಬಿಯಾಗಿ ಬದುಕಬೇಕು, ತನ್ನ ವಿದ್ಯಾಭ್ಯಾಸವನ್ನು ಪೂರೈಸಬೇಕೆಂಬ ನೆಲೆಯಲ್ಲಿ ಬೇರೆ ಬೇರೆ ರೀತಿಯ, ಅಂದರೆ ಅಂತ್ಯೋದಯದ ಪರಿಕಲ್ಪನೆಯಲ್ಲಿ ಕೂಡ ತಮ್ಮ ಬದುಕನ್ನು ಕಟ್ಟಿಕೊಂಡವರು ಗೀತಾ ಜುಡಿಟ್ ಅವರು. ಇವತ್ತು ಅವ್ರು ನಮ್ಮ ಜೊತೆ ತನ್ನ ಬದುಕಿನ ಪಯಣದ ಒಂದೊಂದೇ ಪುಟಗಳನ್ನು ತೆರೀತಾ ಇದ್ದಾರೆ. ಇವರ ಬದುಕಿನ ಪುಟದ ಪಯಣದ, ಅವರ ಸೇವೆ ಮತ್ತು ಸಾಧನೆಯ ಬಹಳಷ್ಟು ಮೈ ರೋಮಾಂಚನವಾಗುವಂಥ ಕಥನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕ ಬಂಧುಗಳೇ, ನಮ್ಮ ಸಾಧಕರು ಪರಿಶ್ರಮದ ಹಾದಿಯ ಸಂತೃಪ್ತಿಯ ಬದುಕು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಚಹಾದೊಂದಿಗೆ ಗೀತಕ್ಕನ ಜೊತೆ ಇದ್ದೇವೆ. ಬಹುಶಃ ಗೀತಕ್ಕ ಕೇವಲ ಸಾಧನೆ, ಕಷ್ಟದ ಜೀವನವನ್ನು ಮಾಡಿದ ಮಾತ್ರ ಅಲ್ಲ, ಕುಕ್ಕಿಂಗಲ್ಲಿ ಕೂಡ ತುಂಬ ಎಕ್ಸ್ಪರ್ಟ್ ಅವರು. ಬಹುಶಃ ಅವರ ಅನುಭವಗಳಲ್ಲಿ ಹಂಚಿಕೊಳ್ತಾರೆ. ಒಂದು ಕಾಲದಲ್ಲಿ ಅವರು ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾಗ ಬಿಸಿ ಊಟದ ತಾಯಂದಿರಿಲ್ಲದಾಗ ಕೂಡ ಇಡೀ ಶಾಲೆಯ ಮಕ್ಕಳಿಗೆ ಅಡಿಗೆಯನ್ನ ಮಾಡಿ ಮೂರು ಸಲ ಮುಂದುವರಿಸ್ತಾ ಇರ್ತಾರೆ. ನಮಗೆ ಸ್ಪೆಷಲ್ ಆಗಿ ಇವತ್ತು ಅರಶಿನ ಎಲೆದ ಗಟ್ಟಿ, ಬಹುಶಃ ನಾಗರ ಪಂಚಮಿಗೆ ತಿಂದಂತ ನೆನಪು, ಇದನ್ನು ಬಹಳ ಪ್ರೀತಿಯಿಂದ ತಮ್ಮ ತೋಟದಲ್ಲಿ ಬೆಳೆದಂಥ ಎಲೆಯನ್ನು ಹಾಕಿಕೊಂಡು ಮಾಡಿದ್ದಾರೆ. ಅವ್ರು ಹೇಗೆ ಮಾಡಿದ್ದಾರೆ, ಹೇಗೆ ತಿನ್ಬಹುದೆಂಬುದನ್ನು ಕೇಳಿಕೊಂಡು ಮತ್ತೆ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗೀತಕ್ಕ ಧನ್ಯವಾದಗಳು, ಬಹಳ ಚೆನ್ನಾಗಿದೆ ಟೀ. ನಿಮ್ಮ ಯಜಮಾನ್ರ ಕೈ ಕೂಡ ಇದರಲ್ಲಿ ಬಿದ್ದಿದೆ ಅಂತ ಗೊತ್ತಿದೆ ನಮಗೆ. ಸೊ ಈ ಗಟ್ಟಿ ಮಾಡುವಂಥ ವಿಧಾನವನ್ನು ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಖಂಡಿತ. ಗಟ್ಟಿ ಆ್ಯಕ್ಚುಲಿ ಅಕ್ಕಿ ನೀರಲ್ಲಿ ಹಾಕಿ ನೆನೆ ಇಡಬೇಕು. ನನಗೆ ನನ್ನ ಈ ಗಡಿಬಿಡಿಯಲ್ಲಿ ಆಗಲಿಲ್ಲ. ನಾನು ರೆಡಿ ಅಕ್ಕಿ ಹಿಟ್ಟನ್ನೇ ತಗೊಂಡು ಬಂದೆ. ಈ ರೆಡಿ ಅಕ್ಕಿ ಹಿಟ್ಟನ್ನೇ ತಂದು ಅದನ್ನು ಒಂಚೂರು ಬಿಸಿ ನೀರಲ್ಲಿ ಹಾಕಿ ಅದಕ್ಕೆ ಉಪ್ಪು ಹಾಕಿ ಎಲ್ಲ ಹದ ಮಾಡಿ ಇಟ್ಟ ಮೇಲೆ, ಮತ್ತು ಈ ಕಡೆ ಸ್ವಲ್ಪ ಬೆಲ್ಲವನ್ನು ಪಾಕ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿದೆ, ಮತ್ತು ತೆಂಗಿನಕಾಯಿ ತುರಿ ಹಾಕಿದೆ, ಸ್ವಲ್ಪ ಅವಲಕ್ಕಿ ಅದನ್ನು ಹಾಕಿ ಸ್ವಲ್ಪ ಇದು ಮಾಡಿ, ಯಾಕೆಂದರೆ ಇದು ಮಾಡಿ ಆ ಒಂದು ಪಾಕ ಇದನ್ನು ಈ ತಟ್ಟಿದೆ ಎಲೆಯ ಮೇಲೆ. ಬೆಳಗ್ಗೆ ಇವತ್ತು 4 ಗಂಟೆಗೆ ಹೋಗಿ ಎಲೆ ಎಲ್ಲ ತಗೊಂಡು ಬಂದು ಮಾಡಿ ಇಟ್ಟು ಬೆಳಗ್ಗೆ ಮತ್ತೆ ನನ್ನ ಕರ್ತವ್ಯಕ್ಕೆ ಹೋದೆ ನಾನು. ಈಗ ಮಧ್ಯಾಹ್ನ ನಂತರ ಬಂದೆ. ಮತ್ತು ಅದನ್ನು ತಟ್ಟಿದ ಮೇಲೆ ಈ ಪಾಕವನ್ನು ಅದರ ನಡುವೆ ಇದನ್ನು ಅದನ್ನು ಹಾಕಿದ ಮೇಲೆ ಬೇಯಿಸ್ಲಿಕ್ಕೆ ಇಡೋದು. ಬೇಯಿದ ಮೇಲೆ ಮತ್ತೆ ನಾವು ತಿನ್ನುವಂಥದ್ದು. ಯೋಗ ಇದೆ ಇವತ್ತು ನಮಗೆ, ಬಹಳ ಚೆನ್ನಾಗಿ ರುಚಿಕರವಾಗಿದೆ. ನೀವು ಅಂದ್ಕೊಳ್ಬೋದು ಏನು ಗಟ್ಟಿ ಮನ್ಪನ ಬಾರಿ ಮಲ್ಲ ವಿಷಯ ನಾನು, ಆದರೆ ಮಾಡಿದವ್ರಿಗೆ ಮಾತ್ರ ಗೊತ್ತದ್ರ ಕಷ್ಟ ಏನಿದೆ, ಅದರ ಹಿಂದೆ ಯಾವ ರೀತಿ ಹೋಗ್ಬೇಕು. ಅದು ಕೂಡ ಆರೋಗ್ಯಪೂರ್ಣ. ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅರಶಿನದ ಗೆಡ್ಡೆ ಇಷ್ಟು ಆರೋಗ್ಯಪೂರ್ಣನ, ಅರಶಿನ ಎಲೆ ಕೂಡ ನಮ್ಮ ತ್ವಚೆಗೆ, ನಮ್ಮ ಚರ್ಮಕ್ಕೆ ಕಾಂತಿಯನ್ನು ಕೊಡುತ್ತೆ. ಬಹುಶಃ ಬಹಳ ಒಂದು ಗುಡ್ ಫೀಲ್, ಅದರ ಅರೋಮಾ ಏನು ಪರಿಮಳ ಇದೆ, ನ್ಯಾಚುರಲ್ ಆಗಿ ದೇಹಕ್ಕೆ ಒಂದು ಎನರ್ಜೆಟಿಕ್ ಆಗಿ ಕೆಲಸ ಮಾಡುವಂತಹ ಬಹಳ ಔಷಧೀಯ ಗುಣವುಳ್ಳಂಥ ಒಂದು ತಿಂಡಿಯನ್ನೇ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು ಗೀತಕ್ಕ. ಹಾಗೆ ಚಾ ಕುಡಿಯುತ್ತಾ ನಿಮ್ಮ ಜೀವನದ ಮತ್ತಷ್ಟು ಸೇವೆ, ಬಹುಶಃ ನೀವು ಬಹಳ ಪ್ರೀತಿಯಿಂದ ಆಯ್ಕೆ ಮಾಡಿದಂಥ ಕ್ಷೇತ್ರ ಅದು ಶಿಕ್ಷಕ ವೃತ್ತಿ. ಅದು ಇವತ್ತು ಪ್ರವೃತ್ತಿಯಾಗಿ, ಸೇವೆಯಾಗಿ ನಿಮ್ಮನ್ನು ಸಂತೃಪ್ತಿಯ, ಆತ್ಮತೃಪ್ತಿಯ ಬದುಕನ್ನು ನಡೆಸ್ತಾ ಇದೆ. ನಿಮ್ಮ ಬಾಲ್ಯ, ಯೌವನ, ಒಂದಷ್ಟು ನೀವು ನಡೆದು ಬಂದ ಹಾದಿಯ ಬಗ್ಗೆ ಬಹಳಷ್ಟು ಕೇಳಿದೆವು. ಬಹಳ ಒಂದು ಅರ್ಥಪೂರ್ಣವಾದಂಥ ಬದುಕನ್ನು ನೀವು ಕಟ್ಟಿಕೊಂಡಿದ್ದೀರಿ. ಈ ನೆಲೆಯಲ್ಲಿ ನಿಮ್ಮ ಶಿಕ್ಷಕ ವೃತ್ತಿ ಯಾವಾಗ ಆರಂಭವಾಯಿತು, ನಿಮ್ಮ ಶಿಕ್ಷಕ ವೃತ್ತಿಯ ಜೀವನ ಹೇಗಿತ್ತು, ಬೇರೆ ಬೇರೆ ಶಾಲೆಗಳಲ್ಲಿ, ಖಾಸಗಿ, ಬಹುಶಃ ಬೇರೆ ಜಿಲ್ಲೆಗಳಲ್ಲಿ ಕೂಡ ನೀವು ಕೆಲಸ ಮಾಡಿದ ಅನುಭವ ಇದೆ. ಇದರ ಜೊತೆಯಲ್ಲಿ ನಿಮ್ಮ ವೃತ್ತಿಯ ಜೊತೆಗೆ ನಿಮ್ಮ ಸೇವಾ ಕಾರ್ಯ ಹೇಗೆ ನಡೀತಾ ಬಂತು, ಅದರ ಜೊತೆಗೆ ನಿಮ್ಮ ಕುಟುಂಬವನ್ನು ಯಾವ ರೀತಿ ನಿರ್ವಹಣೆ ಮಾಡಿದರೆ, ಜೊತೆಗೆ ನಿಮಗೆ ಮರೆಯಲಾಗದಂಥ ಘಟನೆಗಳು ನಿಮ್ಮ ವೃತ್ತಿ ಜೀವನದಲ್ಲಿರ್ಬೋದು, ನಿಮ್ಮ ಖಾಸಗಿ ಜೀವನದಲ್ಲಿರ್ಬೋದು, ಒಂದಷ್ಟು ಮರೆಯಲಾಗದ ಘಟನೆಗಳನ್ನು ನಮಗೆ ಹೇಳಿಕೊಡ್ತೀರಾ? ಖಂಡಿತ. ನನಗೆ ನನ್ನ ಟೀಚರ್, ಫ್ಲೋರಿನ್ ಟೀಚರ್,
ಅವರು ಹೂ ಕಟ್ಟಿ ಅದರಿಂದ ಬಂದ ಹಣ ಅವೆಲ್ಲ ಇದು ಮಾಡಿ ಬಹಳ ಕಷ್ಟ ಜೀವಿ ಅವರು. ಅದನ್ನು ನಾನು ಬಾಲ್ಯದಲ್ಲಿ ನನ್ನ ಬೆಂಚುಗಳಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ನೋಡಿ ಕಲ್ತದ್ದು. ಅದನ್ನು ನೋಡಿ ಇವತ್ತೇನಾಗಿದ್ದೇನಾ, ಇದು ನನ್ನ ಟೀಚರ್ನ ಒಂದು ಅವರ ನಾನು ಹತ್ತಿರದಿಂದ ಅವರ ವಿಚಾರವನ್ನು ನೋಡಿ ನನಗೆ ಇದೊಂದು ಇನ್ಸ್ಪೈರ್ ಆದದ್ದು. ಅವರು ಹೇಳ್ತಿದ್ರು, ಕದಿಬಾರ್ದು, ಇದು ಮಾಡಬಾರ್ದು, ನಾವು ಕಷ್ಟಪಟ್ಟು ಇನ್ನೊಬ್ಬರ ಮೇಲೆ ಕೆಲಸ ಮಾಡಿದ್ರು ಅದು ಬರುವಂಥ ಹಣ ತುಂಬ ವ್ಯಾಲ್ಯೂಯಬಲ್ ಅಂತ. ಹಾಗೆ ನಾನು ಇವತ್ತು ಈ ಒಂದು ಶಿಕ್ಷಕ ವೃತ್ತಿಯನ್ನು ಅವರನ್ನು ನೋಡಿ ನಾನು ಒಂದು ಶಿಕ್ಷಕಿ ಆಗಬೇಕಂತ ಆ ಬೆಂಚ್ಗಳಲ್ಲಿ ನಾನು ಯೋಚನೆ ಮಾಡಿದ್ದು ಮ್ಯಾಮ್. ಸೊ ಟೀಚರ್ ಅಂತೇಳಿ ಆದ ಮೇಲೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಈ ವೃತ್ತಿಯಲ್ಲಿ. ನಾನು 94 ನಾನು ಫಸ್ಟ್ ನನ್ನ ಅಪಾಯಿಂಟ್ಮೆಂಟ್ CBSE ಸ್ಕೂಲ್ ಬಾಂಬೆಯಲ್ಲಿ. ಅಲ್ಲಿ ನಾನು ಬೇರೆ ಹೌದು ಅಲ್ಲಿ ನನಗೆ ಹಿಂದಿ ಎಲ್ಲ ಚಂದ ಮಾಡಿ ಬರ್ತದೆ. ನನಗೆ ಒಂದು 5 ಲ್ಯಾಂಗ್ವೇಜ್ ಫ್ಲೂಯೆಂಟ್ಲಿ ಐ ಕ್ಯಾನ್ ಸ್ಪೀಕ್ ಆ್ಯಂಡ್ ಟಾಕ್. ಇಂಗ್ಲೀಷ್, ಹಿಂದಿ, ಕನ್ನಡ, ತುಳು, ಕೊಂಕಣಿ, ಪಂಚ ಲ್ಯಾಂಗ್ವೇಜಸ್, ಪಂಚಭಾಷಾ. ಹೌದು, ಅದು ನನಗೆ ಓದಲಿಕ್ಕೆ ಬರೀಲಿಕ್ಕೆ ಫ್ಲೂಯೆಂಟ್ ಆಗಿ ಹೇಗೆ ನಾನು ಹೀಗೆ ಮಾತಾಡ್ತೇನೆ, ಐ ಕ್ಯಾನ್ ಸ್ಪೀಕ್ ಆ್ಯಂಡ್ ರೈಟ್. ಅದು ಹೀಗೆ ನಾನು ಅಲ್ಲಿ ನಂದು ಆದಮೇಲೆ ಮತ್ತೆ ನಾನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಲ್ಲಿ ಸುರತ್ಕಲ್ಲಲ್ಲಿ ಆಗಿರ್ಬೋದು, ಇಲ್ಲಿ ನಮ್ಮ ದೇವಣ್ಣ ಶೆಟ್ಟರ ಶಾಲೆ ಕುಳಾಯಿಯಲ್ಲಿ ಇದ್ದೆ, ಮತ್ತು ಕೊಂಚಾಡಿಯಲ್ಲಿ ದೇರೆಬೈಲ್ ಕೊಂಚಾಡಿ ಶಾಲೆಯಲ್ಲಿ ಇದ್ದೆ. ಆಮೇಲೆ ತುಂಬ ಶಾಲೆಗಳಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಇದ್ದೆ. ಆಮೇಲೆ ನನಗೆ 99 ಗೌರ್ಮೆಂಟ್ ಜಾಬ್ ಆಯಿತು. ಗೌರ್ಮೆಂಟ್ ಜಾಬ್ ಆದಮೇಲೆ 99 ಈಗಿನವರೆಗೆ ಈಗ ನಾನು ಗೌರ್ಮೆಂಟ್ ಜಾಬಲ್ಲಿ ಇದ್ದೇನೆ. ನಂದು ಹಲವು ವರ್ಷ ಪ್ರೈವೇಟಲ್ಲಿ ಹೋಯಿತು. ಪ್ರೈವೇಟಲ್ಲಿ ಇದ್ದಾಗಲೂ ಸಹ ನಾನು ಬಹಳಷ್ಟು ಅದು ಇದು ಭಾಳ ಸಾಧನೆ ಮಾಡಿದ್ದೇನೆ. ಈಗ ಗೌರ್ಮೆಂಟ್ ಶಾಲೆಗೆ ಬಂದ ಮೇಲೆ ನನ್ನ ಸಾಧನೆಗಳು ಬಹಳಷ್ಟು. ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ನನಗೆ ಸಕಲೇಶ್ಪುರದಲ್ಲಿ ಆಯಿತು, ಸಕಲೇಶ್ಪುರ ಮಾಡೆಲ್ ಸ್ಕೂಲಲ್ಲಿ. ಈಗ ನನ್ನ ಈ ಸಾಧನೆ ಮೊನ್ನೆ ಎಲ್ಲ ಮಕ್ಕಳದಾದ್ಮೇಲೆ ನನಗೆ ಅಲ್ಲಿದ್ದು ಮಕ್ಕಳೆಲ್ಲ ನನಗೆ ಈಗ ಸಿಕ್ಕಿದ್ದಾರೆ, ಲೈವಲ್ಲಿ ಮಾತಾಡ್ತಾರೆ ಎಲ್ಲ. ಆಗಿನ ಮೇಡಮ್ ನೀವು ನಮ್ಮ ಟೀಚರ್, ಹಾಗೆ ಅಲ್ಲಿ ನಾನು ಸ್ಕೌಟ್ ಗೈಡ್ ಮಾಡ್ತಿದ್ದೆ, ಬಹಳ ವಿಚಾರವನ್ನು ಮಾಡ್ತಿದ್ದೆ. ಮತ್ತು ತುಂಬ ಅದರಲ್ಲಿ ಸಹ ವಿದ್ಯಾಭ್ಯಾಸ ನಾನು ಟೀಚರ್ ಆಗಿ ಇದ್ದು ನಾನು ಮಾಡ್ತಿದ್ದೆ. ನಾನು ನ್ಯಾಷನಲ್ ಟ್ರೈನಿಂಗ್ಸ್ಗಳಿಗೆ ಡೆಲ್ಲಿಗೆ, ಹೈದರಾಬಾದ್, ದೆನ್ ಉದಯ್ಪುರ, ಹೀಗೆ ಒಂದು 5-6 ಬಹಳಷ್ಟು ಪ್ರದೇಶಗಳಿಗೆ ನ್ಯಾಷನಲ್ ಲೆವೆಲ್ದು ಟ್ರೈನಿಂಗ್ ಪಡೀಲಿಕ್ಕೆ ಆಸ್ ಎ ಟೀಚರ್ ಆಗಿ ಗೌರ್ಮೆಂಟ್ ನನಗೆ ಕಳಿಸಿದೆ, ನಾನು ಹೋಗಿದ್ದೇನೆ. ಆಮೇಲೆ ಅದು ಕಲ್ತದ್ದನ್ನು ಬಂದು ಇಲ್ಲಿ ಮಕ್ಕಳಿಗೆ ಇಂಪ್ಲಿಮೆಂಟ್ ಸಹ ಮಾಡಿದ್ದೇನೆ, ಅದು ಬಹಳ ಮುಖ್ಯ. ಅದನ್ನು ಸಹ ಮಾಡ್ತಾ ಇದ್ದೇನೆ ಮಕ್ಕಳಿಗೆ. ಯಾಕಂದರೆ ಪಪೆಟ್ ಶೋ ಅಂಥದ್ದೆಲ್ಲ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು ಅಲ್ಲಿ, ಅದನ್ನೆಲ್ಲ ಅದರ ಜೊತೆಗೆ ಮಕ್ಕಳಿಗೆ ಕಲಿಸುವುದನ್ನು ನಾನು ಇಂಪ್ಲಿಮೆಂಟ್ ಮಾಡಿ ಅದು ನನ್ನ ಒಂದು ಕಲಿಕೆಗೆ ನನಗೆ ಸಹಕಾರಿಯಾಗಿದೆ. ನಾನು ಮತ್ತು ಟೀಚರ್ ಆಗಿರುವಾಗ ಮಕ್ಕಳಲ್ಲಿ ಬಹಳ ಒಂದು ಸಂತೋಷದಿಂದ ಇರುವಂಥದ್ದು ನಂದು. ಮಕ್ಕಳನ್ನೇ ನಾನು ಟೀಚರ್ ಆಗಿ ಇರುವುದಲ್ಲ, ನನಗೆ ಆ ಮಕ್ಕಳೊಟ್ಟಿಗೆ ಒಂದು ಫ್ರೆಂಡ್ಲಿ ಮಕ್ಕಳಾಗಿರೋ ಅವರೊಟ್ಟಿಗೆ ಆಟ ಆಡ್ತೇನೆ. 1-2 ಸಲ ಮಕ್ಕಳೊಟ್ಟಿಗೆ ಹೋಗುವಾಗ ನನಗೆ ಆಕ್ಸಿಡೆಂಟ್ ಆಗಿದೆ. ಒಂದು ದಿನ ನಾನು ಇದೇ ಇಲ್ಲಿ ಕೊಲ್ಯದ ಹತ್ರ ಅದೊಂದು ಶಾಲೆಯಲ್ಲಿದ್ದೆ, ಸಂಜೆವರೆಗೆ ಕರೆಕ್ಷನ್ ಮಾಡ್ತಾ ಇದ್ದೆ. 2 ನಿಮಿಷ ಇತ್ತು ಶಾಲೆ ಬಿಡುವಾಗ. ಸರಿ ನಾನು ಬರ್ತೇನೆ ಅಂತ ಹೇಳುವಾಗ ಕೆಳಗೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಆಟ ಆಡ್ತಾ ಇರುವಾಗ ನಾನು ಬರುವಾಗ ಟೀಚರ್ ಬನ್ನಿ ಆಟ ಆಡುವ ಅಂತ ಈ ನಲಿಕಲಿ ಮಕ್ಕಳೆಲ್ಲ ನನ್ನ ನೋಡಿದಾಗ ಮಕ್ಕಳೊಂದು ರುಚಿಕಟ್ಟು ಇದೆ. ಹಾಗೆ ಆಯಿತು ಅಂತೇಳಿ ಹೋಗಿ ಅವರು ಕಬಡ್ಡಿ ಆಡುವಾಗ ನಾನು ಸಹ ಒಂದು ರೈಡ್ ಹೋದದ್ದು, ಕಬಡ್ಡಿ ರೈಡ್ ಹೋಗಿ ಆಯಿತು ಬಂದು ಅಷ್ಟೊಳಗೊಂದು ಎಬ್ನಾರ್ಮಲ್ ಮಗು ಇತ್ತಲ್ಲಿ. ಆ ಮಗು ನನ್ನನ್ನು ಬಂದು ಅಪ್ಪಿ ಹಿಡಿತು ಅಡ್ಡ, ನಾವಿಬ್ರು ಒಲ್ಟಾಪಟ ಬಿದ್ದೆವು. ಇದು ಕೈ ಫ್ರ್ಯಾಕ್ಚರ್ ಆಗಿ ಮತ್ತೆ ಇದಾಯಿತು. ಭಾರಿ ಒಂದು ಇದಾಯಿತು ಪಾಪ. ಅದು ಗೊತ್ತಾದದ್ದು ಹೇಗೆ, ಅವನು ಅಡ್ಡ ಬಂದು ಈ ಮಕ್ಕಳ ಇದ್ರಲ್ಲಿ ಗೊತ್ತಾ, ಮತ್ತೆ ಒಂದು ಟೀಚರ್ ವಿಡಿಯೋ ಮಾಡ್ತಿದ್ರು ಅದರಲ್ಲೇ ಗೊತ್ತಾಯ್ತು ಪಾಪ. ಆ ಮಗುವಿಗೆ ಗೊತ್ತಿಲ್ಲ. ಬಟ್ ಆ ಮಗು ಇಡೀ ರಾತ್ರಿ 12 ಗಂಟೆವರೆಗೆ ಎಲ್ಲರ ಮನೆಗೆ ಹೋಗಿ ಹೇಳಿದೆ, ನನ್ನ ಟೀಚರ್ ಬಿದ್ರು, ಕೈ ನೋವಾಯಿತು, ಪ್ರೀತಿ. ಎಲ್ಲರೂ ಮರುದಿನ ಫೋನ್, ಯಾರು ಟೀಚರ್ ಬಿದ್ರು, ಏನಾಯ್ತು ಅಂತ. ಅಂದ್ರೆ ಆ ಮಗುವಿಗೆ ಎಷ್ಟು ಫೀಲ್ ಆಗಿದೆ ಅಂದ್ರೆ ನನ್ನೊಂದು ಟೀಚರ್ ನೋಡಿ, ಅದೊಂದು ಎಬ್ನಾರ್ಮಲ್ ಮಗು, ನನಗೆ ಭಾರಿ ಅದೊಂದು ಹಾರ್ಟ್ ಟಚಿಂಗ್ ಪಾಪ. ಇರಲಿ, ಅದು ಆಯಿತು. ಮತ್ತು ಶಾಲೆಗಳಲ್ಲಿ ಸಹ ನಾನು ಮಕ್ಕಳಲ್ಲಿ ಬಹಳ ಒಂದು ಪ್ರೀತಿಯಿಂದ ಸಂತೋಷದಿಂದ ಎಲ್ಲವನ್ನು, ಮಕ್ಕಳು ಕೂದಲು ಕಟ್ ಮಾಡಲಿಲ್ಲದ್ರೆ ಅವರಿಗೆ ಹಣ ಕೊಡೋದು, ಕೂದಲು ಕಟ್ ಮಾಡಿದ್ರೆ ಬಡತನ ಆವಾಗ ಎಲ್ಲ ಮೊದಲು ಫೀಸ್ ಕಟ್ಟಲಿಕ್ಕೆ ಯಾರಿಗೆಲ್ಲ ಇಲ್ಲ ಅವರಿಗೆ ಗುಟ್ಟಾಗಿ ಕೊಡೋದು. ನನ್ನ ಟೀಚರ್ ಬೈಯೋದು, ಯಾಕೆ ಎಲ್ಲರಿಗೆ ಫೀಸ್ ಕೊಡೋದು ನೀವು ಏನು ಇದು ಅಂತೇಳಿ. ಇರಲಿ, ಬಡತನ ಅಲ್ಲ ಅಂತೇಳಿ ನಾವು ಅದು ಒಂದು ಹಂಚಿ ತಿನ್ನುವ ಒಂದು ಭಾವನೆ ನನ್ನ ಮೊದಲಿನಿಂದಲೂ. ಬಹುಶಃ ನಿಮ್ಮ ಶಿಕ್ಷಕ ವೃತ್ತಿಯನ್ನು ನೀವು ನಿಮ್ಮ ಸಾಧನೆಗಳ ಜೊತೆ ಸೇವೆ ಕೂಡ ಮಾಡುವಂಥದ್ದು ನನ್ನ ಗಮನಕ್ಕೆ ಕೂಡ ಬಂದಿದೆ. ಯಾಕಂದರೆ ನಾನು ಕೂಡ ಬದುಕಿನ ಅಂತ್ಯೋದಯದ ಪರಿಕಲ್ಪನೆ ಇರುವ ಮಕ್ಕಳ ಜೊತೆ ಕೆಲಸ ಮಾಡಬೇಕಿದ್ರೆ ಅಲ್ಲಿ ಕೂಡ ನಿಮ್ಮ ಸಾಧನೆಯನ್ನು, ನಿಮ್ಮ ಸೇವೆಯನ್ನು ಗುರುತಿಸಿದ್ದೇನೆ. ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ವಿಶೇಷದಲ್ಲಿ ವಿಶೇಷ ಅಂತ ಹೇಳ್ಬೋದು. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ, ಅದರಲ್ಲಿ ಕೂಡ ನಮ್ಮ ಇವತ್ತು ಮಂಗಳೂರು ತಾಲೂಕು, ಉಳ್ಳಾಲ ತಾಲೂಕು ಏನಾಗಿದೆ
ಇಡೀ ದೇಶವ್ಯಾಪ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನು ತಂದು ಕೊಟ್ಟವರು. ಸರಳ ಸಜ್ಜನಿಕೆಯ ಒಂದು ಕಿತ್ತಳೆ ಹಣ್ಣನ್ನು ಮಾರಿ ಶಾಲೆಯನ್ನು ಮಾಡಿ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ಇವತ್ತು ಎಲ್ಲರ ಜನಾನುರಾಗಿಯಾಗಿರುವಂಥ ಹಾಜಿ ಹಬ್ಬ ಅವರು. ಅಂಥ ಹಾಜಿ ಹಬ್ಬ ಅವರ ಶಾಲೆಯಲ್ಲಿ ಕೂಡ ತಾವು ಸೇವೆಯನ್ನು ಸಲ್ಲಿಸೋದ್ರ ಜೊತೆಗೆ ಇವತ್ತು ಆ ಶಾಲೆ ಏನು ಸಮಾಜದ ಮುನ್ನುಡಿಗೆ ಬಂದಿದೆ ಅಥವಾ ಸಾಮಾಜಿಕವಾಗಿ ಇಡೀ ಒಂದು ಶ್ರೇಷ್ಠವಾದಂಥ ಕೀರ್ತಿಯನ್ನು ಪಡೆದಿದೆ, ಅದರ ಬೆನ್ನ ಹಿಂದೆ ಅದರ ಫೌಂಡೇಶನ್ ಆಗಿ ಕೂಡ ತಾವು ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದೀರಿ. ಇದು ಯಾರಿಗೂ ಕೂಡ ಗೊತ್ತಿಲ್ಲದ ಎಲೆಮರೆಯ ಕಾಯಿಯಾಗಿ ನಿಮ್ಮ ಸೇವೆ ಉಳಿದಿದೆ. ಬಹುಶಃ ಅಲ್ಲಿಯ ಒಂದಷ್ಟು ವೃತ್ತಿ ಜೀವನದ ಬದುಕನ್ನು ನಮ್ಮ ಜೊತೆ ಹಂಚ್ಕೊಳ್ತೀವಿ. ಖಂಡಿತ. 2001ರಲ್ಲಿ ಹಾಜಿ ಹಬ್ಬರದು ಅದು ಶಾಲೆ. ಆಗ ಹಾಜಿ ಹಬ್ಬರು ಪಾಪ ಅಷ್ಟು ಬೆಳಕಿಗೆ ಇಲ್ಲ. ಆಗ ಸ್ಟಾರ್ಟ್ ಆಗಿ ನಾನು ಅಲ್ಲಿ ಟೀಚರ್ HM ಆಗಿ ಹೋದೆ. ಆವಾಗ 2 ಕೋಣೆ ಇತ್ತು, 2 ಕೋಣೆ. ಅದರಲ್ಲಿ ನಾನು HM ಕೋಣೆ, ನಂದು ಸಹ ಒಂದು ಅದರಲ್ಲಿ ಒಂದು ಪೆಟ್ಟಿಗೆ ಒಂದು, ಮತ್ತೆ ನಾನು HM 2-3 ಕ್ಲಾಸ್ ಈಗ ಅಲ್ಲಿ ಒಟ್ಟಿಗೆ ಅಂದರೆ 2 ಪಾರ್ಟಿಷನ್ಸ ಇಲ್ಲ, ಒಟ್ಟರೆ ಇದರಲ್ಲಿ ಇತ್ತು. ಸೊ ನಾನು ಕೂಡಲೇ ನನ್ನ ಸರ್ವಶಿಕ್ಷಾ ಅಭಿಯಾನಕ್ಕೆ ನಾನು ಬರೆದೆ. ನಮಗೆ 72 ಮಕ್ಕಳಿದ್ರು, 72 ಚಿಲ್ಡ್ರನ್ ಇದ್ದರು. ನಾನು ಬರೆದೆ. ನಮಗೆ ಆಗ ಒಂದು ಕೋಣೆ 1.5 ಲಕ್ಷಕ್ಕೆ ಸರ್ವಶಿಕ್ಷಾ ಅಭಿಯಾನದಿಂದ ಬಂತು. ಆ ಸರ್ವಶಿಕ್ಷಾ ಅಭಿಯಾನದ 1.5 ಲಕ್ಷದಲ್ಲಿ ನಾನೇನು ಮಾಡಿದೆ, ಅದರಲ್ಲಿ 2 ಕೋಣೆ ಮಾಡಿದೆ, 2 ರೂಮ್ಸ್ ಮಾಡಿದೆ. ಹೇಗೆ ಅಂದರೆ ಇಲ್ಲಿವರೆಗೆ ನಮ್ಮ ಈ ರೂಮ್ ಇತ್ತು, ಇದನ್ನು ಬಿಟ್ಟು ಅದನ್ನು ಕಟ್ಟಬೇಕು ಹೇಳಿದ್ರು. ಅದನ್ನು ಕಟ್ಟುವಾಗ ಈ ಗೋಡೆ 2 ಗೋಡೆ ಸಿಗ್ತದೆ, ನಡುವೆಗೆ ಮೇಲ್ಗಡೆಗೆ ಮಾತ್ರ ಒಂದು ದಾನಿಗಳಿಂದ ವ್ಯವಸ್ಥೆ ಮಾಡಿ ನಾನೊಂದು ಅಲ್ಲಿ ಒಂದು ಆಫೀಸ್ ರೂಮ್ ಮಾಡಿದೆ. ಇಡೀ ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ದೊಡ್ಡ ಒಂದು ಇಶ್ಯೂ ಆಯಿತು. 1.5 ಲಕ್ಷ ಕೊಟ್ಟರೆ ಒಂದು ಶಾಲೆಗೆ ಈಗಿನ ಕಾಲದಲ್ಲಿ ಸಾಕಾಗೋದಿಲ್ಲ, ಅಂಥದ್ದಲ್ಲಿ ಒಂದು 2 ಕೋಣೆ ಒಂದು ಟೀಚರ್ ಮಾಡಿದ್ದಾರೆ. ಯಾವ ಶಾಲೆ ಎಲ್ಲಿ ಅದು ಹೇಳುವಾಗ ಸರ್ವಶಿಕ್ಷಣ ಅಭಿಯಾನದಿಂದ DDP-ಯಿಂದ ಅಲ್ಲಿಂದ ಆಗಿನ ಕಾಲದಲ್ಲಿ 2003ರಲ್ಲಿ ಎಲ್ಲರೂ ಬಂದರು. ಆಗ ನನ್ನನ್ನು ಬಹಳ ಎಪ್ರಿಷಿಯೇಟ್ ಮಾಡಿದರು. ಆಗಿನ ಕತೆ ಇದು ಭಾರಿ ಒಳ್ಳೇದಾಯಿತು, 2 ರೂಮ್ ಮಾಡಿದ್ದೀರಿ ಮೇಡಮ್ 1.5 ಲಕ್ಷದಲ್ಲಿ ಅಂತ. ಆಯಿತು. ಕೂಡಲೇ ನಾನು ಇನ್ನೂ 2 ರೂಮಿಗೆ ಬರೆದೆ, ಇನ್ನೂ 2 ಕೊಠಡಿ ನಮಗೆ ಸ್ಯಾಂಕ್ಷನ್ ಆಯಿತು. ಹೀಗೆ 4-5 ಕೊಠಡಿಗಳು ನಾನು ಇರುವಾಗ ಅಲ್ಲಿ ನನಗೆ ಸ್ಯಾಂಕ್ಷನ್ ಆಯಿತು. ಮತ್ತು ನಮ್ಮದೊಂದು ಬಾವಿದು ಕತೆ ಮತ್ತೆ ಹೇಳ್ತೇನೆ. ಈ ಆಗುವಾಗ ನಾನಲ್ಲಿ HM ಆಗಿರುವಾಗ ಒಂದು ದೊಡ್ಡ ವಿಷಯ ಏನಂತ ಹೇಳಿದ್ರೆ, ಇವತ್ತು ಹೇಳ್ತಾ ಇದ್ದೇನೆ, ಆಜೆಬ್ಬರು ಒಂದು ಕಾಗದ, ಒಂದು ಚಿಕ್ಕ ಚೀಟಿ ಅಥವಾ ಏನಾದರೂ ಒಂದು ಅಲ್ಲ ಪೇಪರ್ ಪೀಸ್ ಆಗಲಿ ಒಂದು ವಿಸಿಟಿಂಗ್ ಕಾರ್ಡ್ ತೊಗೊಂಡು ಬರ್ದು, ಅಮ್ಮ ನನಗೆ ಅವರ ಅಮ್ಮ ಅಂತ ಹೇಳೋದು. ದೊಡ್ಡ ಟೀಚರ್ ನಾನು, ಇನ್ನೊಬ್ಬರು ಚಿಕ್ಕ ಟೀಚರ್, ಇಬ್ಬರು ನಾವು 3 ಜನ. ಒಂದು ರಾಜ್ಕುಮಾರ್ ಅಂತ, ಅವರು ಸಿಂದಗಿ ತಾಲೂಕಿನವರು, ಅವರು ಹೋದರು. ಇನ್ನೊಬ್ಬರು ಚಿಕ್ಕ ಟೀಚರ್ ಸುನಂದ, ದೆನ್ ನಾವು 3 ಜನ ಟೀಚರ್ಸ್ ಇದ್ದೆವು. ಈ 3 ಜನ ಟೀಚರ್ ಇರುವಾಗ ಅವರು ದಿನಾಲು ಇದನ್ನು ತಗೊಂಡು ಬರೋದು. ಬೆಳಗ್ಗೆ ಒಂದು 2-3 ಕಾರ್ಡ್ಗಳನ್ನು, ಅಮ್ಮ ಇವರಿಗೊಂದು ಲೆಟ್ರ್ ಕೊಡಬೇಕು, ಇವರಿಗೊಂದು ಲೆಟ್ರ್, ಅವ್ರು ನಮಗೆ ಇದು ಕೊಡ್ತೇನೆ ಹೇಳಿದ್ದಾರೆ, ಅದು ಕೊಡ್ತೇನೆ ಹೇಳಿದ್ದಾರೆ, ಆಯಿತು ಅಂತ ಬರೆಯೋದು. ಮ್ಯಾಮ್ ನೀವು ನಂಬಲಿಕ್ಕಿಲ್ಲ, ನಾನು ವರ್ಷಕ್ಕೆ 1,000 ಲೆಟ್ರೇಡಲ್ಲಿ ಕೊಡ್ತಿದ್ದೆ. ಏನು ರಿಕ್ವೆಸ್ಟ್ಗಳನ್ನು, ಮತ್ತೆ 2,000 ವಿದೌಟ್ ಏನು ಇದಿಲ್ಲದೆ, ಅಲ್ಲ ಇದು ಲೆಟ್ರೇಡ್ ಇಲ್ಲದೆ ನಾನು ಸಂಪರ್ಕಿಸಕ್ಕೆ. ನಾನು ದೇಶ ವಿದೇಶ ಮಾತ್ರವಲ್ಲ, ನಮ್ಮ ಡೆಲ್ಲಿಯಲ್ಲಿ ನಮ್ಮ ಮಿನಿಸ್ಟ್ರಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಮತ್ತೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮತ್ತೆ ನಮ್ಮ ಇವರು ಯಾರು CMಗೆ ಮತ್ತೆ ನಮ್ಮ ಯಾರು ನಮ್ಮ ಅಬ್ದುಲ್ ಕಲಾಂರವರು, ಇವರು ರಾಷ್ಟ್ರಪತಿ, ಇವರಿಬ್ಬರಿಗೆ ಅಂದರೆ ಆ ಪೋಸ್ಟ್ ಹೇಳಿದ್ದು ನಾನು, ಇವರಿಬ್ಬರಿಗೆ ಬಿಟ್ಟರೆ ಅವರ ಕ್ಯಾಬಿನೆಟ್ನ ಎಲ್ಲ ಮೆಂಬರ್ಸ್, ನಮ್ಮ ವಿಧಾನಸೌಧದ್ದು ನಮ್ಮ ರಾಜ್ಯದ್ದು ಎಲ್ಲ ಮೆಂಬರ್ಸ್, ಎಲ್ಲ ಕ್ಯಾಬಿನೆಟ್, ನಮ್ಮ ಮುಖ್ಯಮಂತ್ರಿಯಿಂದ ಹಿಡಿದು ಬಳ್ಳಾರಿ, ಬೀದರ್, ಬಿಜಾಪುರ, ಮಂಗಳೂರು, ಚಿಕ್ಕಮಗಳೂರು, ಅಲ್ಲಿ ಯಾವ ಸಂಘ ಸಂಸ್ಥೆಗಳಿದ್ದಾವೆ ಅವರನ್ನು ಒಬ್ಬರನ್ನು ಬಿಡದೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಈ ಕೈಲಿ ಲೆಟ್ರ್ ಬರೆದಿದ್ದೇನೆ ಮ್ಯಾಮ್. ಇದು ನನಗೆ ಐ ಫೀಲ್ ಪ್ರೌಡ್. ಆಮೇಲೆ ನಾನು ಅಲ್ಲಿದ್ದು ಕೆಲವು ವರ್ಷ, ನನ್ನ ಆಗ ಟೀಚರ್ ಹೇಳೋದು, ಚಿಕ್ಕ ಟೀಚರ್, ನಾನೊಂದು ಫ್ರೆಂಡ್ಲಿ ನಿಮ್ಮ ಹತ್ರ ಮಾತಾಡೋದು, ಅವ್ರು ಹೇಳೋದು, ಮೇಡಮ್ ಸುಮ್ಮನೆ ಕೂತ್ಕೊಳ್ಳಿ, ಅವರೊಂದು ತರ್ತಾರೆ ಅಂತ ನೀವು ಎಲ್ಲ ಬರೆದು ಕೊಡಬೇಡಿ, ಯಾರು ಕೊಟ್ಟಿದ್ದಾರೆ ನಮ್ಗೆ, ಯಾರಾದ್ರು ಕೊಟ್ಟಿದ್ದಾರೆ, ನಾವು ಪಾಠ ಮಾಡೋ ಹೋಗುವ ಅಂತ ಹೇಳೋದು. ಇವರು ಹೇಳೋದು, ಅಮ್ಮ ಅವರು ಇರಲಿ ನೀವು ಕೊಡಿ ಅಮ್ಮ ಅಂತ ಹೇಳೋ. ಆಯಿತು ಅಂತೇಳಿ ನಾನು ಬರೆದೇ ಕೊಟ್ಟದ್ದು ಮೇಡಮ್. ಆದರೆ ಅದು ಕೊಟ್ಟದ್ದು ಹಾಳಾಗಲಿಲ್ಲ. ಇವತ್ತು ನಮ್ಮ ಹಾಜಬ್ಬರು ಇವತ್ತು ಪದ್ಮಶ್ರೀಗೆ ಅದು ಎಲ್ಲ ಇನ್ಕ್ಲೂಡ್ ಆಗಿದೆ ಈಗ ಅಲ್ವಾ. ಮತ್ತೆ ಅಷ್ಟೇ ಅಲ್ಲ, ನಮ್ಮ ಶಾಲೆಯಲ್ಲಿ ಆವಾಗ ಅದದು ಇನ್ನೊಂದು ದೊಡ್ಡ ಒಂದು ಘಟನೆ. ಆವಾಗ ನಮ್ಮ ಏನು ಹೇಳ್ತಾರೆ, ನಮ್ಮ ನ್ಯೂ ಪಡ್ಪಲ್ಲಿ ಹತ್ತಿರ ಎಲ್ಲಿಯೂ ಮನೆ ಇಲ್ಲ. ಮೇಲೆ ಒಂದು ಇಬ್ರಾಹಿಂ ಇರೋದು ಮನೆ, ಮತ್ತೆ ಅಲ್ಲಿ ಕೆಳಗೆ ಒಂದು ಕಾಡಲ್ಲಿ ಮನೆ ಬಿಟ್ಟರೆ ಎಲ್ಲಿಲ್ಲ, ಕಾಡು ಅಲ್ಲಿ. ನಾನು ಆಗ ಇರುವಾಗ 2003 ಇಂಟೀರಿಯರ್ ಒಂದು ಬೊಬ್ಬೆ ಹಾಕಿದ್ರು ಯಾರು ಇಲ್ಲ.
ಒಂದಕ್ಕೆ ಮೂತ್ರ ಮಾಡಲಿಕ್ಕೆ ಬಿಟ್ಟದ್ದು ಮಕ್ಕಳನ್ನು. 2ನೇ ಕ್ಲಾಸಿನ ಒಂದು ಚಿಕ್ಕ ಮಗು, ಅವನಿಗೆ ಕಣ್ಣು ಸಹ ಸರಿ ಅಷ್ಟು ಕಾಣುವುದಿಲ್ಲ, ದಪ್ಪ ಗ್ಲಾಸ್ ಒಂದು. ಅಲ್ಲಿ ಕೆಳಗಡೆ ಹೋದಾಗ ಅಲ್ಲಿ ಆ ಬಾವಿ, ಒಂದು ದೊಡ್ಡ ಪೊಟ್ಟು ಬಾವಿ ಉಂಟು, ತೆರೆದ ಬಾವಿ, ನೀರಿಲ್ಲ, ಬಟ್ ಅದರಲ್ಲಿ ಹಾವು ಮತ್ತೆ ಗಾಜು ಅದು ಇದು ಎಲ್ಲ ಉಂಟು. ಹಾ, ಅಲ್ಲಿಯೇ ಪಕ್ಕದಲ್ಲಿ ಒಂದು ದೊಡ್ಡ ಮರ ಉಂಟು, ಅದಕ್ಕೆ ತುಂಬಾ ಬಳ್ಳಿಗಳೆಲ್ಲ, ಕ್ರೀಪರ್ಸ್ ತುಂಬಾ ಉಂಟು. ಅದು ಈ ಹುಡುಗ ಅಲ್ಲಿ ಬಿದ್ದಿದ್ದಾನೆ, ಮತ್ತೆ ಒಂದು ಇದಕ್ಕೆ ಬಿದ್ದು ನೇತಾಡ್ತಾನೆ. ಒಬ್ಬನು ಓಡಿ ಬಂದು ಹೇಳಿದ ನನಗೆ. ಆಗ ನನಗೆ ಬೇರೆ ಇಬ್ಬರು ಇದ್ದೇವೆ ನಾವು ಟೀಚರ್ಸ್, ಅವರಿಗೆ ಹೇಳಿಕೂ ಬಿಡಿಸೋದಿಲ್ಲ. ನಾನು ಓಡಿ ಹೋಗಿ ಆ ಬಾವಿ ಹತ್ರ ಹೋಗುವಾಗ ಈ ಹುಡುಗ ಅಲ್ಲಿ ಇದು ಮಾಡಿ ಬಾವಿಯೊಳಗೆ ಅರ್ಧದಲ್ಲಿ ಇದ್ದಾನೆ. ಸೊ ನಾನೇನು ಮಾಡಿದೆ, ಎಂತ ಮಾಡಿದೆ, ಯಾರನ್ನು ಕರೀದ್ರು ಈ ಮಗು ಈಗ ಬೀಳ್ತದೆ ಅಲ್ಲಿಗೆ. ಸೊ ಕೂಡಲೇ ಆ ಕ್ರೀಪರ್ಸ್ ಎಲ್ಲ ರಾಶಿ ಹಿಡಿದು ಇವರು ಹೋಗ್ತಾರೆ ಮಂಗಣ್ಣ ಅಲ್ಲ, ಇದು ಸ್ಪೈಡರ್ ಮ್ಯಾನ್ ಆಚೆ ಈಚೆ ಹೋಗ್ತಾರೆ ನೋಡಿ, ಹೀಗೆ ಓಡುದು ನಾನು. ಮತ್ತೆ ನನ್ನ ಕಾಲು ಹಿಡಿ ಮಗು, ನನ್ನ ಕಾಲು ಹಿಡಿ ಅಂತ ಹೇಳುವಾಗ ಈ ಮಗು ಟೀಚರ್ದು ಕಾಲು ಹೇಗೆ ಹಿಡಿಯುವುದು, ಅವನು ಹಿಡಿಯಲಿಲ್ಲ. ಮತ್ತೆ ನಾನು ಏನು ಮಾಡಿದೆ, ನನ್ನ ಈ ಟೀಚರ್ ಹೆಂಗಸರಿಗೆ ಒಂದು ಪಲ್ಲು ಎಷ್ಟು ಹೆಲ್ಪ್ಫುಲ್ ಆಯ್ತು ಅಂತ ನನಗೆ ಆ ದಿನ ತುಂಬ ಗೊತ್ತಾಯ್ತು. 2003-4ರಲ್ಲಿ ಇದನ್ನು ಉದ್ದ ಮಾಡಿದೆ ಮೇಡಮ್, ಇದನ್ನು ಉದ್ದ ಮಾಡಿದೆ. ಮಕ್ಕಳಿದ್ದಾರಂತ ಸಹ ಇದು ಮಾಡಿ ಉದ್ದ ಮಾಡಿದೆ, ಇದನ್ನು ನೇತಾಡಿಸಿ ಮಗು ಈಗ ನೀನು ಇದನ್ನು ಹಿಡಿಬೇಕು ಹೇಳಿದೆ. ಮತ್ತೆ ಸಲ ಹೀಗೆ ಓಡುದು ನಾನು, ಆ ಕ್ರೀಪರ್ ಹಿಡ್ಕೊಂಡು ರಾಶಿ ಹಿಡ್ಕೊಂಡು ಆಚೆ ಈಚೆ ಓಡುದು. ಇದನ್ನು ಹೀಗೆ ಬಿಟ್ಟೆ, ಇದನ್ನು ಹಿಡಿದ ಅವನು. ಒಂದು ಕೈಯಲ್ಲಿ ನಾನು ನನ್ನ ಬ್ಯಾಲೆನ್ಸ್, ಒಂದು ಕೈಯಲ್ಲಿ ಈ ಹುಡುಗನ ಬ್ಯಾಲೆನ್ಸ್ ಹಿಡ್ಕೊಂಡು ನಾನು ಪಟ್ಟ ಕಷ್ಟ ದಿನ ಮೇಲೆ ತಗೊಂಡು ಬಂದೆ. ಬಚಾವಾದ ಹುಡುಗ, ನನಗೆ ಬಹಳ ಖುಷಿ ಆ ಒಂದು ಘಟನೆ. ನಮ್ಮ ಗೀತಕ್ಕ ಮಾತಾಡುವಾಗ ಬಹುಶಃ ಇವತ್ತು ಮಾತಿನ ಮಲ್ಲರು ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಸಾಧನೆಯನ್ನು ಮಾಡಿದವರು ಅದನ್ನು ದೊಡ್ಡದಾಗಿ ಹೇಳುವಂಥದ್ದು. ಆದರೆ ನೈಜ ಬದುಕಿನ ಚಿತ್ರಣ ಯಾವಾಗಲೂ ವಿಶೇಷವಾಗಿರುತ್ತೆ, ನಮಗೆ ಗೊತ್ತಿಲ್ಲದೆ ನಡೆಯುತ್ತೆ. ಅಂಥ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೀಬಹುದು. ಅಂತ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನ ಹೊಸ ಕುರಾನ್ ಇವತ್ತು ನಮ್ಮ ಸಾಧಕರ ಕಾರ್ಯಕ್ರಮದಲ್ಲಿ, ಅದರಲ್ಲಿ ಕೂಡ ವಿಶೇಷ ಸಾಧನೆ. ಇವತ್ತು ಅವ್ರು ಹೇಳಿದಾಗೆ ಮನಸ್ಸಿನಿಂದ ಮಾತಾಡ್ತಾ ಇದ್ದಾರೆ. ಈ ವೇದಿಕೆ ಕೂಡ ಅದೇ ಮನದ ಮಾತಿನ ವೇದಿಕೆ. ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದ ಹಾಜಿಯೊಬ್ಬರು ಕೂಡ ಅವರಿಗೆ ಪ್ರತಿ ಸಲ ಧನ್ಯತಾ ಭಾವನೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಅವರು ತಿಳಿಸ್ತಾ ಇದ್ದಾರೆ. ಇಂಥ ಹಲವಾರು ಘಟನೆಗಳನ್ನು ನಮ್ಮ ಗೀತಾ ಟೀಚರ್ ಬಾಯಲ್ಲಿ ಕೇಳೋಣ. ಅವರ ಮತ್ತಷ್ಟು ಕಥನಗಳ ಜೊತೆ ಅವರ ಒಂದು ಬದುಕಿಗೆ ಮತ್ತಷ್ಟು ಸ್ಫೂರ್ತಿ ತುಂಬಲಿ, ಅವರಿಂದ ಮತ್ತಷ್ಟು ಸಾಮಾಜಿಕ ಕಾರ್ಯಗಳು ಮುಂದುವರಿಲಿ ಅಂತ ಹೇಳ್ತಾ, ಈ ಶಾಲೆಯ ಜೊತೆಗೆ ಬೇರೆ ನಿಮ್ಮ ಒಡನಾಟಗಳಿರ್ಬೋದು, ನಿಮ್ಮ ಸಾಧನೆಗಳನ್ನು ಮತ್ತಷ್ಟು ತಿಳಿಸ್ತೀರಾ? ಆಯ್ತು, ಖಂಡಿತ. ಆದರೆ ಮತ್ತೆ ಆ ಬಾವಿಗೆ ನಮ್ಮ ಕರ್ನಾಟಕ ಬ್ಯಾಂಕಿನವರು 7 ಲಕ್ಷ ಕೊಟ್ಟರು ಮ್ಯಾಮ್, ಸಾಕಾಗ್ಲಿಲ್ಲ, ರಿಂಗ್ ಎಲ್ಲ ಆಗ್ಲಿಲ್ಲ. ಮತ್ತೆ 7 ಲಕ್ಷ 14 lakhs ಕೊಟ್ಟಿದ್ದಾರೆ. ಮತ್ತೆ ಇದೆಲ್ಲ ಆಯ್ತು, ಒಳ್ಳೇದಾಗಿ ಈಗೆಲ್ಲ ಸರಿಯಾಗಿದೆ. ದೇವರು ಒಂದು ಒಳ್ಳೆ ವ್ಯವಸ್ಥೆ ಮಾಡಿ. ಮುಂದಿನ ಪಯಣ ನಂದು, ನಾನೊಂದು ಸಕಲೇಶ್ಪುರದಲ್ಲಿ ನನ್ನ ಶಾಲೆಯಲ್ಲಿ ಇದ್ದಾಗ ಒಂದು ಘಟನೆ ಆಯಿತು. ಒಂದು ಮಗು 6ನೇ ಕ್ಲಾಸಿದ್ದು ವಿದ್ಯಾರ್ಥಿ ಶಾಲೆಗೆ ಬರ್ತಿರ್ಲಿಲ್ಲ. ಸೊ ನಾನು ಯಾಕೆ ಮಗು ಶಾಲೆಗೆ ಬರ್ದಿಲ್ಲ ಅಂತ ಅವಳ ಫ್ರೆಂಡ್ಸ್ ಹತ್ರ ಕೇಳೋದು, ಅವಳಿಗೆ ಹುಷಾರಿಲ್ಲ ಹೇಳಿದ್ರು. ಹಾಗೆ ನಾನು ನನ್ನ HM ಹತ್ರ ಹೇಳಿದೆ, ಸರ್ ಆ ಮಗುವಿಗೆ ಹುಷಾರಿಲ್ಲ ಅಂತೆ, ನನ್ನ 2 ವೀಲರಲ್ಲಿ ನಾನು ಹೋಗಿ ಬರಲಾ ಅಂತ. ಆಯಿತು ಹೋಗಿ ಬನ್ನಿ. ನಾನು ಹೋಗುವಾಗ ಅವ್ರ ತಾಯಿ ಹೇಳಿದ್ರು, ಅಮ್ಮ ಈ ಮಗುವಿಗೆ ಹುಷಾರಿಲ್ಲ, ತುಂಬ ಕಾಲು ನೋವು, ಸಿಡಿತಾ ಇಲ್ಲ. ಏನು ಹೇಳ್ತಾರೆ ಡಾಕ್ಟ್ರು? ಕುಟ್ಕೊಂಡು ಹೋಗಿದೆ. ಹೌದು, ಅವರಿಗೆ ರಕ್ತ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ. ನಮ್ಮಲ್ಲಿ ಯಾರಿಲ್ಲ, ನಮಗೆ ಅಷ್ಟು ರಕ್ತಕ್ಕೆ ಹಣ ಕೊಡಲಿಕ್ಕೆಲ್ಲ ನಮ್ಮ ಹತ್ರ ಇಲ್ಲ, ನಾವು ಬಡವರು, ಚಿಕ್ಕ ಮಕ್ಕಳು ಸುಮಾರು 5-6-7 ಇದ್ರು. ನಾನು ಕೊಟ್ಟರೆ ಆಗ್ತದ ರಕ್ತ? ಆಯಿತು ಅಮ್ಮ ಅಂತ. ಹಾಗಾದ್ರೆ ನಾಳೆ ಬರ್ತೀರಾ ಹೇಳಿದ್ರು. ಆಯಿತು ಬರ್ತೇನೆ. ಎಲ್ಲಿ ಬರಬೇಕು? ಅಲ್ಲಿಯೇ ಗೌರ್ಮೆಂಟ್ ಆಸ್ಪತ್ರೆ ಉಂಟು ನಮ್ಮ ಶಾಲೆ ಹತ್ರ, ಸಕಲೇಶ್ಪುರದಲ್ಲಿ, ಇದು ಕ್ರಾಫರ್ಡ್ ಆಸ್ಪತ್ರೆ ಅಂತ. ನಾವು ಅಲ್ಲಿಗೆ ಹೋದೆವು. ಮತ್ತು ಅವರು ಬಂದರು, ನಂದು ರಕ್ತ ಎಲ್ಲ ಕೊಟ್ಟಾಯಿತು. ಆ ಮಗು ರಕ್ತ ಕೊಟ್ಟ ಮೇಲೆ ನನಗೆ ಶಾಲೆಗೆ ಬಂದ ಕೂಡಲೇ ನನ್ನ ಹೆಡ್ ಮಾಸ್ಟರ್ದು ಎಷ್ಟು ಬೈಗಳು, 22 ಟೀಚರ್ಸ್ ನಾವು ಆ ಶಾಲೆಯಲ್ಲಿ, ದೊಡ್ಡ ಶಾಲೆ, ಎಲ್ಲ ಫ್ರೆಂಡ್ಸ್ ನಾವು. ಅವರು ನನಗೆ ಎಷ್ಟು ಬೈದರು, ನೀವು ಮಗುವನ್ನು ನೋಡ್ಲಿಕ್ಕೆ ಹೋದದ್ದು, ಹೋಗಿ ಬರಬೇಕು, ರಕ್ತ ಕೊಡ್ತೇನೆ, ಇದೆಲ್ಲ ಯಾಕೆ ಹೇಳಿಗೆ ಬಂದ್ರಿ, ನಿಮ್ಗೆ ಇದೆಲ್ಲ ಯಾಕೆ? ನನ್ನ ಹೆಡ್ ಮಾಸ್ಟರ್ ನಾಳೆ ಹೋಗೋದು ಬೇಡ ಅಂತ. ನಾನು ಸರ್ ನಾನು ಹೇಳಿ ಬಂದಿದ್ದೇನೆ, ನನಗೆ ಹೋಗಬೇಕು, ಮಗುವಿಗೆ ರಕ್ತ, ನನ್ನ ಸ್ಟೂಡೆಂಟ್ ಅದು ಕೊಡಲೇಬೇಕು ಅಂತ ನಾನು. ಮತ್ತೆ ಮರುದಿನ ಹೋದೆ. ಯಾಕೆ ನನ್ನ ಫ್ರೆಂಡ್ಸ್, ಟೀಚರ್ಸ್, ಕೊಲೀಗ್ಸ್ ಹೀಗೆ ಹೇಳ್ತಾ ಇದ್ರೆ, ನನ್ನ ಮನೆಯಲ್ಲಿ ನನ್ನ ಅತ್ತೆ ಮಲಗಿದ್ದಲ್ಲೇ ಇದ್ದರು. ಶಿ ಇಸ್ ಬೆಡ್ ರಿಡನ್. ನನ್ನ 2 ಚಿಕ್ಕ ಮಕ್ಕಳು, ನನ್ನ 2ನೇ ಮಗುವಿಗೆ ನಾನು 1 ವರ್ಷ ಆಗಿದೆ ಅಷ್ಟೇ, ನಾನು ಫೀಡ್ ಮಾಡ್ತಾ ಇದ್ದೇನೆ. ನಾನು ಬಾಣಂತಿಯಿಂದ ಎದ್ದು ಹೋಗಿ ಸ್ವಲ್ಪ ಸಮಯ ಆಗಿದೆ. ಆ ಸಂದರ್ಭದಲ್ಲಿ ನನ್ನ ಮನೆ ಪರಿಸ್ಥಿತಿ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲ ಟೀಚರ್ಸ್ಗಳಿಗೆ ಗೊತ್ತಿತ್ತು. ಅದಕ್ಕೆ ಅವ್ರು ನನ್ನನ್ನು ಅವಾಯ್ಡ್ ಮಾಡ್ತಿದ್ರು. ಬಟ್ ನಾನು ಅವರನ್ನೆಲ್ಲ ಮಾತು ಇದು ಮಾಡಿ, ನಾನು ನನ್ನ ಸರ್ ಹತ್ರ, ಯಶೋಧರ್ ಸರ್ ನಂದು HM ಸಕಲೇಶ್ಪುರದಲ್ಲಿ ರಿಟೈರ್ಡ್ ಆದರು ಈಗ, ಅವರು ನನಗೆ ಅನುಮತಿ ಮತ್ತೆ ಕೊಟ್ಟರು ನನ್ನ ಇದಕ್ಕೆ. ಆಯಿತು ಅಂತ ಹೋಗಿ ಬಂದಮೇಲೆ ಆ ರಕ್ತ ಕೊಟ್ಟ ಮೇಲೆ ಆ ಮಗು ಹೇಳುದಂತೆ ಎಲ್ಲರ ಹತ್ರ, ಮೇಡಮ್ ಈಗ ನನ್ನ ದೇಹದಲ್ಲಿ ರಕ್ತ ಟೀಚರ್ದು, ನಾನು ಹುಷಾರಿದ್ದೇನೆ ಅಂತ. ಅಷ್ಟೊತ್ತಾಗುವಾಗ ಸ್ವಲ್ಪ ದಿನದಲ್ಲಿ ಅವಳಿಗೆ ಮತ್ತೆ ಜೋರು ಹುಷಾರಿಲ್ಲದಾಗ ಏನಾಯಿತು, ಅವಳನ್ನು ಕಿದ್ವಾಯಿ ಆಸ್ಪತ್ರೆಗೆ ಕೊಂಡೋದಾಗ ಕ್ಯಾನ್ಸರ್ ಅಂತ ಗೊತ್ತಾಯಿತು.
ಆ ಮಗುವಿನ ಲಾಸ್ಟ್ ಸ್ಟೇಜ್ ಆಗಿತ್ತು, ರಕ್ತ ಎಲ್ಲ ಕಣ್ಣಲ್ಲಿ ಕಿವಿಯಲ್ಲಿತ್ತು. ಮತ್ತೆ ಅವರನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ ಕೂಡಲೇ ನಾನು ಓಡಿದೆ. ಮತ್ತೆ ನಾನು ಆ ಮಗು ಹತ್ರ ಮಾತಾಡಿದೆ, ಮಗು ಹೇಗಿದೆ ಹೇಳುವಾಗ ಆ ಮಗುದು ಎಷ್ಟು ಬೊಬ್ಬೆ, ಅಮ್ಮ ನನಗೆ ಟೀಚರ್ ಕಾಣುವುದಿಲ್ಲ, ನನಗೆ ನನ್ನ ಟೀಚರ್ದು ವಾಯ್ಸ್ ಕೇಳ್ತದೆ, ಟೀಚರ್ ಕಾಣುವುದಿಲ್ಲ ಅಂತ. ಯಾಕೆಂದರೆ ಮತ್ತು ಬೇರೆ ನೆಕ್ಸ್ಟ್ ಡೇ ಆ ಮಗು ತೀರಿ ಹೋಯಿತು. ಬಟ್ ನನಗೆ ಆವಾಗ ಗೊತ್ತಾಯಿತು ಮ್ಯಾಮ್, ಒಂದು ಟೀಚರ್ದು ಬೆಲೆ ಎಷ್ಟು, ಇದು ಒಂದು ಟೀಚರ್ದು ರಕ್ತ ಸಹ ನಾವು ಕೊಟ್ಟಾಗ ಆ ಮಗುವಿಗೆ ಎಷ್ಟು 2 ದಿನ ಎಷ್ಟು ಖುಷಿಯಿಂದ ಆ ಮಗು ಜೀವನ ನಡೆಸಿತ್ತು ಅಂತ ತುಂಬ ಖುಷಿ ಅನಿಸಿತು. ಸ್ನೇಹಿತರೆ, ಮನಸ್ಸು ಕರಗುವಂತಹ ಒಂದು ಸಮಯ, ಕಣ್ಣುಗಳಲ್ಲಿ ಗೊತ್ತಿಲ್ಲದೆ ಕಣ್ಣಾಳಿಗಳು ತುಂಬಿ ಬಂತು. ಬರೀ ಟೀಚರಿದು ಮಾತ್ರ ಅಲ್ಲ, ಅದು ಕೇಳುವಂಥದ್ದು. ಮನೆಯ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು ಅಂತೇಳಿ ಏನು ಹೇಳ್ತಾರ, ಅದಕ್ಕಿಂತಲೂ ಒಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯಕ್ಕೆ ತನ್ನ ಜೀವದ ಹಂಗು ತೊರೆದು ಬಾಣಂತಿಯಾಗಿದ್ದುಕೊಂಡು ರಕ್ತದಾನ ಮಹಾದಾನ ಅಂತ ಹೇಳುವ ಮೂಲಕ ತನ್ನ ಜಿಲ್ಲೆಯಲ್ಲದಿದ್ದರೂ ಕೂಡ ತನ್ನ ಶಾಲೆಯಲ್ಲಿ ತನ್ನ ಕ್ಲಾಸಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಗೆ ತನ್ನ ರಕ್ತವನ್ನು ದಾನ ಮಾಡೋದ್ರ ಮೂಲಕ ಇಂತಹ ಭಾಳಷ್ಟು ಘಟನೆಗಳು ಗೀತಕ್ಕನ ಕಣ್ಣಾಳಿಗಳು ತುಂಬುವಂಥದ್ದಿದೆ. ಸಮಯದ ಇತಿಮಿತಿಯೊಳಗಡೆ ಅವರ ಒಂದಷ್ಟು ಜೀವನದ ಅಮೂಲ್ಯ ಕ್ಷಣಗಳನ್ನು ಕಳೆಯುವಂಥ ನಮ್ಮ ಸಾಧಕರು ಕಾರ್ಯಕ್ರಮದಲ್ಲಿ ಭಾಳ ಅತ್ಯುತ್ತಮವಾದಂಥ ಸಾಧಕಿಯನ್ನೇ ಇವತ್ತು ಹೊಸಕುರಲ್ ತಂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ ಎಂಬ ಹೆಮ್ಮೆಯೊಂದಿಗೆ. ಆತ್ಮೀಯ ವೀಕ್ಷಕ ಬಂಧುಗಳೇ, ವಿರಾಮದ ಬಳಿಕ ಮತ್ತೆ ನಮ್ಮ ಸಾಧಕರು ಪರಿಶ್ರಮದ ಹಾದಿಯ ಸಂತೃಪ್ತಿಯ ಬದುಕು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಬಹುಶಃ ನಮ್ಮ ಗೀತಾ ಟೀಚರ್ ಇಲ್ಲಿ ಆಸುಪಾಸಿನ ಕುತ್ತಾರಿನಲ್ಲಿ ಗೀತಾ ಟೀಚರ್ ಅಂತ ಹೇಳಿದರೆ ಅದು ಮಕ್ಕಳಿಂದ ಮುದಿಹರೆಯದವರೆಗೆ ಕೂಡ, ಯಾಕಂದರೆ ಎಲ್ಲರ ಜೊತೆ ಒಂದು ಸಮಾನ ಮನಸ್ಕರಾಗಿ ಸದಾ ಸಂತೋಷವನ್ನೇ ಹಂಚುತ್ತಾ ನಗುತ್ತಾ ಬಾಳುವಂಥದ್ದು. ಇದಕ್ಕೆಲ್ಲ ಪ್ರೇರಣೆ ಅಂತ ಹೇಳಿದಾಗೆ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಬಿಹೈಂಡ್ ಅ ವುಮನ್ ಅಂತ ಹೇಳ್ತಾರೆ. ನಮ್ಮ ರಿಚರ್ಡ್ ಅವರು, ಅವರ ಪತಿರಾಯರು ಮತ್ತು ಅವರ ಇಡೀ ಕುಟುಂಬ, ಅವರ ಮಕ್ಕಳೆಲ್ಲ ಅವರಿಗೆ ಪ್ರೇರಣೆ ಅಂತ ಹೇಳಿದರು. ಅವರ ಬದುಕಿನ ಪಯಣದ ಹಾದಿಯಲ್ಲಿ ಒಂದಷ್ಟು ಮನ ಕರಗುವಂತಹ ನಮ್ಮೆಲ್ಲರನ್ನ ಕೂಡ ಮತ್ತೆ ಯೋಚನೆ ಮಾಡಬೇಕಂತ ಪರಿಸ್ಥಿತಿಗಳನ್ನು ಹೇಳಿದರು. ಇಂಥ ಹಲವಾರು ಘಟನೆಗಳು ಬಹುಶಃ ಗೀತಾ ಟೀಚರ್ ಅವರ ಬದುಕಿನಲ್ಲಿ ನಡೆದು ಹೋಗಿದೆ. ಕೇವಲ ಸೇವೆ ಮಾತ್ರ ಅಲ್ಲ, ನಮಗೆಲ್ಲ ಹೇಗೆ ಅವರು ಒಂದು ಮಾತನ್ನು ನಾವು ಗಮನಿಸಬೇಕು. ಇವತ್ತು ಹಾಜಿಯೊಬ್ಬರ ಶಾಲೆಯಲ್ಲಿ ಕೆಲಸ ಮಾಡಬೇಕಿದ್ರೆ ದಿನಕ್ಕೆ 1000 ಪೋಸ್ಟ್ ಕಾರ್ಡ್ಗಳನ್ನು ಲೆಟರ್ಡಲ್ಲಿ ಬರಿಬೇಕಿದ್ರೆ ಕೇವಲ ಶಿಕ್ಷಕ ವೃತ್ತಿ ಮಕ್ಕಳಿಗೆ ಪಾಠ ಮಾಡೋದೇ ದೊಡ್ಡ ತಲೆನೋವು. ಯಾಕಂದರೆ ನಾನು ಕೂಡ ಶಿಕ್ಷಕ ವೃತ್ತಿಯಿಂದ ಮೇಲ್ಮಟ್ಟಕ್ಕೆ ಬಂದವಳು ನನ್ನ ಪ್ರಾರಂಭದ ದಿನಗಳಲ್ಲಿ. ಪಾಠ ಮಾಡೋದು ದೊಡ್ಡ ಕೆಲಸ, ಕರೆಕ್ಷನ್ಸ್ ಬೇರೆ, ಅದನ್ನು ಮೌಲ್ಯಾಂಕದಲ್ಲಿ ಕೂಡ ಬಹುಶಃ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇವರಿರುವಾಗ ಆ ಶಾಲೆಗೆ ಸಮೃದ್ಧಿಯನ್ನು ತಂದುಕೊಟ್ಟದ್ದು, ಹೆಸರನ್ನು ತಂದುಕೊಟ್ಟದ್ದು. ಇಂಥ ಒಂದು ಶಿಕ್ಷಕಿ ನಿಸ್ವಾರ್ಥ ಸೇವೆ ಮಾಡಿದರೆ ಖಂಡಿತ ನಮ್ಮ ಶಿಕ್ಷಕ ವೃಂದಕ್ಕೆ ಬಹುಶಃ ಗುರುಭ್ಯೋ ನಮಃ ಅಂತ ಹೇಳಿದಾಗ ಮತ್ತೊಮ್ಮೆ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಬದುಕಿನ ಪಯಣದ ಮುಂದಿನ ಹಾದಿಯನ್ನು ಇನ್ನಷ್ಟು ಕೇಳೋಣ. ಹೇಳಿ ಗೀತಕ್ಕ. ನಾನು ಮಾಡೂರು ಶಾಲೆಯಲ್ಲಿದ್ದೆ. ಅಲ್ಲಿಂದ ಮತ್ತೆ ನನಗೆ ಬೆಳ್ತಂಗಡಿಗೆ ನನಗೆ ಟ್ರಾನ್ಸ್ಫರ್ ಆಯಿತು ಹೆಚ್ಚುವರಿಯಲ್ಲಿ. ಅಲ್ಲಿ ಹೋದಾಗ ಸಹ ನಾನು ಬಹಳಷ್ಟು ನಂದು ಅಲ್ಲಿ ಒಂದು 7ನೇ ಕ್ಲಾಸಲ್ಲಿ ಒಂದು ಹುಡುಗ ಇದ್ದ, ವಿವೇಕ್ ಅಂತ. ಪಾಪ ತುಂಬ ಅವನು ದಿನಾಲೂ ಆವಾಗವಾಗ ರಜೆ ಮಾಡುವಾಗ, ಯಾಕೆ ಮಗ ರಜೆ ಮಾಡೋದು ಹೇಳುವಾಗ, ಅಪ್ಪನಿಗೆ ಹುಷಾರಿಲ್ಲ, ಕಿಡ್ನಿ ಪೇಷಂಟ್ ಅಪ್ಪ, ಅವರನ್ನು ಆಸ್ಪತ್ರೆಗೆ ಕೊಂಡೋಗಬೇಕು ಅಂತ ಹೇಳ್ತಿದ್ದ. ಬಹಳ ಒಂದು ಮಲ್ಲಕಂಡುಕುವಂಥ ವಿಚಾರ. ಹಾಗೆ ನಾನು ಒಂದು ಒಳ್ಳೆ ಕೆಲಸ ಮಗ ನೀನು, ಅಪ್ಪನಿಗೆ ಸಹಾಯ ಮಾಡೋದು ಅಂತ. ಸ್ವಲ್ಪ ಸಮಯದಿಂದ ಅವರ ಅಪ್ಪ ತೀರಿ ಹೋದರು, 7th ಸ್ಟ್ಯಾಂಡರ್ಡ್ ಮಗು ಅವನು. ಹಾಗೆ ತೀರಿ ಹೋದಾಗ ನನ್ನ ಹತ್ರ ಬಂದು ಹತ್ತುಕೊಂಡು ಹೇಳಿದ, ಮೇಡಮ್ ನನ್ನ ತಂದೆ ತೀರಿ ಹೋದರು. ನಾನು ಹೇಳಿದೆ, ಹೆದರಬೇಡ ಮಗ, ಎಲ್ಲರಿಗೂ ಸಾಯಲಿಕ್ಕೆ ಉಂಟು, ನೀನು ಹೆದರಬೇಡ, ನಿನ್ನ ಈಗ ಓದಲಿಕ್ಕೆ ಕಲೀಲಿಕ್ಕೆ ನಿನಗೆ ಕಷ್ಟ ಆಗ್ತದೆ, ನೀನು ಅಪ್ಪ ಇಲ್ಲ ಅಂತ ಹೆದರಬೇಡ, ನಾನು ಟೀಚರ್ ಇದ್ದೇನೆ, ನಿನಗೆ 2nd PUC ವರೆಗೆ ಓದಿಸುವ ಜವಾಬ್ದಾರಿ ನನ್ನದು ಅಂತ ನಾನು ಹೇಳಿದೆ. 7th ಆದಮೇಲೆ 8th 9th 10th 1st PU 2nd PU, ಈ ವರ್ಷ ಮೊನ್ನೆ 2nd PU ಆಯಿತು. ಅವನಿಗೆ 2nd PUC ವರೆಗೆ ಓದಲಿಕ್ಕೆ ಅಲ್ಲ, ನನ್ನಿಂದ ಒಂದು ಚಿಕ್ಕ ಒಂದು ಸಹಾಯ ಅವನಿಗೆ ಮಾಡಿ ಇವತ್ತು ಅವನು ಓದಿ ಅವನು ಒಳ್ಳೆ ಮಾರ್ಕಲ್ಲಿ ಪಾಸ್ ಆಗಿದ್ದಾನೆ ಮ್ಯಾಮ್. 5 ವರ್ಷ ಅವನಿಗೆ ನಾನು ನನ್ನ ಒಂದು ಕಿಂಚಿತ್ತು ಸಹಾಯ ಮಾಡಿದ್ದೇನಂತ ಇವತ್ತು ಮಾಧ್ಯಮದ ಮುಖಾಂತರ ಹೇಳುವುದಲ್ಲ. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಬಹಳಷ್ಟು ಎಲ್ಲರೂ ನಾವು ಇದ್ದೇವೆ, ಎಲ್ಲರೂ ಈ ರೀತಿಯ ನಾವು ಮಾಡಿದಾಗ ಬಹುಶಃ ಈ ನಮ್ಮ ಜಗತ್ತಿನಲ್ಲಿ ಯಾರು ಅಗತ್ಯ ಇರುವವರು ಅಥವಾ ನಿರ್ಗತಿಕರು ಅಥವಾ ಒಂದು ಬಡವರಂತ ಯಾರು ಇರ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಒಬ್ಬೊಬ್ಬರಿಗೆ ಈ ರೀತಿ ನಾವು ಸಹಾಯ ಮಾಡಿದಾಗ ಏನು ಹೇಳ್ತೀರಾ? ಈಗ ನೋಡಿ, ಜಗತ್ತಿನಲ್ಲಿ ಎಷ್ಟೋ ಜನರ ಎಷ್ಟೋ ಉಂಟು ಕಟ್ಟಿಟ್ಟದ್ದು, ಅದು ಅಲ್ಲಿಯೇ ಉಂಟು, ಅದು ಯಾರಿಗೆ ಸೇರ್ತದೆ ಏನು ಗೊತ್ತಿಲ್ಲ. ಯೋಚನೆ ಮಾಡಬೇಕಾದಂತ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಇವತ್ತು ದುಡ್ಡು ಕೊಟ್ರೆ ಕತ್ಕೊಂಡು ಹೋಗ್ಬೋದು, ಆದ್ರೆ ವಿದ್ಯೆಯನ್ನ ಕೊಟ್ರೆ ಅವನ ಇಡೀ ಜೀವನವನ್ನ ರೂಪಿಸಬಹುದು ಎಂಬ ಸತ್ಯವನ್ನ ನಮ್ಮ ಗೀತಾ ಟೀಚರ್ ಹೇಳ್ತಾ ಇದ್ದಾರೆ. ಮೇಡಮ್, ಈ ಒಂದು ಹಂತದಲ್ಲಿ ನಿಮ್ಮ
ಜೀವನದ ಪಯಣದಲ್ಲಿ ನಿಮಗೆ ಬಹಳಷ್ಟು ಪ್ರಶಸ್ತಿಗಳು, ನೀವು ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದ್ದೀರಂತೆ ಮಾರ್ರೆ. ಅದನ್ನು ನೋಡುವಾಗ ನಿಮ್ಮ ಕೈಯಲ್ಲೇ ಇದೆ. ಅದರ ಜೊತೆಗೆ ಇತ್ತೀಚೆಗೆ ನೀವು ಬೋಳಾರ ವೆಸ್ಟ್ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯನಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ. ಈ ಒಂದು ಐಡಿಯಾ ಅಥವಾ ಈ ಒಂದು ಪ್ರೇರಣೆ ನಿಮಗೆ ಹೇಗೆ ಬಂತು ಮತ್ತು ನಿಮಗೆ ಸಿಕ್ಕಿರುವಂತ ಪ್ರಶಸ್ತಿಗಳ ಬಗ್ಗೆ, ನಿಮ್ಮ ಸಾಧನೆಯ ಬಗ್ಗೆ ನಮ್ಗೆ ಒಂದಿಷ್ಟು ಹೇಳ್ತೀರಾ? ದೊಡ್ಡ ಒಂದು ದಾಖಲೆ ಅಂತ ಹೇಳಿದ್ರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡರ್, ಬುಕ್ ಆಫ್ ಲಿಮ್ಕಾದಲ್ಲಿ ಲಂಡನ್ನಲ್ಲಿ ನನ್ನ ಹೆಸರು ಅಲ್ಲಿದೆ. ನಂಬರ್ ಸೀರಿಯಲ್ ನಂಬರ್ 1915 ಈ ಒಂದು ಸೀರಿಯಲ್ ನಂಬರಲ್ಲಿ ನನ್ನ ಬುಕ್ ಆಫ್ ಲಿಮ್ಕಾದಲ್ಲಿ ಇದೆ ಅಂತ ಹೇಳಿ. ಹೌದು, ಇದು ನಾನು ಒಬ್ಬಳಲ್ಲ, ನಾನು ಗ್ರೂಪಿನಲ್ಲಿ ನಾವು ಹಾಡಿದ್ದು. ಕೊಂಕಣಿ ನಿರಂತರಿ ಅಂತ ಇದರ ಹೆಸರು. 44 ಪಂಗಡಗಳು ಇದ್ದು ಮತ್ತೆ 40 ಗಂಟೆಗಳು ಸತತವಾಗಿ ಹಾಡಿದ್ದೇವೆ. 1707 ಸಿಂಗರ್ಸ್ ಇದ್ದೆವು ನಾವು. ದೆನ್ 645 ಸಾಂಗ್ಸ್ ನಾವು ಹಾಡಿದ್ದೇವೆ. ಇದನ್ನು ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡರಲ್ಲಿ ಇದು ದಾಖಲೆ ಆಗಿದೆ. ಅದಕ್ಕಿಂತ ಮೊದಲಿದ್ದ ದಾಖಲೆ ಬ್ರೇಕ್ ಆಗಿ ನಮ್ಮದು ದಾಖಲೆ ಅಲ್ಲಿಗೆ ಬಂದಿದೆ. ಇದೆ ಕೂಡ ವೀಕ್ಷಕರ ಗಮನಕ್ಕೆ. ಹೌದು, ದಯವಿಟ್ಟು ನೋಡಿ ಸರ್ಟಿಫಿಕೇಟ್. ಇದು ಸಾಧನೆ. ಗೀತಾ ಟೀಚರ್ ಮಾಡಿದ ಸಾಧನೆಯನ್ನ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ತೋರಿಸುವುದೇ ಒಂದು ನಮ್ಮ ಪುಣ್ಯ ಅಂತ ತಿಳ್ಕೊಳ್ಬೋದು. ಒಂದು ಅವಿರತವಾಗಿ ತನ್ನ ಇಡೀ ಕೂಟದ ಜೊತೆಗೆ ತಾನು ವೈಯಕ್ತಿಕ ಸಾಧನೆ ಮಾತ್ರ ಮಾಡುವುದಲ್ಲ, ನಾನು ಎಲ್ಲರ ಜೊತೆ ಸೇರಿ ಕೂಡ ಸಮಾಜಕ್ಕೆ ಏನಾದರೂ ಮಾಡಬೇಕೆಂಬ ಸಂದೇಶವನ್ನು ನಮ್ಮ ಸಾಧಕರು ಕಾರ್ಯಕ್ರಮದ ಮೂಲಕ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಸಾಧನೆಯ ಜೊತೆಗೆ ಭಾಳಷ್ಟು ಪ್ರಶಸ್ತಿಗಳನ್ನು ಈಗಾಗಲೇ ವೀಕ್ಷಕರಿಗೆ ಹೊಸಕುರಲ್ ಮಾಧ್ಯಮ ನಿಮಗೆ ತೋರಿಸ್ತಾ ಇದೆ. ಮೇಡಮ್, ಇತ್ತೀಚೆಗೆ ತಮ್ಮ ಸಾಧನೆ ಬಹುಶಃ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಒಬ್ಬ ಶಿಕ್ಷಕಿಯಾದವರಿಗೆ ಯಾವಾಗ ಯಾವ ವೇದಿಕೆ ಮತ್ತು ಯಾವ ಸ್ಥಳದಲ್ಲಿ ಭಗವಂತನ ಪ್ರೇರಣೆ, ನೀವು ಪ್ರತಿ ಸಲ ಹೇಳಿದ್ರಿ ಭಗವಂತ ನಾನು ಹೀಗೆ ಮಾಡ್ಬೇಕಂತ ಹೇಳಿದ್ರೆ ಖಂಡಿತ ಅದನ್ನು ಮಾಡ್ತಾನೆ. ಅದು ನಿಸ್ವಾರ್ಥ ಸೇವೆ ಇದ್ದರೆ ಮಾತ್ರ ಅದು ಸಾಧ್ಯ ಎಂಬುದನ್ನು ನಿರೂಪಿಸಿಕೊಟ್ಟಿದ್ದೀರಿ. ಬಹುಶಃ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಜಿಲ್ಲೆ, ರಾಜ್ಯ, ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ಕೀರ್ತಿಯನ್ನು ಪಡೆದಿದ್ದೀರಿ. ಮೊನ್ನೆ ಮಾಡಿರುವಂಥ ನೀವು ಬಹಳ ಪುಣ್ಯದ ಕೆಲಸ. ಅಷ್ಟೊಂದು ಮಕ್ಕಳು ಬಹುಶಃ ರ್ಯಾಕ್ ಪಿಕ್ಕರ್ಸ್ ಅಂತ ನಾವೇನು ಹೇಳ್ತೇವೆ, ಅಥವಾ ಬೇರೆ ಬೇರೆ ಗುಡಿಸಲುಗಳಲ್ಲಿರುವಂಥ, ನನಗೆ ಗೊತ್ತಿರುವಾಗೆ ಇವತ್ತು ಈ ಕಾರ್ಯಕ್ರಮದ ದಿವಸ ಕೂಡ ನೀವು ಬೆಳಗ್ಗೆ ಹೋಗಿ ರಜೆ, ನಿಜವಾಗಿ ಶಿಕ್ಷಕರಿಗೆ ರಜೆ ಸಿಕ್ಕಿದ್ರೆ ಅವರ ಕುಟುಂಬ ಅವರದ್ದೇ ಆದಂಥ ಒಂದಷ್ಟು ತಲೆ ಬಿಸಿಯಲ್ಲಿರ್ತೀರಿ. ಅದೆಲ್ಲವನ್ನು ಬಿಟ್ಟು ಒಂದಷ್ಟು ದಾನಿಗಳು ಕೊಟ್ಟಿರುವಂಥ ವಸ್ತುಗಳು ಮತ್ತು ನಿಮ್ಮ ಕುಟುಂಬ, ನಮ್ಮ ರಿಚರ್ಡ್ ಸರ್ ಅವರು ಕೂಡ ಅವರು ಏನೋ ಆ ಮಕ್ಕಳಿಗೆ ಏನಾದರೂ ಕೊಡಬೇಕು, ನಮಗೆ ಸಂತೃಪ್ತಿಯ ಬದುಕಿದೆ ಎಂಬ ನಿಟ್ಟಿನಲ್ಲಿ ರಜೆ ಇದು ಕೂಡ ನೀವು ಆ 2 ವೀಲರಲ್ಲಿ ಹೋಗಿ ಭಾಳ ಒಂದು ಅದ್ಭುತವಾದಂಥ ಕ್ಲಿಪ್ಪಿಂಗನ್ನು ವೀಕ್ಷಕರ ನಿಮ್ಮ ಮುಂದೆ ಕೇಳ್ತೇವೆ. ಈ ಒಂದು ಕಾರ್ಯಕ್ಕೆ, ಪುಣ್ಯದ ಕಾರ್ಯಕ್ಕೆ ನಿಮಗೆ ಪ್ರೇರಣೆ ಯಾವ ರೀತಿ ಬಂತು? ಪ್ರೇರಣೆ ಅಂತ ಹೇಳಿದ್ರೆ, ನಾನು ಹೇಳಿದೆಲ್ಲ, ನಾನು ಬಡತನದಲ್ಲಿ ನನಗೆ ಓದಲಿಕ್ಕೆ ಚಿಕ್ಕದಿರುವಾಗ ಬಹಳ ಆಸಕ್ತಿ. ಬಟ್ ನನಗೆ ಓದಲಿಕ್ಕೆ ಆವಾಗ ನನ್ನ ತಂದೆ ತಾಯಿಯರು ನಿಶಕ್ತರು ಇದ್ದರು, ಆಗಲಿಕ್ಕೆ ಆಗಲಿಲ್ಲ ಪಾಪ. ಆದರೂ ಅವರು ನನಗೆ 7ನೇ ಕ್ಲಾಸ್ವರೆಗೆ ವಿದ್ಯಾಭ್ಯಾಸ ಕೊಟ್ಟದೇ ದೊಡ್ಡದು. ಆಗ ನನಗೆ ಆ ಒಂದು ಹಂಬಲ, ಆ ಒಂದು ತವಕ, ಆ ಒಂದು ತುಡಿತ ವಿದ್ಯಾಭ್ಯಾಸ ಪಡೆಯುವುದು ಏನು ಅಂತ ಇತ್ತು. ಈ ಒಂದು ತುಡಿತದಲ್ಲಿ ನಾನು ಇರುವಾಗ ಈ ಮಕ್ಕಳು, ಎಷ್ಟೋ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಿ ಇರುವಂಥದ್ದು ನೋಡಿ, ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ನಮ್ಮ ದೇಶದಲ್ಲಿ ಯಾರೂ ಅವಿದ್ಯಾವಂತರು ಇರಬಾರ್ದು, ಎಲ್ಲರೂ. ಯಾಕೆಂದರೆ ಆ ಮಕ್ಕಳಲ್ಲಿ ಮುಂದಕ್ಕೆ ಯಾರು ರಾಷ್ಟ್ರಪತಿ ಇದ್ದಾರೆ, ಯಾರು ಪ್ರಧಾನಮಂತ್ರಿ ಇದ್ದಾರೆ, ಯಾರು ಮಿನಿಸ್ಟರ್ ಇದ್ದಾರೆ, ಯಾರು ಯಾವ ಕ್ಷೇತ್ರದಲ್ಲಿ ಇರುವಂಥ ಮಕ್ಕಳು ಅವರಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಅವರೆಲ್ಲರನ್ನು ವಿದ್ಯಾಭ್ಯಾಸರಾಗಿ ಮಾಡಿ ಒಂದು ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕೆಂಬುದೇ ನನ್ನ ಒಂದು ಆಸೆ. ಅದು ನನಗೆ ಅವರಿಗೆ ಕನ್ನಡದಲ್ಲಿ ಒಂದು ವಿದ್ಯಾಭ್ಯಾಸ ಕೊಡಬೇಕಂತ ಬಹಳಷ್ಟು ಆಸೆ ಇದ್ದು, ಆ ಮಕ್ಕಳನ್ನೆಲ್ಲ ಸ್ಲಮ್ ಏರಿಯಾ ಮತ್ತು ಎಲ್ಲೆಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಮತ್ತು ಇನ್ನೆಲ್ಲೆಲ್ಲಿ ರೈಲ್ವೆ ಸ್ಟೇಷನ್ಸ್ಗೆ ಮತ್ತು ಬಹಳಷ್ಟು ಗುಡಿಸಲು, ಡೇರೆಗಳು, ಮಾರ್ಗದ ಬದಿಯಲ್ಲಿದ್ದವರು, ಅವರನ್ನೆಲ್ಲರನ್ನು ಹೋಗಿ ಸಂಧಿಸಿ ಮಾತಾಡಿಸಿ ಅವರನ್ನೆಲ್ಲ ಶಾಲೆಗೆ ಬರಲಿಕ್ಕೆ ನಾನೊಂದು, ಅವರ ಪಟ್ಟ ಕಷ್ಟ ಸುಮಾರು ಉಂಟು, ಅದನ್ನು ಇಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ನಮ್ಮ ವಲಸೆ ಬಂದ ಮಕ್ಕಳು ಸುಮಾರು 30 ಮಕ್ಕಳು ಇವತ್ತು ಇಲ್ಲಿ ಶಾಲೆಗೆ ಸೇರ್ಪಡೆ ಆಗುವುದು ನಮಗೆ ಬಹಳ ಸಂತೋಷದ ವಿಚಾರ. ಇವರೆಲ್ಲರಿಗೆ ಮನೆಗೆ ಭೇಟಿ ಮಾಡಿ ನಾವು ಆ ಮಕ್ಕಳು ಶಾಲೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಅವರ ತಂದೆ ತಾಯಿಯನ್ನು ಒಲಿಸಿ, ಅವರು ಕೆಲಸ ಮಾಡುವ ಆ ಫ್ಯಾಕ್ಟರಿಯ ಯಜಮಾನರಿಗೆ ತಿಳಿಸಿ, ಅವರೆಲ್ಲರ ಸಹಕಾರದೊಂದಿಗೆ ಇವತ್ತು ಈ ಶಾಲೆಗೆ ಇಷ್ಟು ಮಕ್ಕಳು ಇವತ್ತು ನಮ್ಮಲ್ಲಿಗೆ ಬಂದಿದ್ದಾರೆ. ಬಹಳ ಹೆಮ್ಮೆಯ ವಿಚಾರ. ಅದೆಲ್ಲ ಮಾಡಿ ಅವರನ್ನು ಶಾಲೆಗೆ ತಂದು ಈಗ
ಆ ಮಕ್ಕಳು ಬಹಳಷ್ಟು ಚಂದ ಮಾಡಿ ಕಲಿತಾರೆ, ಅಂದರೆ ಬರೀಲಿಕ್ಕೆ ಬರ್ತದೆ. ಅವ್ರಿಗೆ ಮರಳಲ್ಲಿ ಬರೆಸ್ತಾ ಇದ್ದೇನೆ ಮೇಡಮ್ ನಾನು. ಯಾಕೆ ಅಂತ ಹೇಳಿದ್ರೆ ನಾನೊಂದು ಸುಳ್ಳು ಇನ್ನೋವೇಟಿವ್ ಆಗ ನೋಡಿ ನಮ್ಮ ಪುಸ್ತಕ ಸಹ ಉಳಿತದೆ, ಮತ್ತೆ ನಮಗೆ ಬರೆಯುವುದು ಒರೆಸುವುದು ಇದಾಗ್ತದೆ. ಮತ್ತೆ ಈ ಕೈಗೆ ಅವ್ರಿಗೆ ನೋಡಿ 6ರಿಂದ 14 ವರ್ಷದ ಮಕ್ಕಳು ಇದ್ದಾರೆ ನಮಗೆ, 1ರಿಂದ 7ನೇ ತರಗತಿ. ಬಟ್ ಅವ್ರಿಗೆ ಪೆನ್ಸಿಲ್ ಹಿಡಿಲಿಕ್ಕೆ ಬರುವುದಿಲ್ಲ. ನಾನು ಕೈಯಲ್ಲಿ ಹಿಡಿದು ನಾನು ಮತ್ತೆ ನನ್ನ ಇಬ್ಬರು ಟೀಚರ್ಸ್ ಇದ್ದೇವೆ, ಬರೆದು ಆಗ್ತದೆ. ಅದಕ್ಕೆ ಅವರಿಗೆ ಬೆರಳಲ್ಲಿ ಆ ಮರಳಲ್ಲಿ ಬರೆಸಿದಾಗ ಕೈಗೆ ಒಂದು ಸ್ಟ್ರೆಂತ್ ಬರ್ತದೆ, ಮತ್ತೆ ಅಲ್ಲಿ ಅವರು ಒರೆಸಿ ಅವರೇ ತಿದ್ದು ಮಾಡ್ಲಿಕ್ಕೆಲ್ಲ ಆಗ್ತದೆ. ಇದನ್ನು ಹೀಗೆಲ್ಲ ಮಾಡಿ ಆ ಮಕ್ಕಳಿಗೆ ಒಂದು, ಈಗ ಆ ಮಕ್ಕಳು ಜೈ ಭಾರತ ಜನನಿಯ ತನುಜಾತೆ 2 ಗೆರೆ ಬರ್ತದೆ, ಕ್ಲಿಪ್ಪಿಂಗ್ ಉಂಟು ನೋಡಿ. ಮತ್ತೆ ನಾಯಿ ಮರಿ ಬಹಳ ಫ್ಲೂಯೆಂಟ್ ಆಗಿ ಹೇಳ್ತಾರೆ. 1 2 3 ಇಂಗ್ಲಿಷಲ್ಲಿ ಮತ್ತೆ ಕನ್ನಡದಲ್ಲಿ ಒಂದು 10-20ವರೆಗೆ ಹೇಳ್ತಾರೆ. ಇದೆಲ್ಲ ಒಂದು ಬಹಳಷ್ಟು ದಿನಗಳು, ಸ್ವಲ್ಪ ದಿನಗಳಲ್ಲಿ ಅವಧಿಯಲ್ಲಿ ಬಹಳಷ್ಟು ದಿನಗಳಲ್ಲಿ ಮಾಡುವಂಥದ್ದನ್ನು ನಾನು ಮತ್ತೆ ನನ್ನ ಜೊತೆ ಶಿಕ್ಷಕರು ನಾವು ಮಾಡಿದ್ದೇವೆ. ಆ ಶಿಕ್ಷಕರಿಗೂ ನಾನು ಹೇಳಿದ್ದೇನೆ, ನೋಡಿ ಇವರೆಲ್ಲ ನಮ್ಮ ಮಕ್ಕಳು ಅಂತ ನಾವು ತಿಳಿದು ಮಾಡಬೇಕು. ಇವರು ಯಾಕೆಂದ್ರೆ ಆ ಮಕ್ಕಳು ಬರುವಾಗ ತುಂಬಾ ಒಂಥರ ಮೀನಿನ ಕಡೆಯವರು ಬರುದಲ್ಲ, ಅದು ನನಗೆ ಹೇಳಲಿಕ್ಕೆ ಬೇಡ, ನನ್ನ ಮಕ್ಕಳು ಅವರು ಹೌದು ಇರುವುದಿಲ್ಲ. ಆದ್ದರಿಂದ ಅದೆಲ್ಲವನ್ನು ಇದು ಮಾಡಿ ಅವರನ್ನು ನಾವು ಸ್ವೀಕರಿಸಬೇಕು. ಅದು ನಿಮಗೆ ಅವರು ಕಷ್ಟ ಆಗ್ತದೆ ಆದರೆ ಅದು HM ಇದು ಮಗು ಅಂತ ತಿಳಿಬೇಕು ನೀವು ಅಂತ ಹೇಳ್ಬಿಟ್ಟು. ಅವ್ರು ಯಾರು ಹಾಗೆ ತಿಳಿಯುವುದಿಲ್ಲ. ನನ್ನ ಟೀಚರ್ಸ್ ತುಂಬ ಹೆಲ್ಪ್ ಮಾಡ್ತಾರೆ, ತುಂಬ ಖುಷಿಯಿಂದ ಅವರನ್ನು ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳಿಗೊಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕಂತ ನಮ್ಮ ಆಸೆ, ನಾವು ಕೊಡ್ತಾ ಇದ್ದೇವೆ. ಇದಕ್ಕೆ ಎಲ್ಲ ದಾನಿಗಳು ಸಹ ಸಹಕರಿಸ್ತಾ ಇದ್ದಾರೆ, ನಮ್ಮ ಶಿಕ್ಷಣ ಇಲಾಖೆ ಇದಕ್ಕೆ ಸಹಕರಿಸ್ತಾ ಇದೆ, ಮತ್ತು ಸಾರ್ವಜನಿಕರು ಸಹಕರಿಸ್ತಾ ಇದ್ದಾರೆ. ಈ ಒಂದು ಶಾಲೆಯನ್ನು ತೆರೆದು ಅಂದರೆ ಶಾಲೆ ಇತ್ತು, 5 ಮಕ್ಕಳಿದ್ರು ಮೊದಲು. हमने इंतजाम किया है, जो लोग दानी देने वाले आप लोगों को हम देते हैं, हाँ हमें शाले का हाँ थैंक यू बोलो। थैंक यू। हम सब स्कूल आते हैं, बोलो हम पढ़ते हैं, ये देश का अच्छे नागरिक बनते हैं। थैंक यू। कोलारा वेस्ट स्कूल जय। बोलो भारत माता की, बोलो भारत माता की। थैंक यू थैंक यू। ಅದಕ್ಕೆ ಈಗ 55 ಮಕ್ಕಳಿದ್ದಾರೆ. ಅಷ್ಟು ಮಕ್ಕಳನ್ನು ನಾವು ತಂದೆವು. ದೇವರು ಆ ಮಕ್ಕಳ ಫ್ಯೂಚರನ್ನು ನನ್ನ ಹತ್ರ ಕೊಟ್ಟಿದ್ದಾರೆ. ನೋಡಿ, ಇದಕ್ಕಿಂತ ಮೊದಲು ನಾನು CRP ಆಗಿದ್ದೆ. CRP ಆಗಿರುವಾಗ ಸಹ ಡ್ರಾಪ್ ಔಟ್ ಸ್ಟೂಡೆಂಟ್ಸ್ ಒಂದು 30-40 ಮಕ್ಕಳನ್ನು ನಾನು ಸೇರಿಸಿದ್ದೇನೆ 2-3 ವರ್ಷಗಳಲ್ಲಿ, ಹೋದ 2-3 ವರ್ಷಗಳಿಂದ. ಅವರು ಈಗ ಅದರಲ್ಲಿ 2 ಮಕ್ಕಳು SLC ಹೋದ ವರ್ಷ ಪಾಸ್ ಆದರು. ಮತ್ತು ತುಂಬ ಮಕ್ಕಳು ಶಾಲೆಗೆ ಬರ್ತಾರೆ. ಇದೇ ನಮ್ಮ ಉಳ್ಳಾಲ ಪರಿಸರದವರು. ನಾನು ಇದೇ ಪೆರ್ಮನೂರು ಕ್ಲಸ್ಟರ್ನ CRP ಆಗಿದ್ದೆ. ಹಾಗೆ ಇರುವಾಗ ಇದೆಲ್ಲ ಒಂದು ಚಿಕ್ಕ ಚಿಕ್ಕ ಸಾಧನೆ ನಾನು ಮಾಡಿದ್ದೇನೆ. ಮತ್ತು ಈ ಮಕ್ಕಳಿಗೆ ಸಹ ಆ ಮಕ್ಕಳ ಜೀವನ ದೇವರು ನನ್ನ ಕೈಯಲ್ಲಿ ಕೊಟ್ಟಿದೆ. ಅವರ ಬಾಳು ಬೆಳಗಬೇಕು ಎಂಬುದು ನನ್ನ ಆಸೆ. ಆದ್ದರಿಂದ ಅವರಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕಂತ ನನ್ನ ಆಸೆ. ಮತ್ತು ಅವರ ತಂದೆ ತಾಯರಿಗೆ ಸಹ ಎಲ್ಲ ನಾನು ಹೇಳಿ ಇದೆಲ್ಲ ಮಾಡಿ ಆ ಮಕ್ಕಳಿಗೆ ಎಣ್ಣೆಯಿಂದ ಚಪ್ಪಲಿ ಮತ್ತು ಎಲ್ಲ ವೈಯಕ್ತಿಕ ಹೌದು ಎಲ್ಲ ಇನ್ನರ್ ವೇರ್ಸಿಂದ ಒಂದು ದಾನಿಗಳಿಂದ ಎಲ್ಲ ತಗೊಂಡು ವಸ್ತು ರೂಪದಲ್ಲಿ ತಗೊಂಡು ನಾನು ಹಂಚುತ್ತಾ ಇದ್ದೇನೆ. ಇನ್ನೂ ಸಹ ಕೆಲವು ವಸ್ತು ರೂಪದಲ್ಲಿ ನಮಗೆ ಬೇಕು. ಯಾರಾದರೂ ದಾನಿಗಳಿದ್ರೆ ವಸ್ತು ರೂಪದಲ್ಲಿ ನಮಗೆ ಕೊಟ್ಟರೆ ಆ ಬಡ ಮಕ್ಕಳಿಗೆ ನೀವು ಸಹ ಒಂದು ವಿದ್ಯಾರ್ಜನೆಗೆ ನಮ್ಮ ಜೊತೆ ಕೈ ಜೋಡಿಸಿದಾಗೆ ಆಗ್ತದೆ. ಒಳ್ಳೆ ಕೆಲಸ ಇದು, ದೇವರು ಮೆಚ್ಚುವ ಕೆಲಸ. ಇದಕ್ಕೆ ನಿಮಗೆ ನಿಮ್ಮ ಕುಟುಂಬದವರಿಗೆ ವಿಶೇಷ ಆಶೀರ್ವಾದ ಉಂಟು. ನನಗೆ ನನ್ನ ಕುಟುಂಬಕ್ಕೆ ದೇವರಿಗೆ ಆಶೀರ್ವಾದ ಕೊಟ್ಟಿದ್ದಾರೆ, ಅದು ನೀವು ಹಂಚಿಕೊಳ್ಳಿ. ನಿಮ್ಮಿಂದ ಆದಷ್ಟು ಸಹಾಯ ಏನಾದರೂ ವಸ್ತು ರೂಪದಲ್ಲಿ ಶಾಲೆಗೆ ತಂದು ಕೊಡಿ. ಆ ಮಕ್ಕಳ ಜೀವನ ಉಜ್ವಲ ಮಾಡಲಿಕ್ಕೆ ನಾವು ನೀವು ಪ್ರಯತ್ನಿಸೋಣ ಅಂತ ಹೇಳುತ್ತಾ ಬಹುಶಃ ಒಂದು ಹಾಡು ಅಬ್ಬಬ್ಬ, ಒಂದು ಎಂಥ ಸುಂದರವಾದ ಪರಿಕಲ್ಪನೆ ಅಂತ ಹೇಳಿದರೆ, ಏನೋ ಮಾತಿನಲ್ಲಿ ನಾವು ನಮ್ಮ ಸಾಧಕರು ನೀವು ಮಾಡಿದ ಸಾಧನೆಯ ಬಗ್ಗೆ ಹೇಳಿ ಅಂತೇಳಿ ನಿರೀಕ್ಷೆಯನ್ನು ಇಟ್ಕೊಳ್ತೇವೆ. ಆದರೆ ತಾನು ಮಾತ್ರ ಅಲ್ಲ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಪರಿಕಲ್ಪನೆಯೊಂದಿಗೆ ಈ ತಾಯಿ ನಿತ್ಯ ನಿರಂತರವಾಗಿ ಸಾಮಾಜಿಕವಾಗಿ ಕೂಡ ಬೇರೆ ಬೇರೆ ಸೇವೆಯನ್ನು ಕೊಡೋದ್ರ ಮೂಲಕ ಮಕ್ಕಳಿಗೆ ವಿದ್ಯಾದೇವತೆಯ ಸರಸ್ವತಿಯಾಗಿ ಶಾರದೆಯಾಗಿ ಎಲ್ಲ ವಿದ್ಯೆಯನ್ನ ಧಾರೆ ಇರುವಂತಹ ಒಂದು ಮಹಾನ್ ತಾಯಿ ನಮ್ಮ ಜೊತೆ ಇದ್ದಾರೆ. ಇವರು ಕೇವಲ ಸೇವೆ ಸಾಧನೆ ಮಾತ್ರ ಅಂತ ತಿಳ್ಕೊಳ್ಬೇಡಿ, ಇವರು ಸಾಂಸ್ಕೃತಿಕ ರಂಗದಲ್ಲಿ ಕೂಡ ಬಹಳಷ್ಟು ಮಿಂಚಿದವರು. ನನಗೆ ನೆನಪಿದೆ, ನಮ್ಮ 1 ವರ್ಷದ ಹಬ್ಬಕ್ಕ ಉತ್ಸವದಲ್ಲಿ ನಾವು ಪ್ರತಿ ಸಲ ನಮ್ಮಲ್ಲಿ ಮೆರವಣಿಗೆ ಇರ್ತದೆ, ಸಾಂಸ್ಕೃತಿಕ ದಿಬ್ಬಣ ಅಂತ. 1 ವರ್ಷದ ಸಾಂಸ್ಕೃತಿಕ ದಿಬ್ಬಣದ ಮೆರವಣಿಗೆಯಲ್ಲಿ ನಾವೀಗ ಚರ್ಚೆ ಮಾಡಬೇಕಿದ್ರೆ ಈ ಸಲ ನೈಜ ಕುದುರೆಯಲ್ಲಿ ನೈಜ ಹಬ್ಬಕ್ಕೆ ಹೋದರೆ ಚೆನ್ನಾಗಿತ್ತಂತ ಹೇಳುವಾಗ ಆ ಸಂದರ್ಭದಲ್ಲಿ ನಮ್ಮ ಸಮಿತಿಯಲ್ಲಿ ಇಟ್ಕೊಂಡು ಅದರ ಟ್ರೈನಿಂಗನ್ನು ವಾಮಂಜೂರಲ್ಲಿ ನನಗೆ ಅನಿಸ್ತದೆ. ಒಂದು ಅವರು ನಾವೇನು ಅವ್ರಿಗೆ ಖರ್ಚಿದೆಲ್ಲ ಕೊಡಲಿಲ್ಲ,
ಸ್ವ ಇಚ್ಛೆಯಿಂದ ನಾನು ಹಬ್ಬಕ್ಕಳಾಗಿ ಬರಬೇಕು. ಇದು ವೀರರಾಣಿ ಹಬ್ಬಕ್ಕಳ ನಾಡು. ಉಳ್ಳಾಲದ ಹೆಣ್ಮಕ್ಳು ಅಂತ ಹೇಳಿದ್ರೆ ನಾವೆಲ್ಲ ಹಬ್ಬಕ್ಕಳ ಸ್ಫೂರ್ತಿ, ಪ್ರೇರಣೆ ಮತ್ತು ಸ್ವಾವಲಂಬಿ. ಏನೇ ಕಷ್ಟ ಬರಲಿರಿ ಯೋಚನೆನೇ ಇಲ್ಲ. ಯಾರೇನು ಹೇಳಿದ್ರು ಕೂಡ ನಾವು ಸದೃಢವಾಗಿ ಬದುಕಬೇಕು, ಬದುಕನ್ನು ಕಟ್ಟಬೇಕು ಅಂತ ಬದುಕ್ತಾ ಇರುವಂಥ ಶಕ್ತಿ ಅದು ನಮಗೆ ಹಬ್ಬಕ್ಕಳಿಂದ ಪ್ರೇರಣೆ. ಅಂಥ ಒಂದು ಹಬ್ಬಕ್ಕಳಾಗಿ ಕೂಡ ಬಂದಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಯಾವುದೇ ರಂಗ ಇಲ್ಲ. ಅವ್ರು ಹೇಳಿದರು ಮಕ್ಕಳಿಗೆ ನಾಯಿ ಮರಿಯಿಂದ ಹಿಡಿದು ಗುಬ್ಬಿ ಮರಿ ಎಲ್ಲವನ್ನ ಕಲಿಸುವಂಥ ಶಕ್ತಿ ಮಾತ್ರ ಅಲ್ಲ, ಅವರ ಜೊತೆ ನಲಿತಾ ಕುಣಿತಾ ಇರುವವರು. ಒಂದಷ್ಟು ಬರವಣಿಗೆಯಲ್ಲಿ ಕೂಡ ಇವರು ಸಾಧನೆಯನ್ನು ಮಾಡಿದ್ದಾರೆ. ಅವರದ್ದೇ ಆದಂಥ ಒಂದಷ್ಟು ಬರವಣಿಗೆ ಮೂಲಕ ತನ್ನದೇ ಒಂದು ಸ್ವಂತ ಕೃತಿಯನ್ನು ರಚಿಸಿ ಒಂದು ಹಾಡನ್ನು ರಚಿಸಿದ್ದಾರೆ. ಅದನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ, ನೋಡಿ ಸ್ನೇಹಿತರೆ. ಆತ್ಮೀಯರೇ, ಹಬ್ಬಕ್ಕ ಉತ್ಸವಕ್ಕೆ ನಾನು ಕುದುರೆ ಸವಾರಿ, ನೈಜ ಕುದುರೆ ಏರಿ ನಾನು 3 ಕಿಲೋಮೀಟರ್ ಹಾರ್ಸ್ ರೈಡ್ ಮಾಡಿ, ನೈಜ ಕುದುರೆ ರೈಡ್ ಮಾಡಿ ಹೋಗಿದ್ದೇನೆ. ಆ ಕುದುರೆ ಏರಿ ಕೂತ್ಕೊಳ್ಬೇಕಾದ್ರೆ 2 ಕ್ಲಾಸ್ ನಾನು ಕಷ್ಟಪಟ್ಟಿದ್ದೇನೆ. ಮುಕ್ಕಾಲು ಗಂಟೆಯ ಕ್ಲಾಸಸ್. ಒಂದು ಕ್ಲಾಸಿಗೆ 750, 750 ರೂಪಾಯಿ ಒಂದು ಕ್ಲಾಸಿಗೆ. ಅಂಥದ್ರಲ್ಲಿ 10-15 ಕ್ಲಾಸ್ ನಾನು ತೊಗೊಂಡೆ. 2 ಕ್ಲಾಸ್ ಅದನ್ನು ಹತ್ತಿ ಕೂತ್ಕೊಳ್ಳುವಂಥದ್ದೇ ಆಯಿತು. ಹೀಗೆ ನಾನು 3 ಕಿಲೋಮೀಟರ್ ಹಾರ್ಸ್ ರೈಡ್ ನೈಜ ಕುದುರೆಯಲ್ಲಿ ಹಬ್ಬಕ್ಕರಲ್ಲಿ ಹೋಗಿದ್ದೇನೆ. ದೇವರದ್ದು ದಯ, ಒಳ್ಳೆ ರೀತಿಯಲ್ಲಿ ನಮ್ಮದು ಆ ದಿನದ ಕಾರ್ಯಕ್ರಮ ಆಗಿದೆ. ಮತ್ತು ಯಾವುದೇ ನಾನು ಆವತ್ತಿಂದ ನನ್ನ ಬಾಲ್ಯದಿಂದ ಈವಿನವರೆಗೆ ಭಾಳಷ್ಟು ಸಾಧನೆ ಮಾಡಿದ್ದೇನೆ. ಆದರೆ ನಾನು ಯಾವುದಕ್ಕೆ ಏನು ಪ್ರಶಸ್ತಿಗೆ ಆಸೆ ಪಡಲಿಲ್ಲ, ಯಾವುದನ್ನು ನಾನು. ಬಟ್ ಮೇಲೆ ಒಬ್ಬ ನೋಡುವವನಿದ್ದಾನೆ. ನಂದು ಇನ್ನು ಕೆಲವೇ ವರ್ಷ ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸರ್ವಿಸ್ ಇಡೋದು. ಆದರೆ ಈಗ ಅದು ದೇವರು ಬೆಳಕಿಗೆ ತಂದಿದ್ದಾರೆ. ಐ ಫೀಲ್ ವೆರಿ ಪ್ರೌಡ್. ಯಾಕೆಂದರೆ ನಾವು ಏನೋ ಒಳ್ಳೆ ಕೆಲಸ ಮಾಡಿದ್ರು ಅದು ದೇವರ ಅಕೌಂಟಲ್ಲಿ ಇರ್ತದೆ ಎಂಬುದಕ್ಕೆ ಇದುವೇ ಒಂದು ಏನು ಸಾಕ್ಷಿ. ನಮ್ಮ ಅಜ್ಜಿಯಬ್ಬರು ಇವತ್ತು ಏನಾಗಿದ್ದಾರೆ, ಪದ್ಮಶ್ರೀ ಅವಾರ್ಡ್ ತಗೊಳ್ಳಿದ್ದಾರೆ. ಆ ಶಾಲೆಗೆ ಒಂದು ಅವಿರತವಾಗಿ ನಾನು ಸೇವೆ ಮಾಡಿದವಳು ಆವತ್ತಿಂದ. ಬಟ್ ನನ್ನ ಹೆಸರು ಆಗಲಿ ಏನಾಗಲಿ ಇವತ್ತಿನವರೆಗೆ ಯಾವುದೇ ಎಲ್ಲೇ ಆಗಲಿ ಮಾಧ್ಯಮದಾಗಲಿ ಅಥವಾ ಎಲ್ಲಿಯೂ ಬರಲಿಲ್ಲ. ನಮ್ಮದು ಸೇವೆ ಅಂತೇಳಿ ತಗೊಂಡು ನಾನು ಸೇವೆಯಲ್ಲೇ ಮಾಡಿದ್ದೇನೆ. ಬಟ್ ಅದನ್ನೆಲ್ಲ ನೋಡಿದ ದೇವರು ಈಗ ಮೇಲಿಂದ ಮೇಲೆ ಎಲ್ಲವೂ ನೆನಪಿಗೆ ಬರ್ತಾ ಇದೆ, ಎಲ್ಲವೂ ತೋರಿಸ್ಕೊಡ್ತಾ ಇದ್ದಾರೆ. ಮೇಲಿಂದ ಮೇಲೆ ನನಗೆ ಅವಾರ್ಡ್ಸ್ಗಳು ಬರ್ತಾ ಇದೆ. ಮೊನ್ನೆ ನನಗೆ ಕಲ್ಕೂರ ಪ್ರತಿಷ್ಠಾನದ್ದು ಸಹ ಕಾರಂತರವರ ಇದರಲ್ಲಿ ವೇದಿಕೆಯಲ್ಲಿ ಅಷ್ಟು ದೊಡ್ಡ ಸನ್ಮಾನ ಆಯಿತು. ಲಯನ್ಸ್ರವರು ಸನ್ಮಾನ ಮಾಡಿದ್ದು, ಇವರೆಲ್ಲ ಸನ್ಮಾನ ಮಾಡಿದರು. ಇದು ಈಗ ದೇವರು ಬೆಳಕಿಗೆ ತರುವಂಥದ್ದು. ನಾನು ಇದರ ಹಿಂದೆ ಹೋದದ್ದಲ್ಲ, ಅದಾಗಿ ಈಗ ನನ್ನ ದೇವರು ಇದು ಕೊಟ್ಟದಂತ ನಾನು ಹೇಳ್ತಾ ಇದ್ದೇನೆ. ಯಾವುದಕ್ಕೂ ಒಂದು ಕಾಲ ಬರಬೇಕು, ಒಂದು ಟೈಮ್ ಬರಬೇಕು ಅಂತ ಹೇಳ್ತಾರೆ. ಭಗವಾನ್ ಕೆ ಘರ್ ಮೇ ದೇರ್ ಹೇ ಬಟ್ ಅಂದೇರ್ ನಹಿಯೇ ಅಲ್ವಾ? ಹಾಗಿರುವಾಗ ಒಂದು ಹಾಡು ನನಗೆ ನಾನು ಹೇಳ್ತೇನೆ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೇನಿ, ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದೆಂದಿಗೂ ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದೆಂದಿಗೂ. ಇದೆಲ್ಲ ನನ್ನ ದೇವರಿಗೆ ನೆನಪುಂಟು. ಈಗ ಈ ಕೊನೆಯ ನನ್ನ ಒಂದು ರಿಟೈರ್ಮೆಂಟ್ಗೆ ಹತ್ತಿರ ಆಗುವಾಗ ಬಹುಶಃ ಇದೆಲ್ಲ ದೇವರು ಕೌಂಟ್ಲೆಸ್ ಬ್ಲೆಸ್ಸಿಂಗ್ಸ್ ನನಗೆ ಕೊಡ್ತಾ ಇದ್ದಾರೆ ಅಂತ ನನಗೆ ಅನಿಸಿಕೆ ಆಗ್ತಾ ಇದೆ. ನೋಡಿದ್ರ ಬಂಧುಗಳೇ, ನಮ್ಮ ಸಾಧಕರು ಕಾರ್ಯಕ್ರಮದ ಈ ವಾರದ ವಿಶೇಷ ಅತಿಥಿಯಲ್ಲಿ ಎಷ್ಟೆಲ್ಲ ಗುಣ ಸಂಪನ್ನಗಳಿವೆ. ಅವರ ಸಾಧನೆ ಮಾತ್ರ ಅಲ್ಲ, ಅವರ ಬದುಕು, ಅವರ ಸಂತೃಪ್ತಿಯ ಜೀವನದ ಜೊತೆಗೆ ಅವರ ಪ್ರತಿಭೆ, ಕೌಶಲ್ಯ, ಬಹಳ ಸುಮಧುರವಾದಂಥ ಸಂಗೀತ. ನಿಮ್ಮ ಸ್ವರನೂ ಭಾಳ ಚೆನ್ನಾಗಿದೆ. ಬಹುಶಃ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಜಂಟಿಯಾಗಿ ಭಾಳ ಸಂತೋಷ ಪಟ್ಟವರು ಕೂಡ. ಇದೆಲ್ಲದರ ಜೊತೆಗೆ ತನ್ನ ಕುಟುಂಬವನ್ನು ಬಹಳ ಸದೃಢವಾಗಿ ಸುಂದರವಾಗಿ ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ಗಂಡ ಹೆಂಡತಿ ನಮ್ಮ ರಿಚರ್ಡ್ ಅವರು ಮತ್ತು ಗೀತಾ ಅವರು ಒಂದು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, ಅವರ ವೃತ್ತಿ ಜೀವನಕ್ಕೆ ಕೂಡ ಒಂದು ಅಡಿಪಾಯವನ್ನು ಹಾಕೋದ್ರ ಮೂಲಕ ಸಂತೃಪ್ತಿಯ ಬದುಕನ್ನು ನಡೆಸ್ತಾ ಇದ್ದಾರೆ. ಇಂಥ ಒಂದು ಸಹಧರ್ಮಿಣಿಯನ್ನು ಪಡೆದಂಥ ರಿಚರ್ಡ್ ಅವರು ನಮ್ಮ ಗೀತಾ ಟೀಚರ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. 22 ವರ್ಷದಿಂದ ಈಕೆ ಹೆಚ್ಚಾಗಿ ಮಕ್ಕಳ ಜೊತೆಯಲ್ಲೇ ಬೆರ್ತಂಥ ಹೆಂಗಸು. ಇವಳಿಗೆ ಮಕ್ಕಳಂದರೆ ಆಯಿತು ಪಂಚಪ್ರಾಣ. ಎಲ್ಲೇ ಇರಲಿ ಆ ಮಕ್ಕಳ ಹತ್ರ ಭೇಟಿಯಾಗಬೇಕು, ಮಾತಾಡಬೇಕು. ಎಲ್ಲೇ ಹೋಗಲಿ, ಎಂಥ ಒಂದು ಸಭೆ ಆಗಲಿ, ಸಮಾರಂಭ ಆಗಲಿ, ಮದುವೆ ಆಗಲಿ, ಮೊದಲು ಮಾತನಾಡುವುದೇ ಮಕ್ಕಳ ಹತ್ರ. ಯಾಕಂದರೆ ನಮ್ಮ ಕುಟುಂಬದಲ್ಲಿ ಎಷ್ಟೇ ಜನ ಮಕ್ಕಳಿದ್ರು ಕೂಡ ಫಸ್ಟು ಈಕೆ ಇಲ್ಲಾಂದರೆ ಅಲ್ಲಿ ಯಾವುದೂ ಇಲ್ಲ, ಬೋರಿಂಗ್. ಫಸ್ಟು ಕರೆಯೋದೇ ಅವಳಿಗೆ, ಗೀತಾ ಎಲ್ಲಿ ಅಂತೇಳಿ.
ಆಕೆಗೆ ಏನಂತೇಳಿ ಗೊತ್ತಿಲ್ಲ. ಮೊದಲಿಂದಲೂ ಮಕ್ಕಳ ಮೇಲೆ ಒಂದು ಭಾಳ ಒಂದು ಆತ್ಮವಿಶ್ವಾಸ, ಛಲವಾದಿ, ಹಠವಾದಿ, ಹಿಡಿದ ಕೆಲಸ ಅದು ಕೊನೆವರೆಗೂ ಸಹ ಮುಟ್ಟುವರೆಗೂ ಸಹ ಆಕೆ ಬಿಡಲು, ಅದು ಕೆಲಸ ಮಾಡಲೇಬೇಕು. ಆಮೇಲೆ ಹೆಚ್ಚಾಗಿ ಹೇಳಿಕೋದ್ರೆ ಉಂಟಲ್ಲ, ಅವಳೊಟ್ಟಿಗೆ ದೇವರು ಯಾವಾಗಲೂ ಅವಳೊಟ್ಟಿಗೆ ಇರ್ತಾಳೆ. ಅವಳು ಯಾವುದೇ ಕೆಲಸ ಕೈಗಿದ್ರು ಕೂಡ ಅದು ಆಯಿತು, ಆಗುತ್ತೆ. ಅವಳಿಗೆ ದೇವರ ಮೇಲೆ ನಂಬಿಕೆ ಜಾಸ್ತಿ. ಯಾರೇ ಎಷ್ಟೇ ಕಷ್ಟದಲ್ಲಿ ಬಂದರೂ, ಯಾರೇ ಎಷ್ಟು ಒಂದು ದುಃಖದಲ್ಲಿ ಬಂದರೂ ಕೂಡ ಒಂದು ಸಮಾಧಾನದಲ್ಲಿ ದೇವರಿನೊಟ್ಟಿಗಿದ್ದಾರೆ, ಅವರು ನಡೆಸ್ತಾರೆ. ನೀನು ಏನು ಹೆದರಬೇಡ, ಹೋಗು ಅಷ್ಟೇ. ಹಾಗಾಗಿ ಅವಳು ಅಲ್ಲಿನವರೆಗೆ ಇವತ್ತಿನವರೆಗೆ ಅದೇ ರೀತಿ ಇದ್ದಾಳೆ. ಎಲೆಮರೆ ಕಾಯಿಯಾಗಿ ಬೆಳೆದವಳು, ಯಾರಿಗೂ ಕೂಡ ಯಾವುದೇ ಒಂದು ವಿಷಯವನ್ನು ಹೇಳ್ದಾಗೆ ನಡೆದು ಬಂದವಳು. ಜನಗಳಿಗೆ ಅವಳ ಬಗ್ಗೆ ಹೆಚ್ಚು ಗೊತ್ತಿದ್ರು ಕೂಡ ಅದು ಅನೌನ್ಸ್ ಆಗಲಿಲ್ಲ. ಈಗ ಅವಳಿಗೆ ಇನ್ನೂ ಸಹ ಕೆಲ ವರ್ಷಗಳಿದ್ದಾವೆ. ಆ ವರ್ಷಗಳು ನಿವೃತ್ತಿ ಆಗೋಕ್ಕಿಂತ ಮೊದಲು ಏನೋ ದೇವರು ಮೊದಲು ಆಕೆ ಹೇಳಿದಾಗೆ ಈಗ ಪುನಃ ಪುನಃ ಅದೇ ಒಂದೊಂದೇ ಮೇಲೆ ಬೀಳ್ತಾ ಇದೆ. ಇವಾಗ ಅವು ನನಗೂ ಕೂಡ ಹೆಮ್ಮೆ ಆಗುತ್ತೆ. ಈಗ ಮಕ್ಕಳಿಗೆ ಒಂದು ಮಾರ್ಗದರ್ಶಕರಾಗಿ ಈ ಬಿಹಾರಿ ಮಕ್ಕಳಿಗೆ, ಹಿಂದಿ ಮಕ್ಕಳಿಗೆ ಕನ್ನಡ ಹೇಳ್ಕೊಡೋದು ಅಂದರೆ ದೊಡ್ಡ ಸಮಸ್ಯೆ ಅದು. ಆಕೆ ಬಾಂಬೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಹಿಂದಿ, ಇಂಗ್ಲೀಷು ಆಕೆಗೆ ಬಂದಿರೋದ್ರಿಂದ ಈಗ ಅವ್ರಿಗೆ ಭಾಳ ಸುಲಭ ಆಯಿತು. ಈ ಮಕ್ಕಳಿಗೆ ಕನ್ನಡದಲ್ಲಿ ಪಾಠ ಮಾಡಬೇಕು, ಹಿಂದಿಯಲ್ಲಿ ಮಾತಾಡಿ ಹೇಳಬೇಕು, ಅವರಿಗೆ ಕನ್ನಡ ಬರೆಸ್ಬೇಕು. ಇದೆಲ್ಲ ತುಂಬ ಕಷ್ಟ ಉಂಟು. ಖಾಲಿ ಹೇಳಲಿಕ್ಕೆ ಬಾಯಲ್ಲಿ ಮಾತ್ರ ನೋಡಲಿಕ್ಕೆ ಭಾಳ ಸುಲಭ ಆಗಿರ್ಬೋದು, ನಿಜ ಜೀವನದಲ್ಲಿ ಅದನ್ನು ಮಾಡಬೇಕಾದ್ರೆ ಕಷ್ಟ ಉಂಟು. ನನಗಾದರೂ ಅಷ್ಟೇ. ಇವಾಗ ನಾನು ಕೂಡ ಇವಾಗ ನೋಡಬೇಕಾದ್ರೆ ನಾನು ಕೇಳ್ತೇನೆ, ಇವಾಗ ಯಾಕೆ ಇಷ್ಟು ತಡ ಆಯಿತು ನಿನಗೆ ಬರಲಿಕ್ಕೆ ಅಂತ ಕೇಳಿದ್ರೆ ಉಂಟಲ್ಲ, ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ. ನಾನು ಯಾವಾಗಲೂ ಕೂಡ ಅವಳು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಾನು ಅಡಚಣೆ ಮಾಡಲಿಲ್ಲ. ನೀನು ಹೋಗು, ಯಾಕೆ ನನಗೆ ಗೊತ್ತುಂಟು ಅವಳು ಹೇಗೆ ಏನು ಅಂತೇಳಿ. ಒಂದು ಮನೆಗೆ ಒಂದು ಗಂಡಸಿದ್ದ ಹಾಗೆ ಗಡ್ಸಿದೆ ಆಕೆ. ಯಾರಿಗೂ ಕೂಡ ಮಾತ್ರ ಆಕೆ ಮಾತು ನೇರ, ಕಿವಿಲಿ ಮಾತನಾಡುವುದು, ಅವರು ಒಳ್ಳೆಯವರು ಅಂತ ಹೇಳೋದು ಇಲ್ಲ. ಹಾಗಾಗಿ ಗೀತನ ಅವ್ರು ಹಾಗೆ ಯಾಕೆ ಹೇಳಿ, ಆಕೆ ನೇರವಾಗಿ ಮಾತಾಡ್ತಾಳೆ, ಯಾರಿಗೂ ಕೂಡ ಸಲಾಮ್ ಹಾಕೋದಿಲ್ಲ. ತಪ್ಪಿದ್ರೆ ಅದನ್ನು ಆಕೆಯನ್ನು ಒಪ್ಪಿಕೊಳ್ತಾಳೆ. ಹೌದು ನನ್ನ ತಪ್ಪುಂಟು, ನನಗೆ ಎಕ್ಸ್ಕ್ಯೂಸ್ ಕೊಡಿ. ತಪ್ಪಿಲ್ಲ ಅಂದರೆ ಅದು ಎಷ್ಟು ಮಟ್ಟಕ್ಕೆ ಹೋಗಲಿ, ಯಾವುದೇ ಎತ್ತರಕ್ಕೆ ಹೋಗಲಿ ಬಿಟ್ಕೊಡ್ದು ಫೈಟ್ ಮಾಡ್ತು. ಹಾಗಾಗಿ ನಮಗೆ ಆಕೆ ನಮ್ಮ ಮನೆಗೊಂದು ಕೊಟ್ಟದ್ದು ಒಂದು ವರನೇ. ಆಕೆ ಹೇಳ್ತಾಳೆ, ನನಗೆ ಆ ಮಕ್ಕಳನ್ನ ಕೈಲಿ ಕೊಟ್ಟಿದ್ದಾರೆ, ನನಗೆ ವರ ಕೊಟ್ಟ ಹಾಗೆ. ನಾನು ಹೇಳ್ತೇನೆ, ಇವಾಗ ಅವ್ಳು ನನ್ನ ಕೈ ಕೊಟ್ಟಿದ್ದಾರೆ, ಇವಾಗ ಅವಳು ನನಗೊಂದು ವರ ಕೊಟ್ಟ ಹಾಗೆ. ಓಹ್ ಅಬ್ಬಬ್ಬಾ, ಇಟ್ಸ್ ಸೋ ಪ್ರೌಡ್ ಮೂಮೆಂಟ್. ಬಹುಶಃ ನಾನು ಬಹಳಷ್ಟು ಸಾಮಾಜಿಕವಾಗಿ ಒಂದಷ್ಟು ಸಂದರ್ಶನಗಳ ಜೊತೆ ಒಂದಷ್ಟು ಬದುಕಿನ ಒಂದು ಕೌನ್ಸಿಲಿಂಗ್ ಸೆಂಟರಲ್ಲಿ ಕೆಲಸ ಮಾಡೋದ್ರಿಂದ ಸತಿಪತಿಯರ ಒಂದಷ್ಟು ವಿಚಾರಗಳನ್ನು ನೋಡಿದ್ದೇನೆ. ನನ್ನ ಇವತ್ತಿನ ಈ ಒಂದು ನಮ್ಮ ಸಾಧಕರ ಕಾರ್ಯಕ್ರಮದ ಅದ್ಭುತವಾದಂತಹ ಒಂದು ಅಣ್ಣ ಅಂತ ಹೇಳ್ಬೋದು. ಎಲ್ಲೂ ಕೂಡ ಹೇಳುವಾಗ ನನ್ನಿಂದ ನಾನು ಹೇಳಿದಾಗಿರ್ಬೇಕೆಂಬ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಒಂದು ಸಾಕ್ಷಾತ್ ಅವರೇ ನನಗೆ ವರವಾಗಿ ಬಂದಿದ್ದಾಳೆ. ಅವಳು ಗಟ್ಸ್, ಯಾಕಂದರೆ ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಇರ್ತದೆ, ಏನಿದ್ರು ಕೂಡ ನಾವು ಒಂದು ಅಂತೇಳಿ, ಆದರೆ ಇಲ್ಲಿ ಗೀತಕ್ಕೈ ಒಂದು ಆಗಿದ್ದಾರೆ. ಅವರ ಮನದ ಮಾತುಗಳು ಸ್ನೇಹಿತರೆ. ನಮ್ಮ ಸಾಧಕರು ಪಸಕುರಲ್ ವಾಹಿನಿ ನಿಮಗೆ ಸಮರ್ಪಿಸ್ತಾ ಇರುವಂಥದ್ದು ಇದನ್ನೇ. ಎಷ್ಟೋ ಇಂಥ ಎಲೆಮರೆಯ ಕಾಯಿಯಾಗಿರುವಂಥ ಸಾಧಕರನ್ನು ಬೆಳಕಿಗೆ ತರೋದ್ರ ಮೂಲಕ ಅವರ ಮನೆಗೆ ಹೋಗಿ ಅವರ ಕುಟುಂಬವನ್ನು, ಅವರ ಇಡೀ ಒಂದು ಸಂಸಾರದ ಜೊತೆಗೆ ಅವರ ಬದುಕಿನ ಪಯಣವನ್ನು ಮೆಲುಕು ಹಾಕುತ್ತಾ ಇವರು ಮತ್ತಷ್ಟು ಜನರಿಗೆ ಅವರ ಪ್ರೇರಣೆ ಆಗಬೇಕು. ಇವರು ಮಾಡಿದಂಥ ಸಾಧನೆ ಇನ್ನಷ್ಟು ಹೊಸಬರಿಗೆ, ಯುವ ಸಮುದಾಯಕ್ಕೆ ಸ್ಫೂರ್ತಿ ಆಗಬೇಕು. ಅವರು ಕೂಡ ಇವರಿಗಿಂತ ಮತ್ತು ಇವರಷ್ಟು ಸಾಧನೆಗಳನ್ನು ಮಾಡಬೇಕೆಂಬುದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಬಹುಶಃ ಬಹಳ ಅದ್ಭುತವಾಗಿ ನಮ್ಮ ರಿಚರ್ಡ್ ಅಣ್ಣ ತನ್ನ ಸಹಧರ್ಮಿಣಿಯ ಬಗ್ಗೆ, ಬಾಳ ಸಂಗಾತಿಯ ಬಗ್ಗೆ ನನಗೆ ಅನ್ನಿಸ್ತದೆ ಇಬ್ಬರು ಕೂಡ ಒಂದೇ ನಾಣ್ಯದ ಎರಡು ಮುಖಗಳಾಗಿ, ತನ್ನ ಜೀವನವನ್ನು ಒಂದೇ ಬಂಡಿಯ ಎರಡು ಚಕ್ರಗಳಾಗಿ ಭಾಳ ಅದ್ಭುತವಾದ ಸುಮಧುರವಾದಂಥ ದಾಂಪತ್ಯಕ್ಕೆ ಭಗವಂತನ ಅಮೂಲ್ಯವಾದ ಎರಡು ಮುತ್ತು ರತ್ನಗಳ ಜೊತೆ ಸಂಸಾರವನ್ನು ಮಾಡ್ತಾ ಇದ್ದಾರೆ, ಕುಟುಂಬವನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ದಾರೆ. ರಿಚರ್ಡ್ ಅವರಿಗೆ ವಿಶೇಷವಾಗಿ ಪಸಕುರಲ್ನ ನಮ್ಮ ಸಾಧಕರು ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಸರ್. ಆತ್ಮೀಯ ವೀಕ್ಷಕ ಬಂಧುಗಳೇ, ಮಕ್ಕಳಿರಲ್ಲವ ಮನೆ ತುಂಬು ಕುಟುಂಬದ ಇವರ ಸುಂದರವಾದಂತಹ ಒಂದು ಚಿತ್ರಣವನ್ನು, ಕ್ಲಿಪ್ಪಿಂಗ್ಸನ್ನು ಬನ್ನಿ ನೋಡೋಣ. ನಮಸ್ತೆ, ನನ್ನ ಹೆಸರು ಗೀತಾ. ಇವರು ನನ್ನ ಅಮ್ಮ, 89 ಇಯರ್ಸ್ ಓಲ್ಡ್ ನನ್ನ ಅಮ್ಮ. ಇವರು ನನ್ನ ಅಕ್ಕ, ಇವರ ಅಕ್ಕ, ಭಾವ, ನನ್ನ ಎಲ್ಲ ಕುಟುಂಬದವರು ಇವತ್ತೆಲ್ಲ ಇದ್ದಾರೆ. ನನ್ನ ಅಚೀವ್ಮೆಂಟ್ ಬಗ್ಗೆ ಅವರಿಗೆ ಭಾಳ ಸಂತೋಷ.
ಅವರು ಒಂದೆರಡು ಮಾತು ನಿಮ್ಮಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಏನು ಹೇಳ್ತಾರೆ ಕೇಳೋಣ. ಶಾಲಿನಿ. ನಮಸ್ತೆ ಎಲ್ಲರಿಗೂ. ನಾನು ಗೀತಾ ಜೂಡಿತ್ ಸಲ್ಡಾನರವರ ಅಕ್ಕನಾಗಿದ್ದೇನೆ, ಶಾಲಿನಿ ಡಿಸೂಜ. ನಾವು ಬಾಲ್ಯದ ವಿಷಯ, ನನ್ನ ತಂಗಿಯ ಬಗ್ಗೆ 2 ಮಾತುಗಳನ್ನು ಆಡಲು ನಿಮ್ಮ ಮುಂದೆ ಇದ್ದೇನೆ. ವಿಶೇಷ ಏನೇಳಿದರೆ, ಅವಳು ಸಣ್ಣಂದ್ರೆ ಸಹ ತುಂಬ ಒಂದು ನಾಟಿ ಹುಡುಗಿ, ಒಳ್ಳೆ ಕೆಲಸ ಮಾಡುವವಳು. ಎಂಥ ಕೆಲಸ ಹೇಳಿದರು ಇಲ್ಲ ಅಂತ ಹೇಳುವವಳಲ್ಲ, ಎಲ್ಲದರಲ್ಲೂ ಸಹ ಮುಂದಂತ ಓಡಿ ಕೆಲಸ ಮಾಡುವಂಥ ನನ್ನ ತಂಗಿ. ಇದರಲ್ಲಿ ಪ್ರೈಮರಿಗೆ ಹೋಗಿ ದಿನ ಓದಾಗೆ ಎಲ್ಲ ಸ್ಟಾರ್ಟಿಂಗ್ನಿಂದ 1ನೇ ಕ್ಲಾಸ್ನಿಂದ ಹಿಡಿದು ಎಲ್ಲ ತರಗತಿಯಲ್ಲೂ ಫಸ್ಟ್ ಪ್ರೈಸೇ ಇವಳು ತೆಗೆಯುತ್ತಿದ್ಳು. ಆಟದಲ್ಲಿ ಆಗಲಿ, ಛದ್ಮವೇಷದಲ್ಲಿ ಆಗಲಿ, ಅದೇ ಥರ ಆಟೋಟ ಸ್ಪರ್ಧೆಯಲ್ಲಿ ಆಗಲಿ, ಎಲ್ಲ ಸ್ಪರ್ಧೆಯಲ್ಲಿ ತಾನು ಮುಂದೆ ಇದ್ಳು. ಮತ್ತು ಸ್ಟೇಜ್ ಫಿಯರ್ ಇಲ್ಲ ಅವಳಿಗೆ. ಎಲ್ಲಿ ಹೋದರೂ ಕೂಡ ಸ್ಟೇಜಲ್ಲಿ ಹೋಗಿ 2 ಮಾತನಾಡೋದು. ಸಣ್ಣಂದಿರಿಂದ ಸಹ ಭಾಳ ಒಂದು ಚುರುಕು ನನ್ನ ತಂಗಿ. ಅದರಲ್ಲಿ ಅವಳ ಬಗ್ಗೆ ಮಾತನಾಡೋದಂದರೆ ನಮಗೆ ಪ್ರೌಢೆ. ಈಗಲೂ ಹಾಗೆ ಅದೇ ಥರ ನಾವು ಕಷ್ಟಜೀವಿ ಸಣ್ಣಂದಿರಿ ಸಹ. ಎಷ್ಟು ನಾವು ಶಾಲೆಗೆ ಹೋಗಿ ರಜೆಯಲ್ಲಿ ನಾವು ಪೇಪರ್ ಹಾಕೋದು, ಸೋಪ್ ಮಾರೋದು, ಇದೆಲ್ಲ ಕೆಲಸ ಮಾಡಿದ್ದೇವೆ. ಹೇಳಲಿಕ್ಕೆ ಹೋದರೆ ತುಂಬ ಉಂಟು, ಆದರೆ ತುಂಬ ನಮಗೆ ಸ್ವಲ್ಪ ಶಾರ್ಟ್ ಟೈಮ್ ಇದ್ದ ಕಾರಣ ಅವರದ್ದು ಬಗ್ಗೆ ಒಂದು 2 ಮಾತು ಮಾತನಾಡಲು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ಥರ ನನ್ನ ಅಮ್ಮ ಸಹ ನಮ್ಮದು ನೋಡಿದಿರಿ ನೀವು, ಕಷ್ಟಜೀವಿ, ಅವರಿಗೆ ಒಳ್ಳೆ ಕಲಿಸಿದ್ದಾರೆ. ಮತ್ತು ಇವರು ನನ್ನ ತಂಗಿ ಶಿಕ್ಷಕಿ ಆಗುವವರೆಂದು ನಾವು ಭಾವಿಸಿರಲಿಲ್ಲ. ಯಾಕೆ ಅವಳು ಸಣ್ಣಂದ್ರಿಂದ ಸಹ ತುಂಬ ನಾಟಿ. ಟೀಚರ್ಸ್ನವರು ಎಲ್ಲಿಗೆ ನಮಗೆ ನೆಹರು ಮೈದಾನಿಗೆ, ಗಾಂಧಿ ಜಯಂತಿಗೆ, ಅದಕ್ಕೆ ಹೋಗುವುದಂದರೆ ಫಸ್ಟಿಗೆ ಇವಳನ್ನು ಹುಡುಕೋದು, ಕೈಯಲ್ಲಿ ಹಿಡಿಯೋದು. ಯಾಕೆ ಇವಳು ತುಂಬ ಹೋಗ್ರಿ ಎಲ್ಲ ಕೈ ಹಿಡಿದೇ ಕೊಂಡೋಗೋದು. ಸಿಸ್ಟರ್ ಅವಳ ಕೈ ಬಿಡಲಿಕ್ಕಿಲ್ಲ, ಎಲ್ಲರೂ ಬಿಟ್ಟರು ಅವಳು ಎಲ್ಲಿದ್ದಾಳೆ ಅಂತ ಫಸ್ಟ್ ಹುಡುಕೋದು. ಅಂಥ ಪೋಖ್ರಿ ಹುಡುಗಿ ಒಂದು ಶಿಕ್ಷಕಿ ಆಗಿದ್ದಾಳೆ ಅಂತ ಹೇಳಿದರೆ ಎಲ್ಲ ಶಿಕ್ಷಕರಿಗೆ ಒಂದು ತುಂಬ ಸಂತೋಷ, ಅವಳೊಂದು ಶಿಕ್ಷಕಿ ಆದಳಲ್ಲ ಅಂತ. ಅದೇ ಥರ ಶಿಕ್ಷಕಿ ವೃತ್ತದಲ್ಲಿ ಕೂಡ ಎಲ್ಲ ಅವಳು ಮುಂದೆ ಬಂದು ತನಗೆ ಏನು ಗೊತ್ತಿದೆ ಅದೆಲ್ಲರಿಗೆ ಅವಳಿಗೆ ಹೇಳಿಕೊಡುವಂಥ ಒಂದು ಶಿಕ್ಷಕಿ ವೃತ್ತಿಗೆ ಕರೆಕ್ಟಾದಂಥ ಒಂದು ಹುಡುಗಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ, ಹಾಗೂ ಹೆಮ್ಮೆ ಬಯಸುತ್ತೇನೆ. ಅದೇ ಥರ ಗೈಡ್ಸಲ್ಲಿ ಆಚೆ ಈಚೆ ಎಲ್ಲ ಮಕ್ಕಳನ್ನು ಕೂಡ ಅದು ಬುಲ್ಬೂಸಲ್ಲಿ ಅದಕ್ಕೆ ಹಾಕಿ ಅದರಲ್ಲಿ ಕೂಡ ತಾನು ಮುಂದೆ ಬಂದು ತುಂಬ ಎಲ್ಟಿ ಗೈಡ್ ಆಗಿದ್ದಾರೆ ಅವರು. ಅದೇ ಥರ ಶಾಲೆಯಲ್ಲಿ ಇನ್ನು ನೋಡಿ 3 ವರ್ಷ ಖಾಲಿ ಬಾಕಿ ಉಂಟು ಅವರಿಗೆ. ತನ್ನ ಎಲ್ಲ ಕೆಲಸದಲ್ಲಿ 30 ವರ್ಷ ಕಳೀತು ಅವರ ವೃದ್ಧಿಯಲ್ಲಿ, ಶಾಲೆ ಶಿಕ್ಷಕಿಯಲ್ಲಿ. ಅದರಲ್ಲಿ ಎಲ್ಲದರಲ್ಲಿ ಅವಳೊಂದು ದೇವರ ಸಮಾನವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡುತ್ತೇನೆ. ಯಾರು ತನಗೆ ನೋಡಬೇಕು, ದೊಡ್ಡತನ ಮಾತಾಡಬೇಕು, ಪ್ರಶಸ್ತಿ ಕೊಡಬೇಕು ಎಂಬ ಭಾವನೆ ಅವಳಿಗಿಲ್ಲ. ಹೌದು, ಅಂಥ ಹುಡುಗಿ ನನ್ನ ತಂಗಿ ಅಲ್ಲ. ಅದೇ ಥರ ಮುಂದೆ ಬಂದು ಇವತ್ತಿಗೆ 3 ವರ್ಷ ಇರುವಾಗ ಅವಳದು ಹೆಸರು ಶೈನ್ ಆ್ಯಂಡ್ ರೈಸ್ ಆಯಿತು ತಾನಾಗೆ. ಯಾಕೆ ಅವಳು ಮಾಡಿದಂಥ ಕೆಲಸಕ್ಕೆ ಎಲ್ಲ ದೇವರದ ಆಶೀರ್ವಾದ ಇದೆ. ಅದೇ ಥರ ಮುಂದೆ ನಮಗೆ ನಮ್ಮ ಕುಟುಂಬಕ್ಕೆ ಎಲ್ಲರಿಗೆ ಈಗ ಟಿ ವಿಯಲ್ಲಿ ಇದರಲ್ಲಿ ಮಾಧ್ಯಮದಲ್ಲಿ ಪೇಪರಲ್ಲೆಲ್ಲ ಬರುವಾಗ ನಮಗೆ ತುಂಬ ಸಂತೋಷ ಆಗ್ತದೆ. ಅದಕ್ಕೆ ನನಗೆ ನನ್ನ ಕುಟುಂಬದ ಎಲ್ಲರ ಪರವಾಗಿ ನಾನು ನಿಮಗೆ ಧನ್ಯವಾದ ಹೇಳ್ತೇನೆ ಮತ್ತು ಥ್ಯಾಂಕ್ ಯು ಹೇಳ್ತೇನೆ. ನನ್ನ ತಂಗಿಗೆ ನಾನು ಅಪ್ರಿಷಿಯೇಟ್ ಮಾಡೋಳಾಗಿದ್ದೇನೆ. ಥ್ಯಾಂಕ್ ಯು. ನಮಗೆ ನಮ್ಮ ತಂಗಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ಅವಳು ಇವತ್ತು ಈ ಪೊಸಿಷನಲ್ಲಿ ಇದ್ದಾಳೆ ಅಂತ ಹೇಳುವಾಗ ನಮಗೆ ತುಂಬ ಖುಷಿ ಆಗ್ತದೆ. ಅದು ನಮ್ಮ ಮನೆಯಲ್ಲಿ ಚಿಕ್ಕವಳು, ಅವಳನ್ನು ನಾವು ಪ್ರೀತಿಯಿಂದ ಸಾಕಿದವಳು. ಇವರ ಪ್ರತಿಯೊಂದು ವಸ್ತುವನ್ನು, ಪ್ರತಿಯೊಂದು ಕೆಲಸಕ್ಕೂ ನಾವು ಅವಳ ಸಪೋರ್ಟಾಗಿ ಇಂದಿನಿಂದ ಇರ್ತಿದ್ದೇವೆ ಅವತ್ತು. ಅಂಥವಳು ಚಿಕ್ಕ ಮಗು, ನಮ್ಮದು ಚಿಕ್ಕ ತಂಗಿ ಇವತ್ತು ಈ ಪೊಸಿಷನಲ್ಲಿ ಬಂದಿದ್ದಾರೆ ಅಂತ ಹೇಳುವಾಗ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಒಂದು ಪ್ರೌಡ್ ಫೀಲ್ ಆಗ್ತದೆ. ದೇವರು ಇನ್ನೂ ಅವಳಿಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ಲರೂ ಸಂತೋಷವಾಗಿ ಇರಿಸಲಿ ಅಂತ ನಾವು ಅದೇ ಪ್ರೇಯರ್ ಮಾಡ್ತೇವೆ. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಬಹುಶಃ ಗೀತಾ ಟೀಚರ್ನ ಒಂದಷ್ಟು ಮನದ ಮಾತುಗಳನ್ನು ನಾವು ಅವರಿಂದಲೇ ತಿಳ್ಕೊಂಡಿದ್ದೇವೆ. ಇವರ ಸಹೋದರಿ ಪೌಲಿನ್ ಅವರು ಇವರ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ನಮಸ್ತೆ, ನಾನು ಗೀತಾ ಸಲ್ಡಾನರ ಅಕ್ಕ ವಿಜಯ್ ಕಾಪಿಕಾಡ್ ಪರ್ಲ್ ಬ್ಯೂಟಿ ಪಾರ್ಲರಿಂದ ಮಾತಾಡ್ತಾ ಇದ್ದೇನೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬ ಗಾದೆಯ ಮಾತಿನ ಪ್ರಕಾರ 6 ಜನ ಮಕ್ಕಳಲ್ಲಿ ಗೀತಾ ನನ್ನ ತಂಗಿ ಕೊನೆಯವಳಾಗಿದ್ದಾಳೆ. ಅದೇ ರೀತಿ ಅವಳ ಪ್ರತಿಭೆ ಕೂಡ ಯಾವಾಗ ಸರಕಾರಿ ಶಾಲೆ ಗೌರ್ಮೆಂಟ್ ಕೆಲಸದಲ್ಲಿ ಜಾಯಿನ್ ಆದ ದಿನದಿಂದ ಅವಳು ಮಾಡಿದ ಕೆಲಸಗಳು ಅದ್ಭುತವು, ಆದರೆ ಬೆಳಕಿಗೆ ಬರಲಿಲ್ಲ. ಆದರೆ ದೇವರೇ ಅದನ್ನು ಇವತ್ತು ಮಾಧ್ಯಮಗಳ ಮುಂದೆ
ನ್ಯೂಸ್ ಪೇಪರ್ಗಳ ಮುಂದೆ ಪ್ರಸಾರ ಮಾಡುವಲು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟರು. ಹೇಗೆ ನಾನು ಆ ದೇವರಿಗೆ ಥ್ಯಾಂಕ್ಸ್ ಹೇಳೋದು, ನಿಜವಾಗಿ ನಾನು ಕೃತಜ್ಞತಳಾಗಿದ್ದೇನೆ. ಕೆಸರಿನಲ್ಲಿ ತಾವರೆ ಅರಳಿದೆ, ಅದೇ ರೀತಿ ಯಾವುದೋ ಮೂಲೆಯಿಂದ ಬಂದ ನಿರ್ಗತಿಗರಾದ ಕನ್ನಡವೇ ಬರದ ಬಿಹಾರ ಮೂಲದ ಆ ಮಕ್ಕಳನ್ನು ಗಲ್ಲಿಗೆ ಹೋಗಿ ಹುಡುಕಿ ಅವರ ಪ್ರತಿಭೆಯನ್ನು ಕಂಡು ಜ್ಞಾನವೆಂಬ ಆ ವಿದ್ಯೆಯನ್ನು ಕೊಡಲು ಮುಂದಾದ ಅವರ ಕೆಲಸದಲ್ಲಿ ನಾನು ನನ್ನ ಮಕ್ಕಳು ಕುಟುಂಬ ಸಮೇತವಾಗಿ ಅವರನ್ನು ಆಶೀರ್ವದಿಸಿ ಅವಳ ಕೆಲಸದಲ್ಲಿ ಜಯಶಾಲಿಯಾಗಿ ಅವಳ ನೋಟವನ್ನು ಸ್ಥಿರಚಿತ್ತವಾಗಿ ಅವಳ ಓಟವನ್ನು ಸ್ಥಿರಚಿತ್ತವಾಗಿ ಓಡಲೆಂದು ಹಾರೈಸುತ್ತೇನೆ. ನಾನು ಮಾತ್ರ ಅಲ್ಲ, ನಮ್ಮ ಪರ್ಲ್ ಬ್ಯೂಟಿ ಪಾರ್ಲರ್ ವಿಜಯ್ ಕಾಪಿಕಾಡ್ ಕಸ್ಟಮರ್ ಕೂಡ ಎಷ್ಟೋ ಜನರು ಅವರ ಕೆಲಸವನ್ನು ಮೆಚ್ಚಿ ಶಭಾಷ್ಕೆಯನ್ನು ಕಂಗ್ರ್ಯಾಚುಲೇಷನ್ ಅನ್ನು ಘೋಷಿಸಿದ್ದಾರೆ. ಹೇಳಲಿಕ್ಕೆ ಮರೆಯಬೇಡಿ ಎಂಬುದನ್ನು ಹೇಳಿದ್ದಾರೆ. ಪ್ರತ್ಯೇಕವಾಗಿ ಇನ್ನೊಂದು ವಿಷಯ ಹೇಳುವುದಾದರೆ, ಪ್ರಿಯರೇ, ವಿದ್ಯೆ ಎಂಬುದು ಜೀವನದಲ್ಲಿ ದೇಹದಲ್ಲಿ ಉಸಿರಿರುವವರೆಗೆ ಆಸ್ತಿ ಬದುಕು ಕೊಳ್ಳೆ ಹೊಡಿಬೋದು, ಲೂಟಿ ಮಾಡ್ಬೋದು, ಅದು ಯಾವುದೇ ರೀತಿಯಲ್ಲಿ ಹಾಳಾಗಿ ಹೋಗ್ಬೋದು. ಆದರೆ ಜ್ಞಾನ ವಿದ್ಯೆ ಎಂಬುದು ದೇಹದಲ್ಲಿ ಉಸಿರಿರುವವರೆಗೆ ದೊಡ್ಡ ಆಸ್ತಿ. ಅದನ್ನು ಕದಿಯಲು ಕೊಳ್ಳೆ ಹೊಡೆಯಲು ಸಾಧ್ಯವೇ ಇಲ್ಲ. ಅದು ಮಣ್ಣಾದ ಮೇಲೆ ಮಣ್ಣಲ್ಲೇ ಹೋಗುವುದು. ಅಲ್ಲಿವರೆಗೂ ಆ ವಿದ್ಯೆ ಮನುಷ್ಯನ ದೊಡ್ಡ ಆಸ್ತಿಯಾಗಿ ಉಳಿಯುತ್ತದೆ. ಅಂಥ ದೊಡ್ಡ ಆಸ್ತಿಯನ್ನು ಆ ಮಕ್ಕಳಲ್ಲಿ ಗುರುತಿಸಿ ಆ ಮಕ್ಕಳನ್ನು ಇವತ್ತು ಬೆಳಗಿಸಿ ಅವರ ಭವಿಷ್ಯವನ್ನು ರೂಪಿಸಲು ಬೇಕಾದಂಥ ಶಕ್ತಿ ಅವಳಲ್ಲಿ ಕೊಟ್ಟು ದೇವರವಳನ್ನು ಆಶೀರ್ವದಿಸಲಿ. ಈಗಷ್ಟೇ ಎಷ್ಟೋ ಪ್ರಶಸ್ತಿಗಳು ಬಂದಾಗಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಸಹ ರಾಜ್ಯ ಪ್ರಶಸ್ತಿ, ಡೆಲ್ಲಿಯಲ್ಲಿ ಸಹ ರಾಷ್ಟ್ರ ಪ್ರಶಸ್ತಿ ಕೊಟ್ಟು ದೇವರವಳನ್ನು ಆಶೀರ್ವದಿಸಲೆಂದು ನಾವೆಲ್ಲರೂ ಸೇರಿ ಹಾರೈಸೋಣ. ಥ್ಯಾಂಕ್ ಯು. ಸ್ನೇಹಿತರೆ, ಗೀತಾ ಟೀಚರ್ ಬಗ್ಗೆ ಭಾರತ್ ಸ್ಕೌಟ್ ಗೈಡ್ಸ್ನ ಕಮಿಷನರ್ ಆಗಿರುವಂತಹ ಫೆಲ್ಸಿ ಅವರ ಮನದ ಮಾತು ಕೇಳಿ. ನಮಸ್ಕಾರ, ನಾನು ಫೆಲ್ಸಿ ಫರ್ನಾಂಡಿಸ್, ರಿಟೈರ್ಡ್ ಟೀಚರ್, LT ಗೈಡ್ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ನಮ್ಮ ಮಂಗಳೂರು ಉತ್ತರ ವಲಯದ ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಕಮಿಷನರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾ ಆಯುಕ್ತೆಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಇತ್ತೀಚೆಗೆ ನಾನು 2 ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದೇನೆ. ಒಂದು ಫೆಲ್ಸಿಸ್ ಕಿಚನ್ ಅಡುಗೆಯ ಚಾನಲ್, ಎರಡನೆಯದು BSG ಲೈಫ್ ಸ್ಕಿಲ್ಸ್ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಚಾನಲ್. ಗೀತಾ ಜೂಡಿತ್ ಸಲ್ಡಾನಾ ಇವರು ನಮ್ಮ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ LT ಗೈಡ್ ಆಗಿ ಹಾಗೂ ಜಿಲ್ಲೆಯಲ್ಲಿ ಆಯುಕ್ತೆಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು CRP ಆಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಇತ್ತೀಚೆಗೆ ಅವರು ವರ್ಗಾವಣೆಯಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಾರದಲ್ಲಿ ಮುಖ್ಯ ಉಪಾಧ್ಯಾಯಿನಿಯಾಗಿ ಅವರ ಸೇವೆಯನ್ನು ಸಲ್ಲಿಸುವಾಗ ಅವರು ಮೊದಲು ಕಂಡದ್ದು 5 ಮಕ್ಕಳು ಅವರ ಶಾಲೆಯಲ್ಲಿ. ಅವರಿಗೆ ಆಯಿತು, ಈಗ ಈ ಮಕ್ಕಳ ಸಂಖ್ಯೆಯನ್ನು ನಾವು ಹೆಚ್ಚಿಸಬೇಕು, ಏನು ಮಾಡೋದು ಅಂತ. ಅದಕ್ಕೆ ಎಲ್ಲ ನೆರೆಕರೆಯಲ್ಲಿ ಹೋಗಿ ನೋಡುವಾಗ ಕೆಲವು ಮಕ್ಕಳು, ಕೆಲಸ ಮಾಡುವವರ ಮಕ್ಕಳು, ಬಿಹಾರದಿಂದ ಬಂದವರು, ಶಿಕ್ಷಣ ಇಲ್ಲದವರು, ಓದು ಬರಹ ಗೊತ್ತಿಲ್ಲದವರು ಅವರನ್ನು ಕಂಡು ಅವರ ಪೋಷಕರೊಡನೆ ಮಾತಾಡಿ ಅವರನ್ನು ಒಟ್ಟು ಮಾಡಿ ತಮ್ಮ ಶಾಲೆಗೆ ದಾಖಲಾತು ಮಾಡಿದ್ದಾರೆ. ಇದು ಒಂದು ದೊಡ್ಡ ಕೆಲಸವನ್ನು ಅವರು ಕೈಗೊಂಡಿದ್ದಾರೆ. ಇವರು ಒಟ್ಟಿಗೆ 52 ಮಕ್ಕಳನ್ನು ಒಟ್ಟು ಮಾಡಿದ್ದಾರೆ ಮತ್ತು ತಮ್ಮ ಶಾಲೆಯಲ್ಲಿ ದಾಖಲಾತಿ ಮಾಡಿದ್ದಾರೆ. ಇವರಿಗೆ ಒಂದು ಭಾಷೆ ಕನ್ನಡ ಓದಲು ಬರೆಯಲು ಬರುವುದಿಲ್ಲ. ಹಿಂದಿಯಲ್ಲಿ ಪಾಠವನ್ನು ಕಲಿಸಿ ಅವರು ತಮ್ಮ ಸ್ವಚ್ಛತೆ, ಶಿಸ್ತು ಹಾಗೂ ಪಾಠವನ್ನು ಹೇಳಿಕೊಡುತ್ತಾರೆ. ಶಾಲೆಯ ಅಭಿವೃದ್ಧಿಗಾಗಿ ಇವರಿಗೆ ದಾನಿಗಳ ಅವಶ್ಯಕತೆ ಇದೆ. ನಿಮ್ಮಲ್ಲಿ ಯಾರಾದರೂ ವಸ್ತುವಿನ ರೂಪದಲ್ಲಿ, ಹಣದ ರೂಪದಲ್ಲಿ ಏನಾದರೂ ಕೊಡುವುದಾದರೆ ಮುಖ್ಯೋಪಾಧ್ಯಾಯಿನಿ ನಮ್ಮ ಗೀತಾ ಟೀಚರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮ್ಮಿಂದ ಆದಷ್ಟು ಸಹಾಯವನ್ನು ಮಾಡಿ ಅಂತ ಈ ಮೂಲಕ ನಾನು ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು. ವೀಕ್ಷಕ ಬಂಧುಗಳೇ, ಕಾರ್ಯಕ್ರಮ ಮುಗಿಯುವಂಥ ಅವಧಿಯೇ ಗೊತ್ತಾಗ್ತಾ ಇಲ್ಲ. ಬಹಳ ಅದ್ಭುತವಾಗಿ ಅವರ ಬದುಕಿನ ಪಯಣದ ಬಗ್ಗೆ ಕೇಳ್ತಾ ಇದ್ದೇವೆ. ಗೀತಾ ಟೀಚರ್ ಮಾತಾಡ್ತಾ ಇದ್ರೆ ಮತ್ತಷ್ಟು ಅನುಭವಗಳು, ಇನ್ನಷ್ಟು ಎಪಿಸೋಡ್ಗಳನ್ನು ಮಾಡುವಂತ ಅನಿಸ್ತಾ ಇದೆ.
ಇಂಥ ಒಂದು ಸಂದರ್ಭದಲ್ಲಿ ಪೊಸಕುರಲ್ನ ನಮ್ಮ ಸಾಧಕರು ಪರಿಶ್ರಮದ ಹಾದಿಯ ಸಂತೃಪ್ತಿಯ ಬದುಕು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗೀತಾ ಟೀಚರ್ ಅವರು ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ ಮತ್ತು ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದಂಥ ಸಂದೇಶವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ಟೀಚರ್, ನಿಮ್ಮ ಮನದ ಮಾತುಗಳ ಜೊತೆಗೆ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ನಿಮ್ಮಿಂದ ಒಂದೆರಡು ಮಾತು. ಮೊದಲಿಂದಾಗಿ ನಾನು ಈ ಪೊಸಕೂರಲ್ನ ಆಸಿಫ್ರವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನಮ್ಮ ಈ ಶಾಲೆ ತೆರೆದು ಅಲ್ಲಿ ಮಕ್ಕಳೆಲ್ಲ ಬಂದಿದ್ದಾರೆ ಅಂತ ಹೇಳುವಾಗ ಶ್ರೀಯುತ ಆಸಿಫ್ ಸರ್ ಮತ್ತು ನಮ್ಮ ಇನೋಳಿ ಅನ್ಸರ್ ಸರ್ ಇವರಿಬ್ಬರು ಫಸ್ಟ್ ಯಾರ ಹೇಳಿದ್ರು ಅಂತ ಓಡಿ ಬಂದು ನಮ್ಮ ಶಾಲೆ ಇವತ್ತು ಜಗತ್ತಿನಾದ್ಯಂತ ಪ್ರತಿಯೊಂದು ಜಗತ್ತಿನ ಮೂಲೆ ಮೂಲೆ ಕೋಣೆಗಳಿಗೆ ಉಳಿದ ಎಲ್ಲ ಮಾಧ್ಯಮದವರ ಜೊತೆಗೆ ಸೇರಿ ಕೆಲಸ ಮಾಡಿ ಇವತ್ತು ಎಲ್ಲ ಈ ಮಾಹಿತಿ ಮುಟ್ಟುವ ಹಾಗೆ ಮಾಡಿದವರು. ದಟ್ ಕ್ರೆಡಿಟ್ ಗೋಸ್ ಟು ಅನ್ಸಾರ್ ಸರ್ ಆ್ಯಂಡ್ ಪೊಸಕೂರಲ್ನ ಆಸಿಫ್ ಸರಿಗೆ ನಾನು ಅವರಿಗೆ ಅಭಾರಿಯಾಗಿದ್ದೇನೆ. ಹಾಗೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಸಹ ನಾನು ಈ ಮೂಲಕ ಅಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೇನೆ. ಒಂದನೇದು. ಎರಡನೇದು, ಇವತ್ತು ನಮ್ಮ ಜೊತೆ ಇಂಟರ್ವ್ಯೂ ತಗೊಳ್ಳಿಕ್ಕೆ ಒಬ್ಬ ಧೀಮಂತಿ ಮಹಿಳೆ, ಅವರು ಸಾಧಾರಣ ವ್ಯಕ್ತಿ ಅಲ್ಲ, ಅವರನ್ನು ನಾನು ಬಹಳ ಹತ್ತಿರದಿಂದ ನೋಡಿದಂಥವರು. ಅವರ ಇಂಥ ಒಂದು ವ್ಯಕ್ತಿ, ಅವರು ರಾಜಕೀಯದಲ್ಲಿ ಆಗಲಿ, ಸಾಮಾಜಿಕ ಜೀವನದಲ್ಲಿ ಆಗಲಿ, ಅವರ ಕೌಟುಂಬಿಕ ಜೀವನ, ಇದನ್ನೆಲ್ಲ ನಾನು ಕಂಡುಕೊಂಡವಳು. ಬಹಳ ಒಂದು ಎಲ್ಲದರಲ್ಲಿ ಒಂದು ಡೈನಾಮಿಕ್ ಹೀರೋಯಿನ್ ಅಂತ ಹೇಳ್ಬೋದು. ಇಂಥ ಒಂದು ಸಾಧಕಿ ಇವರು ಸಹ. ಈ ಸಾಧಕಿ ನನ್ನ ಸಾಧನೆಯ ಬಗ್ಗೆ ಇವತ್ತು ಒಂದು ಇಂಟರ್ವ್ಯೂ ತಗೊಳ್ಳೋದು, ಇಟ್ ಈಸ್ ವೆರಿ ಪ್ರೌಡ್ ಫೀಲಿಂಗ್. ನನಗೆ ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ. ಇವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಮಾತ್ರವಲ್ಲ, ನನ್ನ ಎಲ್ಲರಿಗೂ ಒಂದು ಹೇಳುವುದೇನು ಅಂತ ಹೇಳಿದರೆ, ನೋಡಿ, ಇವತ್ತು ನಾನು ಹೇಳುದಂದ್ರೆ, ಇವತ್ತು ನಮಗೆ ಶಾಲೆಗೆ ರಜೆ ಆದರೂ ಇವತ್ತು ನನ್ನ ಹಸ್ಬೆಂಡ್ ನಿನ್ನೆ ಒಂದು ಅಷ್ಟು ಸ್ವೀಟ್ಸ್ ತಗೊಂಡು ಬಂದರು ಕ್ರಯಕ್ಕೆ. ಅದನ್ನು ತಂದು ಆ ಸ್ಲಮ್ ಏರಿಯಾದ ಮಕ್ಕಳಿಗೆ ಕೊಂಡೋಗಿ ಕೊಟ್ಟೆ. ಅವರ ಮುಖದಲ್ಲಿ ಇದ್ದಂಥ ಸಂತೋಷವನ್ನು ನೋಡಿ, ಅದು ಬೇಕಾದ್ರೆ ನೀವು ಕ್ಲಿಪ್ಪಿಂಗ್ಸ್ ನೋಡ್ಬೋದು. ಸಂತೋಷ ನೋಡಿ, ಬಹಳಷ್ಟು ಖುಷಿ ಆಯಿತು. ಪುಸ್ತಕಗಳನ್ನು, ಕ್ರೇಯಾನ್ಸ್ಗಳನ್ನು ಅದು ಇದೆಲ್ಲ ಕೊಟ್ಟು ಅವರಿಗೆ ರಜೆಯಲ್ಲಿ ನಿಮ್ಮ ರಜೆಯನ್ನು ಎಂಜಾಯ್ ಮಾಡಿ ಅಂತ ಕೊಟ್ಟಾಗ ಆ ಮಕ್ಕಳಿಗೆ ಆದಂಥ ಸಂತೋಷ, ಅವರ ಮುಖದಲ್ಲಿ ಆದಂಥ ಸಂತೋಷ, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಯಾಕೆಂದರೆ ವಿದ್ಯಾರ್ಜನೆಗೆ ತವಕ ಪಡುವಂಥ ಮಕ್ಕಳು ನನ್ನ ಕೈಗೆ ಸಿಕ್ಕಿದ್ದಾರೆ. ಅವರಿಗೊಂದು ವಿದ್ಯಾಭ್ಯಾಸ ಕೊಡೋದು ಇದು ನನ್ನ ಪುಣ್ಯದ ಕೆಲಸ. ದೇವರು ನನ್ನ ಕೈಗೆ ಕೊಟ್ಟಂಥ ಮುತ್ತು ರತ್ನಗಳು, ನಮ್ಮ ದೇಶದ ಭಾವಿ ಪ್ರಜೆಗಳು ಅವರೆಲ್ಲ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇಂಥ ಪ್ರಜೆಗಳು, ಇಂಥ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತವಕ ಪಡುವವರಾಗಿರ್ಬೋದು. ಎಷ್ಟೋ ಕಡೆ ಎಷ್ಟೋ ಜನ ಬೀದಿಯಲ್ಲಿ ಅಲ್ಲಿ ಇಲ್ಲಿ ಇದ್ದಾರೆ. ನಾವೆಲ್ಲರೂ ಒಂದೊಂದು ಮಗುವನ್ನು ತಂದು ಒಂದೊಂದು ಮಗುವಿಗೆ ನಾವು ವಿದ್ಯಾರ್ಜನೆ ಕೊಟ್ಟರೆ ಬಹುಶಃ ಇವತ್ತು ನಮ್ಮ ಇಡೀ ನಮ್ಮ ಜಗತ್ತು ವಿದ್ಯಾಭ್ಯಾಸದಿಂದ ಕೂಡಿ ಒಂದು ಎಜುಕೇಟೆಡ್ ವರ್ಲ್ಡ್ ಆಗುವುದರಲ್ಲಿ, ಎಜುಕೇಟೆಡ್ ಜಗತ್ತು ಆಗುವುದರಲ್ಲಿ ಏನು ಸಂಶಯವಿಲ್ಲ ಅಂತ ನನ್ನ ಅನಿಸಿಕೆ. ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ. ಎಲ್ಲರೂ ನಮ್ಮಿಂದ ಇವತ್ತು ನಾನೊಂದು ಚಿಕ್ಕ ಸಾಧನೆ ಮಾಡಿದ್ದೇನೆ ಅಂತ ನಾನು ಹೇಳುವುದಲ್ಲ. ಈ ಸಾಧನೆ ನಂದು ಹಲವು ವರ್ಷಗಳ ಹಿಂದಿನದು. ಇಂಥದ್ದೆಲ್ಲ ಇದು ಇವತ್ತಿಗೆ ಬೆಳಕಿಗೆ ಬಂದಿದೆ ಈ ಮಾಧ್ಯಮದ ಮುಖಾಂತರ. ಆಗಿರುವಾಗ ಇದನ್ನೆಲ್ಲ ನಾನು ಮಾಡಿ ಬಂದದಕ್ಕೆ ನಾನು ಫಸ್ಟ್ ಆಫ್ ಆಲ್ ನನ್ನ ದೇವರಿಗೂ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. ಇನ್ನು ಮುಂದೆಯೂ ನನ್ನ ಇದ್ದಷ್ಟು ನನ್ನ ಸರ್ವಿಸಲ್ಲಿ ಇಂಥ ಎಲ್ಲ ಇನ್ನೂ ಒಳ್ಳೆ ಕೆಲಸ ಮಾಡಲಿಕ್ಕೆ ದೇವರು ನನಗೆ ಶಕ್ತಿ ಕೊಡಲಿ. ನನ್ನ ಜೊತೆ ಇರುವಂಥ ಶಿಕ್ಷಕರಿಗೂ ಶಕ್ತಿ ಕೊಡಲಿ. ಒಳ್ಳೆಯ ವಿದ್ಯಾರ್ಜನೆ ಕೊಡಲಿಕ್ಕೆ ಒಳ್ಳೆಯ ಬುದ್ಧಿ ಕೊಡಲಿ. ಹಾಗೂ ಏನೆಲ್ಲ ನಮ್ಮಲ್ಲಿ ಊನತೆ ಇದೆ ಅದನ್ನೆಲ್ಲ ತೆಗೆದು ಉತ್ತಮ ಶಿಕ್ಷಕ ಆಗುವ ಹಾಗೆ ನಮ್ಗೆ ಏನೆಲ್ಲ ಬೇಕು ಭಗವಂತ ಕರುಣಿಸಲಿ ಅಂತ ಹೇಳುತ್ತಾ, ನಿಮ್ಮೆಲ್ಲರ ದಿನನಿತ್ಯದ ಪ್ರಾರ್ಥನೆಯಲ್ಲಿ ನಮಗೋಸ್ಕರ ಮತ್ತು ಇಂಥ ವಿದ್ಯಾರ್ಥಿಗಳಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳುತ್ತಾ, ಮಾಧ್ಯಮ ಮಿತ್ರರಿಗೆ ಹಾಗೂ ಸಮಸ್ತ ವೀಕ್ಷಣೆ ಮಾಡುವಂಥ ಎಲ್ಲ ನಮ್ಮ ಕನ್ನಡಿಗರಿಗೆ ನಾನು ವಂದನೆ ಹೇಳುತ್ತಾ, ನಾನು ಮೊದಲೇ ಹೇಳಿದಾಗೆ ಈ ಒಂದು ವಿದ್ಯಾರ್ಥಿಗಳ ನಮ್ಮ ವಿದ್ಯಾರ್ಥಿ ಅಂತೇಳಿ ಮಾತ್ರ ಹೇಳುವುದಲ್ಲ, ಜಗತ್ತಿನಾದ್ಯಂತ ಇಂಥ ಒಂದು ತವಕ ಇರುವಂಥ ವಿದ್ಯಾರ್ಥಿಗಳು ಬಹಳಷ್ಟು ಇದ್ದಾರೆ. ಬೇಸಿಕ್ ನೀಡ್ಸ್ಗಳು ಬೇಕಾದಂಥವರು ಬಹಳಷ್ಟು ಇದ್ದಾರೆ. ಅವರ ಜೊತೆ ಕೈ ಜೋಡಿಸಿ ಮೇಲೆ ನಾವು ಹೋಗುವಾಗ ದೇವರು ಕೇಳುವರು, ಜಗತ್ತಿಗೆ ನಿನ್ನನ್ನು ಕಳಿಸಿಕೊಟ್ಟಿದೆ, ಏನು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳುವಾಗ ಐ ಕ್ಯಾನ್ ಸೇ ವೆರಿ ಪ್ರೌಡ್ಲಿ, ಇಷ್ಟು ಮಕ್ಕಳಿಗೆ ನಾನು ವಿದ್ಯಾಭ್ಯಾಸಕ್ಕಾಗಿ ಇಂಥದ್ದು ಕೊಟ್ಟೆ, ಇಂಥದ್ದು ಮಾಡಿದೆ, ಇಂಥದ್ದು ಮಾಡಿದೆ, ಒಳ್ಳೆ ಕೆಲಸ ಅಲ್ವಾ ಮ್ಯಾಮ್ ಅಂತ ಹೇಳಲಿಕ್ಕೆ ನಮಗೆ ಒಂದು ಪ್ರೌಡ್ ಫೀಲ್ ಆಗ್ತದೆ. ಇಲ್ಲ ಅಂತ ಹೇಳಿದ ಮೇಲೆ ಹೋಗುವಾಗ ನಾವು
ಈ 2 ಕೈಗಳಲ್ಲಿ ಒಳ್ಳೇದು ಕೆಟ್ಟದ್ದು ಮಾತ್ರ ಕೊಂಡೋಗ್ಲಿಕ್ಕೆ. ಬಹುಶಃ ಇಂಥದ್ದೆಲ್ಲ ಒಳ್ಳೆ ಕೆಲಸ ಮಾಡಿದಾಗ ಬಾಸ್ಕೆಟ್ ಫುಲ್ ಆಫ್ ಬ್ಲೆಸ್ಸಿಂಗ್ಸ್ ನಾವು ಕೊಂಡೋಗ್ಲಿಕ್ಕೆ ಆಗ್ತದೆ. ಮೇ ಬಿ ಇದು ನನ್ನ ಅನಿಸಿಕೆ. ಏನೇ ಆಗಲಿ ಮೇಡಮ್, ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಒಳ್ಳೆ ರೀತಿಯಲ್ಲಿ ಒಂದು ಇಂಟರ್ವ್ಯೂ ತಗೊಂಡ್ರಿ. ಆಸಿಫ್ ಸರ್ ಮತ್ತೆ ಈ ಮಾಧ್ಯಮ ಮಿತ್ರರು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಸ್ನೇಹಿತರೆ, ಜನಿಸಿದಾಗ ಉಸಿರು, ಸತ್ತಾಗ ಹೆಸರು. ಬಹುಶಃ ಗೀತಾ ಟೀಚರ್ ಅವರ ಸಂದರ್ಶನದಲ್ಲಿ ಹೊಸಕುರಲ್ ಮಾಧ್ಯಮದಲ್ಲಿ ನಮ್ಮ ಸಾಧಕರು ಕಾರ್ಯಕ್ರಮ ಕೂಡ ಸಾರ್ಥಕತೆಯಿಂದ ಮುಂದುವರಿತಾ ಇದೆ. ಬಹಳಷ್ಟು ವೀಕ್ಷಕ ಬಾಂಧವರು, ಬಹಳಷ್ಟು ವ್ಯೂವರ್ಸ್ ನಮ್ಮ ಈ ಒಂದು ಕಾರ್ಯಕ್ರಮ ಕೇವಲ ದೃಶ್ಯ ಮಾಧ್ಯಮದಲ್ಲಿ ಮಾತ್ರ ಅಲ್ಲ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ಜಗತ್ತಿನಾದ್ಯಂತ ಪ್ರಸರಿಸ್ತಾ ಇದೆ. ಬಹಳಷ್ಟು ಒಳ್ಳೆಯ ಕಮೆಂಟ್ಸ್ಗಳು ಬರ್ತಾ ಇದೆ. ಇಂಥ ಎಲೆಮರೆಯ ಸಾಧಕರನ್ನು ಗುರುತಿಸೋದ್ರ ಮೂಲಕ ಅವರ ಮನದ ಮಾತಿನ ಚಾವಡಿ ಕೂಡ ನಮ್ಮ ಸಾಧಕರು ಕಾರ್ಯಕ್ರಮ ಆಗ್ತಾ ಇದೆ. ಈ ಕಾರ್ಯಕ್ರಮದ ಮುಖ್ಯಸ್ಥರಾದಂಥ ವಿದ್ಯಾಧರ್ ಶೆಟ್ಟಿ ಹೊಸಕುರಲ್ ಇವರ ನಿರ್ದೇಶನದಲ್ಲಿ ನಮ್ಮೆಲ್ಲರ ತಂಡ ಈ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಿತ್ಯ ನಿರಂತರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅವರನ್ನು ಸಂಪರ್ಕಿಸಿ. ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ ಅಥವಾ ನಿಮ್ಮ ಆಸುಪಾಸಿನಲ್ಲಿ ಇಂತಹ ಸಾಧನೆ ಮಾಡಿದ, ಇದುವರೆಗೆ ಬೆಳಕಿಗೆ ಬರದೇ ಇರುವಂಥ ಮತ್ತು ಬೆಳಕಿಗೆ ಬಂದಂಥ ಎಲ್ಲ ಸಾಧಕರಿದ್ದರೆ ನಮ್ಮನ್ನು ಸಂಪರ್ಕಿಸಿ ಅವರ ಮನೆಯನ್ನೇ ವಿಸಿಟ್ ಮಾಡಿ ಅವರು ಮಾಡಿರುವಂಥ ಸಾಧನೆಗಳನ್ನು, ಅವರಿಂದ ಮತ್ತಷ್ಟು ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ನಾವು ಜನರಿಗೆ ತುಂಬಿಸೋಣ. ಅದೇ ರೀತಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಸೇವೆಯನ್ನು ನೀಡುವಂಥ ಗೀತಾ ಜುಡಿಟ್ ನಮ್ಮ ಸಲ್ದಾನ್ ಅವರ ವೃತ್ತಿ ಜೀವನ, ಅವರ ಕೌಟುಂಬಿಕ ಜೀವನ, ಅವರ ಸಾಮಾಜಿಕ ಜೀವನ, ಅವರಿಗೆಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಧರ್ಮದ ದೇವರುಗಳ ಆಶೀರ್ವಾದ ಇರಲಿ. ಮತ್ತಷ್ಟು ಅವರಿಂದ ಸಮಾಜಕ್ಕೆ ಪ್ರೇರಣೆಯಾಗಿ ಮತ್ತಷ್ಟು ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ನಾನು ನಿಮ್ಮನೆ ಮಗಳು ಧನಲಕ್ಷ್ಮಿ ಗಟ್ಟಿ ಈ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು ಗೀತಾ. ಧನ್ಯವಾದ.